ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಅವರು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಕಿರುಚಿತ್ರ ಬಿಡುಗಡೆ ಹಸ್ತಾಂತರ ಕಾರ್ಯಕ್ರಮವನ್ನು ಶ್ರೀಮತಿ ಶ್ರದ್ಧಮ್ಮ ಅವರು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಆಶಯ ನುಡಿಗಳನ್ನು ಆರಂಭವನ್ನು ಮಾಡುವುದಕ್ಕೆ ಪೂಜ್ಯ ಕಾವಂದರ ಅಪ್ಪನೆಯನ್ನ ಪ್ರಾರ್ಥಿಸುತ್ತಿದೆ. ಇದೀಗ ವ್ಯಸನ ಮುಕ್ತರ ಸಮ್ಮಿಲನ ಮತ್ತು ಶತದಿನೋತ್ಸವ ಕೈಗಡೆ ಚಾಮರವಾಗಿ ಆಡುವ ಪ್ರೀತಿಯ ಮಾತುಗಡೆ ಮಂತ್ರವಾಗಿ ಪೂಜ್ಯ ಕಾವಂತರನ್ನ ಮೊದಲುಗೊಂಡು ಎಲ್ಲರನ್ನ ಪ್ರಾಸ್ತಾವಿಕ ಮಾತಿನೊಂದಿಗೆ ಸ್ವಾಗತಿಸಲಿಕ್ಕಿದ್ದಾರೆ ಪ್ರಾದೇಶಿಕ ನಿರ್ದೇಶಕರು ಶ್ರೀ ವಿವೇಕ್ ವಿನ್ಸೆಂಟ್ ಪಾಯಸ್ ಅವರು. ಅಣ್ಣಪ್ಪ ಸ್ವಾಮಿ ಮತ್ತು ಸರ್ವ ಶಕ್ತಿಗಳನ್ನು ಭಕ್ತಿಯಿಂದ ವಂದಿಸಿಕೊಂಡು ವೇದಿಕೆಯ ಮೇಲಿರುವ ಪರಮ ಪೂಜ್ಯ ಕಾವಂದರವರ ಅಮ್ಮನವರ ಯತಿವರ್ಯರ ಶುಭಾಶೀರ್ವಾದಗಳನ್ನು ಬೇಡಿಕೊಂಡು ವೇದಿಕೆಯ ಮೇಲಿರುವ ಶಾಸಕರುಗಳೇ, ಕಾರ್ಯನಿರ್ವಾಹಕ ನಿರ್ದೇಶಕರೇ, ಅತಿಥಿ ಮಹೋದಯರೇ, ಆಮಂತ್ರಿತ ಗಣ್ಯರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಗೆಳೆಯರೇ, ಜನಜಾಗೃತಿ ಕುಟುಂಬದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಇಂದು ಜನಜಾಗೃತಿಗೆ ಭಾರಿ ಸಂತೋಷದ ದಿನ. ಶಿಬಿರಗಳ ಸಾರ್ಥಕತೆ ವೈಭವವನ್ನು ಸ್ವಾಮಿಯ ಸನ್ನಿಧಿಯಲ್ಲಿ ಪೂಜ್ಯರ ಅಮ್ಮನವರ ಸಮ್ಮುಖದಲ್ಲಿ ಕೃತಜ್ಞತೆಯಿಂದ ಸ್ಮರಿಸುವ ದಿನ. ವರ್ಷದಲ್ಲಿ 2 ಬಾರಿ ನಡೆಸುವ ಈ ಕಾರ್ಯಕ್ರಮ ನವಜೀವನ ಸದಸ್ಯರಿಗೆ ದೃಢ ಸಂಕಲ್ಪವನ್ನು, ಪ್ರೇರಣೆಯನ್ನು ತುಂಬುವಂತಹ ದಿನ. ಇಂದು ಸುಮಾರು 42 ಶಿಬಿರಗಳ 2400 ಮಂದಿ ನವಜೀವನ ಸದಸ್ಯರು ಮತ್ತು ಕುಟುಂಬಸ್ಥರು ಬಹಳ ಉತ್ಸಾಹದಿಂದ ಶಿಬಿರದ ನಂತರದ 100 ದಿನಗಳನ್ನು ಸ್ವಾಮಿಗೆ ಸಮರ್ಪಿಸಿ ಪ್ರಾರ್ಥಿಸಲು ಹುಮ್ಮನಸ್ಸಿನಿಂದ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಿರುತ್ತಾರೆ. ಪೂಜ್ಯರು ಹುಟ್ಟುಹಾಕಿದ ಮಧ್ಯವರ್ಜನ ಶಿಬಿರ ಎಂಬ ಸಮುದಾಯದ ಈ ಮಹಾಯಜ್ಞವನ್ನು ಬಹಳ ಶ್ರದ್ಧೆಯಿಂದ ನಡೆಸುತ್ತಿರುವ ವ್ಯವಸ್ಥಾಪನಾ ಸಮಿತಿಯವರು, ವೇದಿಕೆಯವರು, ನವಜೀವನ ಸಾಧಕರು ಕೂಡ ಆಗಮಿಸಿ ಇಂದು ಸಂಭ್ರಮಿಸುತ್ತಿದ್ದಾರೆ. ಕಳೆದ 34 ವರ್ಷಗಳ ಹಿಂದೆ 1992ರಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಪೂಜ್ಯರು ವ್ಯಸನ ಬಾಧಿತ ಕುಟುಂಬಗಳಿಗೆ ಪರಿವರ್ತನೆ ಎಂಬ ಪ್ರಸಾದವನ್ನು, ಮದ್ಯಪಾನಾದಿ ದುಶ್ಚಟಗಳ ನಿವಾರಿಸಲು ಪ್ರಾರಂಭಿಸಿದ ಈ ಸೇವಾ ಕೈಂಕರ್ಯವನ್ನು ಇಂದು ಕರ್ನಾಟಕ ರಾಜ್ಯದಲ್ಲಿ, ಕೇರಳದಲ್ಲಿಯೂ ಕೂಡ ವಿಸ್ತರಿಸಿ ಸುಮಾರು 38 ಜಿಲ್ಲಾ ವೇದಿಕೆ, 16 ತಾಲೂಕು ವೇದಿಕೆ, 112 ವಲಯ ವೇದಿಕೆ, 79 ಗ್ರಾಮ ಸಮಿತಿ, 3100 ನವಜೀವನ ಸಮಿತಿ, 850 ಪದಾಧಿಕಾರಿಗಳು, 10,000ಕ್ಕೂ ಮಿಕ್ಕಿದ ಸಕ್ರಿಯ ಸ್ವಯಂ ಸೇವಕರು, ಯೋಜನೆಯವರು ಈ ಆಂದೋಲನದಲ್ಲಿ ಅವಿರತವಾಗಿ, ನಿಸ್ವಾರ್ಥವಾಗಿ ತಾನು ಮನಧನದಿಂದ ಶ್ರಮಿಸಿ ತಮ್ಮ ಸೇವಾ ಧರ್ಮವನ್ನು ಕ್ಷೇತ್ರಕ್ಕೆ ಸಮರ್ಪಿಸುತ್ತಿದ್ದಾರೆ. ಮಧ್ಯವರ್ಜನ ಶಿಬಿರಗಳು ಇಂದು ಸಮಾಜದ ಅತಿ ಅಗತ್ಯದ ಕಾರ್ಯಕ್ರಮವಾಗಿ ಜನಪ್ರಿಯತೆ ಪಡೆದಿದೆ. ಯಾವುದೇ ವಿಶೇಷವಾದ ಮದ್ದು ಮಾತ್ರೆ ಇಲ್ಲದೆ ಕೇವಲ 8 ದಿನಗಳಲ್ಲಿ ಮನ ಪರಿವರ್ತನೆ ಮಾಡುವ ಈ ಶಿಬಿರವು ಮತ್ತು ಇದರ ಸಾಧನೆ, ನಾವು ಹೇಳುವುದಾದರೆ ಇದೊಂದು ಕ್ಷೇತ್ರದ ಮಹಾ ಪವಾಡವೇ ಆಗಿರುತ್ತದೆ. ಇದುವರೆಗೆ ಒಟ್ಟು 2063 ಶಿಬಿರಗಳನ್ನು ರಾಜ್ಯಾದ್ಯಂತ ನಡೆಸಿ ಸುಮಾರು 1,38,00,000 ಜನರು ವ್ಯಸನ ಮುಕ್ತರಾಗಲು ಅವಕಾಶ ಆಗಿರುವುದು ಇದು ಸ್ವಾಮಿಯ ಕೃಪೆ ಮತ್ತು ವಿಶೇಷವಾದಂಥ ಪವಾಡಾಗಿದೆ. ಈ ಪೈಕಿ 72% ಜನರು ಬದಲಾಗಿ
ನವ ಸಮಾಜದ ಸಾಧಕರಾಗಿ, ಸಮಾಜದ ಆಸ್ತಿಯಾಗಿ, ಪೂಜ್ಯರೇ ಹೇಳಿದಂತೆ ಜಾಗೃತಿ ಅಣ್ಣರಾಗಿ, ಜಾಗೃತಿ ಮಿತ್ರರಾಗಿ, ಕುಟುಂಬಕ್ಕೆ ಕೊಡುಗೆಯಾಗಿ ಇವತ್ತು ಬದುಕುತ್ತಿದ್ದಾರೆ. ಇವತ್ತು ಬಂದಿರುವ ಹೆಣ್ಮಕ್ಕಳೇ ಮತ್ತು ಅವರ ಮುಖದಲ್ಲಿರುವ ಆ ನಗುಮುಖವೇ, ಆ ಮಕ್ಕಳಲ್ಲಿರುವಂತಹ ಭರವಸೆಯ ಒಂದು ಮುಖದ ಸ್ತುತಿಯೇ ಅದು ಅದಕ್ಕೆ ಸಾಕ್ಷಿಯಾಗಿದೆ. ಇಂದು ನಮ್ಮ ಕುಟುಂಬಗಳು ಮತ್ತು ಅವರ ಸಹಕಾರ ಸ್ವಯಂ ಸೇವೆಯಿಂದ ಇವತ್ತು ಲಭಿಸ್ತಾ ಇದೆ. ನವಜೀವನ ಸದಸ್ಯರು ಶಿಬಿರಗಳಿಗೆ ಬಂದು ತಮ್ಮ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇದುವರೆಗೆ ಈ ಮಧ್ಯವರ್ಜನ ಶಿಬಿರಗಳಿಗೆ ಸುಮಾರು 75 ಕೋಟಿಗೂ ಮಿಕ್ಕಿದ ಖರ್ಚು, ಸುಮಾರು 2,000 ಶಿಬಿರಗಳಿಗೆ ಕ್ಷೇತ್ರದಿಂದ, ಯೋಜನೆಯಿಂದ, ಸಮುದಾಯದಿಂದ, ಸಂಯಮ ಮಂಡಳಿಯಿಂದ ಹೀಗೆ ಎಲ್ಲರೂ ಸೇರಿ ಒಂದು ಮಹಾಯಜ್ಞ ಯಾಗದಂತೆ ಇದನ್ನ ಪೂಜೆಯ ರೀತಿಯಲ್ಲಿ ಎಲ್ಲರೂ ಸೇರಿ ಮಾಡಿರುವುದು ಗಮನಾರ್ಹವಾಗಿದೆ. ಇಂದು ವಾರ್ಷಿಕವಾಗಿ 152 ಶಿಬಿರಗಳನ್ನು, ಏಕಕಾಲದಲ್ಲಿ 8 ಶಿಬಿರಗಳನ್ನು, ತಿಂಗಳಿಗೆ ಸರಾಸರಿ 15 ಶಿಬಿರಗಳನ್ನು ನಡೆಸುವ 30 ಜನರ ಪರಿಣತ ತಂಡ ನಮ್ಮಲ್ಲಿದೆ. ಉಜಿರೆಯಲ್ಲಿರುವ ಶ್ರೀ ಧರ್ಮಸ್ಥಳ ವ್ಯಸನ ಮುಕ್ತಿ ಕೇಂದ್ರದಲ್ಲಿ ವಾರ್ಷಿಕ 24 ಶಿಬಿರಗಳನ್ನು ಸದ್ದಿಲ್ಲದೆ ಗೌಪ್ಯವಾಗಿ ನಡೆಸಲಾಗುತ್ತಿದೆ. ವೇದಿಕೆಯ ಮೂಲಕ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ, ಜಾಗೃತಿ ಮತ್ತು ಪ್ರಚಾರ ಕಾರ್ಯಕ್ರಮಗಳು, ಗಾಂಧಿ ಸ್ಮೃತಿ, ನವಜೀವನೋತ್ಸವ, ಮದ್ಯಪಾನ ಮತ್ತು ಧೂಮಪಾನ ವಿರೋಧಿ ಕಾರ್ಯಕ್ರಮಗಳು, ಮನೆ ಭೇಟಿ ಕಾರ್ಯಕ್ರಮಗಳು, ಹಕ್ಕೊತ್ತಾಯ ಮುಂತಾದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಯೋಜನೆಯಿಂದ ಪೂಜ್ಯ ದಂಪತಿಗಳು ವಾರ್ಷಿಕವಾಗಿ 3.5 ಕೋಟಿ ಅನುದಾನವನ್ನು ಅದಕ್ಕಾಗಿಯೇ ಮೀಸಲಿಟ್ಟಿರುವುದು ಅವರ ಪ್ರೀತಿಯ ಕಾಳಜಿಗೆ ಕನ್ನಡಿಯಾಗಿದೆ. ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು, ಸಂಘ ಸಂಸ್ಥೆಗಳು, ದಾನಿಗಳು, ಆಸ್ಪತ್ರೆಯವರು, ಪೊಲೀಸ್ ಅಧಿಕಾರಿಗಳು, ಮಠಮಾನ್ಯರು, ವಿಶೇಷವಾಗಿ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯಕರ್ತರು ವೇದಿಕೆಯ ಚಟುವಟಿಕೆಗಳನ್ನು ಸಮರ್ಥವಾಗಿ ಅನುಷ್ಠಾನಿಸಲು ನೆರವಾಗುತ್ತಿದ್ದಾರೆ. ಈ ಎಲ್ಲ ಯಶಸ್ವಿಗೆ ಪೂಜ್ಯರ ದೂರದೃಷ್ಟಿ, ಅಮ್ಮನವರ ಕಾಳಜಿ ಪ್ರಮುಖ ಕಾರಣವಾಗಿದೆ ಅಂತ ಹೇಳಿ ತಿಳಿಸುತ್ತಾ ಸರ್ವರಿಗೂ ಸ್ವಾಮಿಯ ಕೃಪೆಯನ್ನ ಈ ಸಂದರ್ಭದಲ್ಲಿ ಕೋರುತ್ತೇನೆ. ಇದೀಗ ಪೂಜ್ಯರ ಅಧ್ಯಕ್ಷತೆಯಲ್ಲಿ ನಡೆಯುವ ವ್ಯಸನ ಮುಕ್ತರ ಸಮ್ಮಿಲನ ಮತ್ತು ಶತದಿನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಾವೆಲ್ಲರೂ ಪುನೀತರು. ಪೂಜ್ಯ ದಂಪತಿಗಳನ್ನು ಕಣ್ತುಂಬಿಸಿಕೊಂಡು ಅವರ ಕೃಪಾವರಗಳನ್ನು ಬೇಡುವುದರ ಜೊತೆಗೆ ಪೂಜ್ಯರ ಮಾತುಗಳನ್ನು ಕೇಳಲು ಹುಮ್ಮಸ್ಸಿನಿಂದ ಹಾತೊರೆಯುವ ನಮಗೆಲ್ಲರಿಗೂ ಇಂತಹ ಕಾರ್ಯಕ್ರಮದ ಒಂದು ಒಟ್ಟು ಸೇರಲು ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ, ವೇದಿಕೆಯ ಟ್ರಸ್ಟ್ನ ಅಧ್ಯಕ್ಷರಾಗಿ, ಈ ಬೃಹತ್ ಮತ್ತು ಅತಿ ಅಗತ್ಯದ ಸಮಾಜದ ವಿಶಿಷ್ಟ ಈ ಆಂದೋಲನದ ಪ್ರೇರಕ ಶಕ್ತಿಯಾಗಿರುವ ಪೂಜ್ಯರನ್ನು ಸರ್ವರ ಪರವಾಗಿ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಅಮ್ಮವರಾಗಿ, ಬಡವರಿಗೆ, ಅಶಕ್ತರಿಗೆ, ದುರ್ಬಲರಿಗೆ ಸದಾ ಕರುಣೆ ತೋರಿ ಅವರ ಬದುಕು ರೂಪಿಸುವಲ್ಲಿ ಸದಾ ಚಿಂತಿಸುತ್ತಿರುವ ವಾತ್ಸಲ್ಯಮಯಿಯಾಗಿ, ಲಕ್ಷಾಂತರ ಮಹಿಳೆಯರಿಗೆ ಸಂಸ್ಕಾರದ ಪಾಠವನ್ನು ಬೋಧಿಸಲು ಆರೋಗ್ಯ, ನೈರ್ಮಲ್ಯ, ಸದಾಚಾರ, ಭಕ್ತಿಯನ್ನು ತುಂಬುವ ಜ್ಞಾನ ವಿಕಾಸ ಕಾರ್ಯಕ್ರಮದ ಸ್ಥಾಪಕರಾಗಿ, ನಮ್ಮಂತಹ ಸಾವಿರಾರು ಕಾರ್ಯಕರ್ತರಿಗೆ ಮಾರ್ಗದರ್ಶಕರಾಗಿರುವ ಅಮ್ಮನವರು ಇವತ್ತಿನ ವಾರ್ಷಿಕ ಕಾರ್ಯಕ್ರಮದಲ್ಲಿ ವಾರ್ಷಿಕ ವರದಿಯನ್ನ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಅವರಿರುವುದು ನಮ್ಮ ಸೌಭಾಗ್ಯ. ಅವರನ್ನು ನಾವು ಭಕ್ತಿಯಿಂದ ಸ್ಮರಿಸುತ್ತೇವೆ, ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಸುಮಾರು 250 ವರ್ಷಗಳ ಇತಿಹಾಸ ಹೊಂದಿರುವ ಹಾಲೇರಿ ವಂಶದ ಒಡೆಯಾರ್ನಿಂದ ಸ್ಥಾಪಿತವಾದ ಶ್ರೀ ಅರಮೇರಿ ಚಳಂಚೇರಿ ಮಠ, ವಿರಾಜಪೇಟೆ, ಕೊಡಗು. ಇದರ 6ನೇ ಪೀಠಾಧಿಪತಿಗಳಾಗಿರುವ ನಮ್ಮವರೇ ಆಗಿರುವ ಇಂದಿನ ಕಾರ್ಯಕ್ರಮದ ಪೂಜ್ಯರಾದ ಶ್ರೀ ಪ್ರಣವ ಸ್ವರೂಪಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಶಿಕ್ಷಣ ಜ್ಞಾನ ಪಸರಿಸಿ ಸ್ವಚ್ಛ, ಸ್ವಸ್ಥ, ದುಶ್ಚಟ ಮುಕ್ತ ಸಮಾಜ ಕಟ್ಟುವಲ್ಲಿ ಪೂಜ್ಯರ ಶ್ರಮ ವಿಶೇಷವಾಗಿದೆ. ಪೂಜ್ಯರಿಗೆ ಶ್ರೀ ಕ್ಷೇತ್ರದ ಬಗ್ಗೆ ಅಪಾರ ಗೌರವ. ಪೂಜ್ಯರೆಂದರೆ ತುಂಬಾ ಒಲವು. ಶ್ರೀ ಸುತ್ತೂರು ಮಠದಲ್ಲಿ ಪೂರ್ವ ನಿಯೋಜಿತ ಕಾರ್ಯಕ್ರಮವನ್ನು ಮುಂದೂಡಿ ಇಂದು ಕಾರ್ಯಕ್ರಮಕ್ಕೆ ಅವರು ಬಂದಿರುವುದೇ ಇದಕ್ಕೆ ಪ್ರಮುಖ ಸಾಕ್ಷಿಯಾಗಿದೆ. ಶ್ರೀ ಕ್ಷೇತ್ರಕ್ಕೆ ನನಗೆ ತವರ್ಮನೆಗೆ ಬಂದಷ್ಟು ಸಂತೋಷ ಅನ್ನುತ್ತಾರೆ ಪೂಜ್ಯರು. 2 ಬಾರಿ ಮಠಕ್ಕೆ, ನಮ್ಮ ಮಠಕ್ಕೆ ಪೂಜ್ಯರು ಕಾವಂದರು ಹೋಗಿರುವುದನ್ನು ಸದಾ ನೆನೆಸುತ್ತಾರೆ. ನಮ್ಮ ಸುಮಾರು 15ಕ್ಕೂ ಮಿಕ್ಕಿದ ಶಿಬಿರಗಳಿಗೆ, ಬಹುತೇಕ ನಮ್ಮ ಎಲ್ಲ ಯೋಜನೆಯ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತು ಆ ಭಾಗದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಎಲ್ಲ ರೀತಿಯ ಸಹಕಾರ, ಅವರ ಸಭಾಭವನಗಳನ್ನು, ಅವರ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡುವ ಪೂಜ್ಯರು ಇಂದು ಕಾರ್ಯಕ್ರಮದಲ್ಲಿ ಇನ್ನೇ ಬಂದು
ಇಲ್ಲಿ ಕ್ಷೇತ್ರಕ್ಕೆ ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ, ಚಿತ್ತೈಸಿದ್ದಾರೆ. ಆಶೀರ್ವಚನ ನೀಡುತ್ತಿರುವುದು ನಮಗೆಲ್ಲ ಖುಷಿ ತಂದಿದೆ. ಪೂಜ್ಯರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಖಂಡಿತ ಬರಬೇಕಿತ್ತು. ತುರ್ತು ಕಾರ್ಯಕ್ರಮದಿಂದ ಬೆಂಗಳೂರಿಗೆ ತೆರಳಿದ್ದಾರೆ ಮತ್ತು ನಮ್ಮಲ್ಲಿ ತಿಳಿಸಿದ್ದಾರೆ. ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ನೆನೆಸಿಕೊಂಡು ನಮ್ಮವರೇ ಆಗಿರುವ ಬೆಳ್ತಂಗಡಿ ತಾಲೂಕಿನ ಮಾಜಿ ಅಧ್ಯಕ್ಷರಾಗಿ, ವೇದಿಕೆಯ ಸ್ಥಾಪಕ ಸದಸ್ಯರಾಗಿ, ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರಾಗಿರುವ ನಮ್ಮ ಹೆಮ್ಮೆಯ ಶ್ರೀ ಕೆ ಪ್ರತಾಪ್ ಸಿಂಹ ನಾಯ್ಕ ಅವರನ್ನ ಗೌರವದಿಂದ, ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಪೂಜ್ಯರ ಅಮ್ಮನವರ ಆಶಯಗಳನ್ನು ಚಾಚು ತಪ್ಪದೆ ಯೋಜನೆಯ ಮೂಲಕ ಪರಿಣಾಮಕಾರಿಯಾಗಿ, ಅಷ್ಟೇ ಶಿಸ್ತುಬದ್ಧವಾಗಿ ನಮ್ಮೆಲ್ಲ ಕಾರ್ಯಕರ್ತರನ್ನ ಬಹಳ ವಿಶೇಷವಾಗಿ ಅದರಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರಣೆ ನೀಡುತ್ತಾ ಯೋಜನೆಯ ಮತ್ತು ವೇದಿಕೆಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುತ್ತಿರುವ ವೇದಿಕೆಯ ಟ್ರಸ್ಟಿಗಳು, ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಅನಿಲ್ ಕುಮಾರ್ ಸರ್ ಅವರಿಗೆ ಗೌರವದಿಂದ ಸ್ವಾಗತಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಟ್ರಸ್ಟಿಗಳಾದ, ಕೊಡುಗೆ ದಾನಿಗಳಾದ, ನಮ್ಮ ಕಾರ್ಯಕ್ರಮವು ಅವರಿಗೆ ಪ್ರಾಣವೇ ಎಂದು ಹೇಳ್ಬೋದು, ಅಷ್ಟು ಪ್ರೀತಿಸುವ ಶ್ರೀ ವಿ ರಾಮಸ್ವಾಮಿಯವರು, ರಾಜ್ಯ ಸಂಘಟನಾ ಅಧ್ಯಕ್ಷರು, ಇವತ್ತು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ದಿನವೂ ಬಿಡು ಇಲ್ಲದೆ ಸುತ್ತಾಡಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ನ್ಯಾಯ ಕೊಡ್ತಾ ಇದ್ದಾರೆ. ಶ್ರೀ ನಟರಾಜ್ ಬಾದಾಮಿ ಅವರು, ಢಾಕಾ ಜಿಲ್ಲಾ ವೇದಿಕೆಯ ನೂತನ ಅಧ್ಯಕ್ಷರಾದಂತಹ ಶ್ರೀ ಪ್ರಕಾಶ್ ಕಾರಂತ್ರವರು, ತಾಲೂಕು ಅಧ್ಯಕ್ಷರಾಗಿರುವಂತಹ ಬೆಳ್ತಂಗಡಿ ಶ್ರೀ ಗಿರೀಶ್ ಅವರು, ನಮ್ಮ ಪ್ರೀತಿಯ ಹಣಕಾಸು ನಿರ್ದೇಶಕರಾದಂತಹ ಶ್ರೀ ಶಾಂತರಾಮ ಪೈ ಅವರಿಗೂ ಮತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ 1992ರಲ್ಲಿ ಈ ಜನಜಾಗೃತಿ ವೇದಿಕೆ ಸ್ಥಾಪನೆಯಾದಾಗ ಅದಕ್ಕೆ ಭದ್ರ ಬುನಾದಿ ಹಾಕಿ ಅದನ್ನು ಇಷ್ಟು ಎತ್ತರಕ್ಕೆ ಬೆಳೆಸುವಲ್ಲಿ ಮತ್ತು ಅದನ್ನು ಕಣ್ತುಂಬಿಸಿಕೊಳ್ಳುವಲ್ಲಿ ನಮಗೆ ಎಲ್ಲರಿಗೂ ಮಾರ್ಗದರ್ಶನ ಕೊಡುವ ಸ್ಥಾಪಕ ಅಧ್ಯಕ್ಷರಾದಂತಹ ಕೆ ವಸಂತ ಸಾಲ್ಯಾರ್ರವರಿಗೂ ನಾನು ಪ್ರೀತಿಯ ಸ್ವಾಗತಗಳನ್ನು ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಶಿಬಿರಗಳಿಗೆ ಸಹಕರಿಸಿದ ಸರ್ವರನ್ನು ವಂದಿಸಿಕೊಂಡು, ಮುಖ್ಯವಾಗಿ ಮಾನ್ಯ ಶ್ರೀ ಹರ್ಷೇಂದ್ರ ಕುಮಾರ್ ಸರ್, ಟ್ರಸ್ಟಿಗಳಾದಂಥ ಶ್ರೀಮತಿ ಶ್ರದ್ಧಾಮಿ, ಯೋಜನೆಯ ಮತ್ತು ವೇದಿಕೆಯ ಟ್ರಸ್ಟಿಗಳಿಗೆ, ಶ್ರೀ ವೀರಶೆಟ್ಟಿ ಮತ್ತು ಪಾರ್ಶ್ವನಾಥ್ ಮತ್ತು ಎಲ್ಲ ದೇವಳದ ವಿಭಾಗದ ಮುಖ್ಯಸ್ಥರಿಗೆ, ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಸರ್ವರಿಗೆ, ಪತ್ರಕರ್ತ ಮತ್ತು ದೃಶ್ಯ ಮಾಧ್ಯಮದವರಿಗೆ, ನೆರೆದ ಎಲ್ಲರಿಗೂ, ಜನಜಾಗೃತಿ ಬಂಧು ಮಿತ್ರರಿಗೆ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಮುಖ್ಯವಾಗಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಜೈ ಜನಜಾಗೃತಿ, ಜೈ ಗ್ರಾಮಾಭಿವೃದ್ಧಿ ಯೋಜನೆ, ಜೈ ಧರ್ಮಸ್ಥಳ, ಜೈ ಭಾರತ್. ರಾಜ್ಯ ಸಂಘಟನಾ ಅಧ್ಯಕ್ಷರು ನಟರಾಜ್ ಬಾದಾಮಿ ಸರ್ ಹಾಗೂ ಟ್ರಸ್ಟಿಗಳಾದ ರಾಮಸ್ವಾಮಿ ಅವರು ಹಾಗೂ ಬೆಳ್ತಂಗಡಿ ತಾಲೂಕು ಅಧ್ಯಕ್ಷರಾದ ಗಿರೀಶ್ ಅವರು ತಮ್ಮ ಪೂಜೆಗೆ ಭಕ್ತಿಪೂರ್ವಕವಾದ ಸ್ವಾಗತ ಚಪ್ಪಾಳೆ ಸ್ಟಾರ್ಟ್. ಸ್ವಾಮೀಜಿಗಳಿಗೆ ವಿಶೇಷವಾಗಿ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ಸರ್ ಅವರು, ಶಾಂತರಾಮ್ ಸರ್ ಅವರು ಆಶೀರ್ವಾದಗಳನ್ನು ನಿಮ್ಮೈ ನಾಯಕರಿಗೂ ರಾಮಸ್ವಾಮಿ ವಸಂತ ಸಾಲಿಯವರಿಗೆ ದಶಕಗಳಿಗೆ ಜಿಲ್ಲಾ ಸಂಘಟನಾ ಅಧ್ಯಕ್ಷರಾದ ಪ್ರಕಾಶ್ ಕಾರಂತರವರನ್ನ ಶಿಬಿರಾಧಿಕಾರಿ ಅಧ್ಯಕ್ಷರಾದ ಶ್ರೀ ನಟರಾಜ್ ಬಾದಾಮಿ ಅವರನ್ನ ಯೋಜನಾಧಿಕಾರಿ ಭಾಸ್ಕರ್ ಅವರು ಸುಪ್ರೀಂ ಸಮರ್ಪಣೆಯ ದೀಪಗಳು
ಸಂತೋಷವನ್ನು ಸಾಷ್ಟಾಂಗ ವಂದಿಸಿಕೊಳ್ಳುತ್ತಾ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರಿಗೂ ವಂದಿಸಿಕೊಳ್ಳುತ್ತಾ ವೇದಿಕೆ ಮೇಲಿರ್ತಕ್ಕಂತಹ ಗಣ್ಯರಾಗಿರ್ತಕ್ಕಂಥ ಶ್ರೀಯುತ ಪ್ರತಾಪ್ ಸಿಂಹ ನಾಯಕರೇ, ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದ ಶ್ರೀ ವಸಂತ್ ಸಾಲಿಯಾನ್ರವರೇ, ಸಂಘಟನಾ ಅಧ್ಯಕ್ಷರೇ, ಮಾಜಿ ಅಧ್ಯಕ್ಷರೇ, ಎಲ್ಲ ವೇದಿಕೆ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಅನೇಕ ಗಣ್ಯರೇ, ನನ್ನ ಪ್ರೀತಿಯ ನವಜೀವನ ಸಮಿತಿಯ ಸದಸ್ಯರೇ, ಕುಟುಂಬಸ್ಥರೇ, ಬಹುಶಃ ಇವತ್ತೊಂದು ನಿಮ್ಮ ಜೀವನದಲ್ಲಿ ಅವಿಸ್ಮರಣೀಯವಾದ ದಿನ. ಮಧ್ಯವರ್ಜನ ಶಿಬಿರಗಳಲ್ಲಿ ದೃಢ ಸಂಕಲ್ಪ ಮಾಡಿದ್ರೆ ಇವತ್ತು ಕ್ಷೇತ್ರಕ್ಕೆ ಬಂದು ಶತದಿನೋತ್ಸವದ ಮೂಲಕ ಪೂಜ್ಯ ಕಾವಂದರ ಒಂದು ದಿವ್ಯ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ದೃಢ ಸಂಕಲ್ಪವನ್ನು ಮಾಡಿ ಜೀವನ ಪರ್ಯಂತ ನೀವು ಈ ಸಮಾಜದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ಒಂದು ಸಂಕಲ್ಪವನ್ನು ಇಲ್ಲಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಯಾವ ನಮ್ಮ ನವಜೀವನ ಸದಸ್ಯರು ಇಲ್ಲಿ ಬಂದು ದೃಢ ಸಂಕಲ್ಪ ಮಾಡಿದ್ದಾರೋ ಇವತ್ತು ಅವರು ಖಂಡಿತ ಸಮಾಜದ ಆಸ್ತಿಗಳಾಗಿದ್ದಾರೆ ಎಂದು ಬಹಳ ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಈ ಹಾಲಿನ ಒಳಗೆ 1,000 ರತ್ನದ ಮಣಿಗಳು ಸೃಷ್ಟಿಯಾಗಿದೆ. ಇದೇ ರೀತಿ 1,34,000 ಮುತ್ತು ರತ್ನಗಳನ್ನ ಪೂಜ್ಯರು ಈ ಹಾಲಿನಿಂದ ಹೊರಗಡೆ ಸೃಷ್ಟಿ ಮಾಡಿ ಅವರು ಸಮಾಜಕ್ಕೆ ಇವತ್ತು ಒಂದಿಷ್ಟು ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ಬಹುಶಃ ಇದು ಒಂದು ಕಾರ್ಯಕ್ರಮ, ಇವತ್ತು ಒಂದು ದಿನ ಧರ್ಮಸ್ಥಳದಲ್ಲಿ ಇಂತಹ 365 ದಿನನೂ ಕೆಲವು ಕಾರ್ಯಕ್ರಮಗಳು ಮಾಡ್ತಾ ಇದೆ. ಅದು ಪೂಜ್ಯರ ಒಂದು ಅಗಾಧವಾಗಿರ್ತಕ್ಕಂಥ ಸಮಾಜ ಸೇವೆ, ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೈಗೊಳ್ತಕ್ಕಂಥ ಸಮಾಜ ಸೇವೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಕ್ಷೇತ್ರಕ್ಕೆ ಒಂದು ಪಿತೂರಿಯನ್ನು ನೀಡಲಿಕ್ಕೆ ಎಷ್ಟು ದೊಡ್ಡ ಷಡ್ಯಂತ್ರಗಳು ನಡೀತಾ ಇದೆ. ಬಹಳ ಶ್ರೀಮಂತರು, ಬಹಳ ರಾಷ್ಟ್ರೀಯ ಅಂತಾರಾಷ್ಟ್ರೀಯರವರು, ಆದ್ರೆ ಅವ್ರು ಎಷ್ಟೇ ಶ್ರೀಮಂತರಾದ್ರೆ ಅವ್ರು ನೋಡಿದ್ರೆ ನಮಗೆ ಎಂತ ಬಡಪಾಯಿಗಳು ಅಂತ ಅನ್ಸುತ್ತೆ. ಯಾಕಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಯಾರು ಏನು ಮಾಡಿದ್ರು ಕಿಂಚಿತ್ ಒಂದು ಸಣ್ಣ ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಮಾತನಾಡುವ ಮಂಜುನಾಥ ಸ್ವಾಮಿಗಿರ್ತಕ್ಕಂಥ ಪೂಜ್ಯ ಕಾವಂದರು, ಸತ್ಯ ಧರ್ಮದ ಸ್ವರೂಪಿಯಾಗಿರ್ತಕ್ಕಂಥ ಪೂಜ್ಯ ಕಾವಂದರು. ನನಗನ್ಸುತ್ತೆ, ಯಾಕೆ ಕೋಟಿ ಕೋಟಿ ಹಣವನ್ನ ವ್ಯರ್ಥ ಮಾಡ್ತಾರೆ? ಏನೂ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಸತ್ಯ ಧರ್ಮ ಮಾತ್ರ ಶಾಶ್ವತ ಉಳಿಯುತ್ತೆ. ಅದರ ಬದಲು ಆ ಕೋಟಿಯನ್ನ ಬಡವರಿಗಾದ್ರೂ ಮಾಡಿದ್ರೆ ಏನಾದ್ರೂ ಸ್ವಲ್ಪ ಬಡವರಿಗಾದ್ರೂ ಉಪಯೋಗ ಆಗ್ತಿತ್ತೇನೋ. ಒಂದು ವೇಳೆ ಧರ್ಮಸ್ಥಳಕ್ಕೆ ಏನಾದ್ರೂ ನೀವು ಮಾಡ್ಬೇಕಂದ್ರೆ, ಸಣ್ಣ ಪೈಪೋಟಿ ಕೊಡ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡೋದು ಒಂದೇ ದಾರಿ ನಿಮಗೆ ಇರ್ತಕ್ಕಂಥದ್ದು. ಆ ದಾರಿಗಳು ಯಾವುದಂತ ಬೇಕಾದ್ರೆ ನಾವು ಹೇಳ್ತೇವೆ. 100 ದಾರಿಗಳು ಧರ್ಮಸ್ಥಳ ಸಮಾಜಕ್ಕೆ ಹಾಕಿಕೊಟ್ಟಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರು ಹಾಕಿಕೊಟ್ಟಿದ್ದಾರೆ. ಕೇವಲ 15 ವರ್ಷದ ನಾನು ಅಂಕಿಅಂಶ ಹೇಳ್ತೇನೆ. ಕಂಪ್ಯೂಟರ್ ಈಗ ಒಂದು ಪ್ರಿಂಟ್ ಒತ್ತಿದ್ರೆ ಬರುತ್ತೆ, ದಾಖಲೀಕರಣ ಮಾಡಿಲ್ಲ. ಅದ್ರ ಹಿಂದೆ ದಾಖಲೀಕರಣ ಮಾಡಲಿಲ್ಲ. ಕೇವಲ 10 ವರ್ಷದ ಅಂಕಿಅಂಶ ಇರುತ್ತೆ. ಪೂಜ್ಯ ಕಾವಂದರು 10,500 ದೇವಸ್ಥಾನಗಳಿಗೆ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರದಿಂದ ಧನ ಸಹಾಯ ಮಾಡಿದ್ದಾರೆ. 500 ದೇವಸ್ಥಾನಗಳನ್ನ, ಪುರಾತನ ದೇವಸ್ಥಾನಗಳನ್ನ ಧರ್ಮೋತ್ಥಾನ ಟ್ರಸ್ಟ್ ಇಂದ ಪುನರುತ್ಥಾನ ಮಾಡಿದ್ದಾರೆ. ಕೇವಲ ರೂಟ್ಸೆಟ್ ಆರ್ಸೆಟ್ ಅನ್ನೋ ಒಂದು ಪರಿಕಲ್ಪನೆಯಿಂದ 42 ಲಕ್ಷ ನಿರುದ್ಯೋಗಿ ಯುವಕರಿಗೆ ಇವತ್ತು ಸ್ವಾಉದ್ಯೋಗ ಕಲ್ಪಿಸಿ ಅವರು 3-4 ಉದ್ಯೋಗಗಳನ್ನು ಕೊಟ್ಟು ಇಡೀ ದೇಶದಲ್ಲಿ 2 ಕೋಟಿ ಉದ್ಯೋಗವನ್ನು ಪೂಜ್ಯ ಕಾವಂದರು ಸೃಷ್ಟಿಸಿದ್ದಾರೆ. ಅನ್ನದಾಸೋಹ ಶತಮಾನಗಳಿಂದ ನಡ್ಕೊಂಡು ಬಂದು ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಕ್ಷೇತ್ರ ಧರ್ಮಸ್ಥಳವಾದ್ರೆ ಸಾವಿರಾರು ಜನರು ನಿತ್ಯ ಬಂದು ಕ್ಷೇತ್ರದಿಂದ ಅನೇಕ ಸಹಾಯಗಳನ್ನು ಪಡ್ಕೊಂಡು ಹೋಗುವುದು ಇನ್ನೊಂದು ಕಡೆ. ಆದರೆ ಪ್ರತಿ ವರ್ಷ 25,000ರಿಂದ 28,000 ಗ್ರಾಮೀಣ ವಿದ್ಯಾರ್ಥಿಗಳು ಅತಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ತಮ್ಮ ಗ್ರಾಮ ಮಟ್ಟದಲ್ಲಿ ಪಡ್ಕೊಂಡು ಇವತ್ತು ದೇಶಗಳ ಆಸ್ತಿಗಳಾಗುವುದು ಇನ್ನೊಂದು ಕಡೆ. ಸಾವಿರಾರು ಜನರಿಗೆ ಸಿದ್ಧವನ್ನ ರತ್ನಮಾನಸದ ಮೂಲಕ ಉಚಿತ ಶಿಕ್ಷಣ ಕೊಡ್ತಕ್ಕಂಥದ್ದು ಮತ್ತೊಂದು ಕಡೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ 53 ಲಕ್ಷ ಬಡ ಕುಟುಂಬಗಳಿಗೆ ಧರ್ಮಸ್ಥಳ ಕ್ಷೇತ್ರ ಇವತ್ತು ಬೆಳಕಾಗಿದೆ. ಆ ಒಂದು ಕಲ್ಪವೃಕ್ಷದಿಂದ ಅನೇಕ ಕಾರ್ಯಕ್ರಮಗಳು ನಿಮಗೆ ಗೊತ್ತಿದೆ. 55,000 ಬಡ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಧರ್ಮಸ್ಥಳದಿಂದ ಸ್ಕಾಲರ್ಶಿಪ್ ಅನ್ನು ಪಡಿತಾ ಇದ್ದಾರೆ. 55,000 ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಪಡಿತಾ ಇದ್ದಾರೆ. 20,000 ನಿರ್ಗತಿಕರಿಗೆ ಮಾತೃಶ್ರೀ ಅಮ್ಮನವರ ವಾತ್ಸಲ್ಯ ಮಾಸಾಶನ 20,000 ನಿರ್ಗತಿಕರಿಗೆ ಪ್ರತಿ ತಿಂಗಳು ಮನೆ ಬಾಗಿಲಿಗೆ ಹೋಗ್ತಾ ಇದೆ.
20,000 ನಿರ್ಗತರಿಗೆ ವಾತ್ಸಲ್ಯ ಕಿಟ್ ಮನೆ ಬಾಗಿಲಿಗೆ ಹೋಗಿದೆ. 1,000 ವಾತ್ಸಲ್ಯ ಮನೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅವರಿಗೆ ನಿರ್ಮಿಸಿ ಬದುಕನ್ನು ನಿರ್ಮಿಸಿಕೊಳ್ಳಲಾಗಿದೆ. ಸುಮಾರು 2,000 ಮಂದಿ ವಾತ್ಸಲ್ಯ ಮಿಕ್ಸ್ ನಿಂದ ಇವತ್ತು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇವತ್ತು 35,000 ಅಂಗವಿಕಲರಿಗೆ, ವಿಕಲಾಂಗರಿಗೆ ಇವತ್ತು ಕ್ಷೇತ್ರದಿಂದ ಅನೇಕ ವೈದ್ಯಕೀಯ ಉಪಕರಣಗಳು ಹೋಗಿದೆ. ಗ್ರಾಮೀಣ ವಿದ್ಯಾಭ್ಯಾಸ, ಗ್ರಾಮೀಣ ಶಾಲೆಗಳು ಮುಚ್ಚಬಾರದು. ಮುಚ್ಚಿದ್ರೆ ಬಡ ಮಕ್ಕಳನ್ನ ಅವರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದಿಷ್ಟು ಬಡ ಮಕ್ಕಳು ಉಳ್ಕೊಳ್ತಾರೆ, ಅವರ ವಿದ್ಯಾಭ್ಯಾಸ ಅಲ್ಲಿಗೆ ಕುಂಠಿತಾಗುತ್ತಂತ ಇಡೀ ರಾಜ್ಯಾದ್ಯಂತ ಗ್ರಾಮೀಣ ಶಾಲೆಗಳನ್ನ ಸಂರಕ್ಷಿಸುವ ಕೆಲಸವನ್ನ ಧರ್ಮಸ್ಥಳದ ಪೂಜ್ಯ ಕಾವಂತರು ಮಾಡ್ತಾ ಇದ್ದಾರೆ. 6,000 ಪ್ರಾಥಮಿಕ ಗ್ರಾಮೀಣ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಪೂಜ್ಯರು ಸಹಾಯ ಧನ ನೀಡಿದ್ದಾರೆ. 75,000 ಬೆಂಚ್ ಡೆಸ್ಕ್ಗಳನ್ನು ಇವತ್ತು ಗ್ರಾಮೀಣ ಶಾಲೆಗಳಿಗೆ ನೀಡಿದ್ದಾರೆ. 8,500 ಶಿಕ್ಷಕರನ್ನ ಪೂಜ್ಯರು ನಿಯೋಜನೆ ಮಾಡಿದ್ದಾರೆ. ಯಾವ ಒಂದು ಶಾಲೆಯಲ್ಲಿ ಒಂದು ಟೀಚರ್ ಇರ್ತಾರೋ ಅಲ್ಲಿಗೆ ಧರ್ಮಸ್ಥಳದಿಂದ ಒಂದು ಟೀಚರ್ ನಿಯೋಜನೆ. ಗ್ರಂಥಾಲಯಗಳ ನಿರ್ಮಾಣ, ಕ್ರೀಡಾಂಗಣ ನಿರ್ಮಾಣ, ಗ್ರಾಮೀಣ ಶಾಲೆಗಳು ಕೂಡ ಇವತ್ತು ಒಂದು ಗುಣಮಟ್ಟದ ಶಿಕ್ಷಣ ಕೊಡಬೇಕನ್ನೋ ಒಂದು ಆಶಯದಿಂದ ಶಿಕ್ಷಣ ಕ್ರಾಂತಿಯನ್ನೇ ಪೂಜ್ಯ ಕಾವಂತರು ಮಾಡಿದ್ದಾರೆ. 1,000 ಅಂಗನವಾಡಿಗಳ ನಿರ್ಮಾಣ ಆಗಿದೆ. 1,000 ರಾಜ್ಯಾದ್ಯಂತ ಕೆರೆಗಳ ಪುನರುತ್ಥಾನ ಆಗಿದೆ. ಈ ಒಂದು ಕಲ್ಪನೆಯಿಂದ ಇವತ್ತು ಪ್ರಕೃತಿಯ ಸಮತೋಲನ ಅಲ್ಲದೆ ಸುಮಾರು 4.5 ಲಕ್ಷ ರೈತರಿಗೆ ನೀರಾವರಿ ಆದರೆ ಲಕ್ಷಾಂತರ ಮಹಿಳೆಗೆ ಮನೆಗೆ ನೀರು, ಉದ್ಯೋಗಗಳಿಗೆ ಒಂದು ಅವಕಾಶ, ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಮೂಲಕ ಮಾಡಲಾಗಿದೆ. CHSC ಕಾರ್ಯಕ್ರಮದ ಮೂಲಕ ಇವತ್ತು ಲಕ್ಷಾಂತರ ರೈತರಿಗೆ ಇವತ್ತು ಯಂತ್ರೋಪಕರಣಗಳನ್ನು ಒದಗಿಸುವುದಾದ್ರೆ, ಯಂತ್ರಶ್ರೀ ಕಾರ್ಯಕ್ರಮದ ಮೂಲಕ ಪ್ರಗತಿಪರ ರೈತರಿಗೆ ಇಂದಿನ ಯುಗದಲ್ಲಿ ಮಿಲೆಟ್ ನಂತಹ ವೈಜ್ಞಾನಿಕ ಬೆಳೆಗಳನ್ನು ಬೆಳೆಸಲಿಕ್ಕೆ ಇವತ್ತು ಆಶಯವಾಗಿರ್ತಕ್ಕಂಥದ್ದು. ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ 3.5 ಲಕ್ಷ ಮಹಿಳೆಯರು ಇವತ್ತು ಅತ್ಯಂತ ಸಮಗ್ರ ಅಭಿವೃದ್ಧಿಯನ್ನು ಕಾಯ್ದುಕೊಳ್ಳುವುದಲ್ಲದೆ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು 56,000 ಮಹಿಳೆಯರು ಇವತ್ತು ಸ್ವಉದ್ಯೋಗವನ್ನು ಯಶಸ್ಸಿನಿಂದ ಮಾಡ್ತಾ ಇದ್ದಾರೆ. ಇವತ್ತು ಹೇಳ್ತಾ ಹೋದರೆ ನಾನು ಇವತ್ತು ಸಂಜೆವರೆಗೂ ಹೇಳಿದ್ರು ಮುಗಿಯಲ್ಲ. ಸಾಮೂಹಿಕ ವಿವಾಹಕ್ಕೆ ನೀವು ಸಾಕ್ಷೀಭೂತರಾಗಿದ್ದೀರಿ. ಸುಮಾರು 15,000 ಬಡ ಜೋಡಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ಉಚಿತವಾಗಿ ಮದುವೆಯನ್ನು ಮಾಡಿಕೊಂಡು ಇವತ್ತು ಸುಖಿ ಸಂಸಾರವನ್ನು ನಡೆಯುತ್ತಾ ಇದ್ದಾರೆ. ಇವತ್ತು ನೀವೇ ಕಣ್ಣೆದುರುಗಡೆ ಇದ್ದೀರಿ. 1,35,000 ಕುಟುಂಬಗಳನ್ನ ಕಳೆದ 2 ದಶಕಕ್ಕೂ ಮೀರಿ ಮದ್ಯ ವ್ಯಸನದಿಂದ ಮುಕ್ತ ಮಾಡಿ, ಮಧ್ಯವರ್ಜಿತರನ್ನ ಮಾಡಿ, ಅವರ ಇಡೀ ಕುಟುಂಬ ಅಷ್ಟೇ ಅಲ್ಲ ಆ ಸಮಾಜ ಒಂದು ಒಳ್ಳೆಯ ಜೀವನ ಮಾಡ್ತಕ್ಕಂಥ ಒಂದು ಹಾದಿಯನ್ನ ಪೂಜ್ಯ ಕಾವಂತರು ಹಾಕಿಕೊಟ್ಟಿದ್ದಾರೆ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾನು ಹೇಳ್ತಾ ಹೋಗ್ಬೋದು. ಇದರಲ್ಲಿ ಯಾವುದಾದ್ರೂ 1-2 ಮಾಡಿ ನಿಮಗೂ ಒಳ್ಳೇದಾಗುತ್ತೆ, ಸಮಾಜಕ್ಕೂ ಒಳ್ಳೇದಾಗುತ್ತೆ. ಎಲ್ಲಾದ್ರೂ ನೀವು ಏನಾದ್ರೂ ಸ್ವಲ್ಪ ನೀವು ಪ್ರತಿಸ್ಪರ್ಧೆ ಕೊಡ್ಬೇಕಂದ್ರೆ ಇದರಲ್ಲಿ ಯಾವ್ದಾದ್ರು 1-2-3 ಆಯ್ಕೆ ಮಾಡಿ. 55,000 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದು ಬೇಡ, ಒಂದು 50 ಜನ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಿ. ಲಕ್ಷಾಂತರ ಜನರನ್ನ ಮಧ್ಯವರ್ಜನದಿಂದ ಬಿಡಿಸೋದು ಬೇಡ, ಲಕ್ಷಾಂತರ ಜನರನ್ನ ಮಧ್ಯವರ್ಜನಕ್ಕೆ ಬಿಡಿಸೋದು ಬೇಡ, ಅವ್ರನ್ನ ಮದ್ಯ ವ್ಯಸನಿಗಳಾಗಿ ಮಾಡುವಂತ ಪ್ರಚೋದನೆ ಕೊಡೋದನ್ನ ನಿಲ್ಲಿಸಿ. ಇವತ್ತು ಯಾವ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಬೇಕಾದ್ರೆ ಇವತ್ತು ಧರ್ಮಸ್ಥಳ ವಿಶಾಲವಾದ ಮಾದರಿ ಕ್ಷೇತ್ರವಾಗಿದೆ, ಪ್ರಯೋಗ ಕ್ಷೇತ್ರವಾಗಿದೆ. ಇದನ್ನ ನೀವು ಮಾದರಿಯಾಗಿ ತೆಗೆದುಕೊಂಡ್ರೆ ಬಹುಶಃ ಅದು ಒಂದು ಮಾನವನ ಜನ್ಮಕ್ಕೆ ಅರ್ಥ ಬರುತ್ತೆ. ಆ ಅರ್ಥ ಬರಲಿಕ್ಕೆ ಮಾನವ ಜನ್ಮಕ್ಕೆ ಒಂದು ಪರಿಪೂರ್ಣವಾದ ಮಾರ್ಗದರ್ಶಿಯಾಗಿ ಇವತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯ ಕಾವಂತರು ಸಾಕ್ಷಿಯಾಗಿದ್ದಾರೆ. ಇದು ಇಡೀ ಭೂಲೋಕಕ್ಕೆ ಒಂದು ಮಾರ್ಗದರ್ಶಿ ಕ್ಷೇತ್ರ, ಮಾರ್ಗದರ್ಶಿ ವ್ಯವಸ್ಥೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪೂಜ್ಯ ಕಾವಂತರು ಈ ಒಂದು ಸಮಾಜಮುಖಿ ಸೇವೆಗಳು ಇನ್ನೂ 10 ಆಯಾಮಗಳಲ್ಲಿ ಆಗುವಂತಹ ಚೈತನ್ಯ ಇದೆ. ಮಾತೃಶ್ರೀ ಅಮ್ಮನವರು ಪೂಜ್ಯ ಕಾವಂತರ ಒಂದು ಮಾರ್ಗದರ್ಶನದಲ್ಲಿ ಇನ್ನೂ ಹಲವಾರು ಆಯಾಮಗಳಲ್ಲಿ ಶ್ರೀ ಕ್ಷೇತ್ರದ ಅನೇಕ ಸಮುದಾಯ, ಸಾಮಾಜಿಕ, ಧಾರ್ಮಿಕ ಅನೇಕ ವಿಧಿವಿಧಾನಗಳ ಅನೇಕ ಒಳ್ಳೆಯ ಕಾರ್ಯಗಳು ಸಾಂಘ್ಯವಾಗಿ ನಡೆದುಕೊಂಡು ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಎಲ್ಲ ನನ್ನ ನವಜೀವನ ಸಮಿತಿಯ ಸದಸ್ಯರು 1,000 ಸದಸ್ಯರಿದ್ದೀರಿ. ನಿಮ್ಮನ್ನ ಸಮಾಜ ಸಾವಿರಾರು ರೀತಿಯಲ್ಲಿ ನೋಡುತ್ತೆ, ಸಾವಿರಾರು ಕಣ್ಣುಗಳು ನೋಡುತ್ತೆ. ಇಂದಿನಿಂದ ಒಂದು ರೀತಿಯಲ್ಲಿ ನೀವು ಧರ್ಮಸ್ಥಳದ ಪ್ರತಿನಿಧಿಗಳು, ನಿಮ್ಮನ್ನ ಧರ್ಮಸ್ಥಳದ ಪ್ರತಿನಿಧಿಗಳಾಗಿ ಸಮಾಜ ನೋಡುತ್ತೆ. ಹಾಗಾಗಿ ನಿಮ್ಮ ಜೀವನದುದ್ದಕ್ಕೂ ಅತ್ಯಂತ ಶುದ್ಧವಾದ, ಅತ್ಯಂತ ಮೌಲ್ಯಯುತವಾದ ಜೀವನ ನಡೆಯುವುದಲ್ಲದೆ ಒಂದಿಷ್ಟು ನಿಮ್ಮ ಕುಟುಂಬಕ್ಕೂ ನೀವು ಬೆಳಕಾಗಿರುವುದಲ್ಲದೆ ಸಮಾಜಕ್ಕೂ ಬೆಳಕಾಗಿ ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಆಶಯ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. ಅಭಿನಂದನೆಗಳು ಅವರಿಗೆ ಮಾತುಗಳಿಗೆ ವಂದಿಸುತ್ತಾ, ನನ್ನ ಹೆಸರು ಸತೀಶ್ ಅಂತ.
ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ ಬಂದೀನಿ. ನಾನು ಸುಮಾರು 2016 ಈ ಶಿಬಿರಕ್ಕೆ ಸೇರಿದೆ. ಅದಕ್ಕಿಂತ ಹಿಂಚೆ ನಾನು ಕುಡಿತಿದ್ದೆ. ನನ್ನ ಹೆಂಡತಿ ಸೈಡಿಗೆ ಮೂಲೆ ಹೋಗ್ಕೊಂಬ ನಾನು ಕುಡಿದು ಮಂಜಡಿಗೆ. ನನ್ನ ಮಕ್ಕಳು ಸತಿ ಸೈಡ್ಗೆ ಹೋಗೋದು ಭಯಪಡೋದು ನೋಡಿ. ಅಲ್ಲಿಂದ ಅದನ್ನು ಬಿಟ್ಟು ಪೂಜ್ಯರ ಮಾರ್ಗದರ್ಶನದಿಂದ ಅವರು ನಮ್ಮ ಗುರುಗಳು ನಮಗೆ ಕಲಿಸ್ತಕ್ಕಂಥ ವಿಚಾರಗಳು ನಾವು ತಿಳ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದು ಒಳ್ಳೆಯ ವ್ಯಕ್ತಿಗಳಾದ್ವಿ. ನಮ್ಮನ್ನ ಯಾರು ಸಮಾಜದಲ್ಲಿ ಯಾರು ನಮ್ಮನ್ನು ಸೇರ್ತಿಲ್ಲ, ಆ ಇದು ರೋಡ್ನಾಗ ಬಂದರೆ ಇನ್ಯಾವ ಒಂದು ಅಂತ ಅಂಬರು. ಇವತ್ತಿನ ದಿವಸ 10 ಜನ ನಮಸ್ಕಾರ ಮಾಡ್ತಾರೆ. ಹಂಗೆ ಆಗಕ್ಕೆ ಪೂಜ್ಯರ ಆಶೀರ್ವಾದ, ತಾಯಿ ಆಶೀರ್ವಾದ ನನ್ನ ಮೇಲೆ ಇದೆ. ನನ್ನ ಮೇಲೆ ಸದಾ ಇರಲಿ, ಎಲ್ಲರ ಮೇಲೆ ಇರಲಿ. ನಾನು ಅವತ್ತೇ ಅಂದ್ಕೊಂಡೆ, ನನ್ನ ಯಾಕೆ ಯಾರು ಸೇರಲ್ಲ ಅಂದರೆ ನಾನು ಕುಡಿತೀನಿ, ಅದಕ್ಕೆ ನನಗೆ ಯಾರು ಸಹಾಯ ಮಾಡಲ್ಲ. ನಾನು ಯಾಕೆ ಇಷ್ಟಕ್ಕೊಂದು ಜೀವನ ಕೆಟ್ಟೋಗೈತೆ ಅನ್ನೋಕ್ಕೆ, ನನಗೆ ಒಳ್ಳೆ ದಾರಿ ತೋರ್ಸೋಕ್ಕೆ ಗುರುಗಳು ಪೂಜ್ಯರು ಈ ಶಿಬಿರದಿಂದ ನನಗೆ ಮನ ಪರಿವರ್ತನೆ ಮಾಡಿದರು. ಅವಾಗ ನಾನು ಅಲ್ಲಿಂದ ಒಂದು ನಿರ್ಧಾರ ಮಾಡಿದ್ದೆ, ನನ್ನ ಯಾರು ಕೂಡ ಸೇರಲ್ಲ. ಯಾಕೆ ಹಿಂಗಂದರೆ ನನ್ನ ಹತ್ರ ಸರಿ ಇಲ್ಲ, ನಾನು ಮನುಷ್ಯರು ಕೆಟ್ಟೋಗಿನಂತ. ಅಲ್ಲಿಂದ ಒಂದು ನಿರ್ಧಾರ ಮಾಡಿಕೊಂಡು ನನ್ನ ಮಕ್ಕಳು ಓದಿಸ್ಬೇಕಂತ ನಾನು ಒಂದು ಪಣ ತೊಟ್ಟು ಓದಿಸಿದೆ. ನನ್ನ ಮಗಳು ಇವತ್ತು MBBS ಮಾಡ್ತಿದ್ದಾಳೆ. ಬಳ್ಳಾರಿ ವಿಜಯನಗರ ಕಾಲೇಜಿನಾಗ MBBS ಮಾಡ್ತಿದ್ದಾರೆ ಮಗಳು. ಇವರು ಇಲ್ದಿದ್ರೆ ನಾವಿಲ್ಲ. ಈ ಪೂಜೆಯಿಂದ ನನ್ನಂತೆ ನೀವೆಲ್ಲರೂ ನಮ್ಮಂಗಾಗ್ಬೇಕಂತ ನಾವೇನು ನನ್ನ 2 ಮಾತು ಮುಗಿಸ್ತೀನಿ. ಪರಮ ಪೂಜ್ಯರಾದ ಕಾವಂದರಿಗೂ ಮಾತೃಶ್ರೀ ಅವರಾದ ಅಮ್ಮನವರ ಪಾದಾರು ನಮಸ್ಕರಿಸುತ್ತಾ ಎಲ್ಲ ನೆರೆದಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಹಾಗೂ ಎಲ್ಲ ನವಜೀವನ ಸಮಿತಿ ಸದಸ್ಯರಿಗೂ ವಂದಿಸುತ್ತಾ ನನ್ನ ಹೆಸರು ಮಂಜುಳಾ. ನಮ್ಮದು ತುಮಕೂರು ತಾಲೂಕು ಸಿನಿಪ್ನಹಳ್ಳಿ ಎಂಬ ಪುಟ್ಟ ಗ್ರಾಮ. ನಾನು 2008ರಲ್ಲಿ ನನಗೆ ವಿವಾಹ ಆಗಿದ್ದು. ತುಂಬ ಚೆನ್ನಾಗಿದ್ವು ನಾನು ನಮ್ಮ ಮನೆಯವರು. ಎಷ್ಟು ಚೆನ್ನಾಗಿದ್ವು ಅಂದರೆ ನಮ್ಮೂರಲ್ಲಿ ಯಾರೂ ಇರಲಿಲ್ಲ, ಆ ಥರ ಇದ್ವು. ಆಮೇಲೆ ನಮ್ಮ ಮನೆಯವರು ಫ್ರೆಂಡ್ಸ್ಗಳ ಸಹವಾಸದಿಂದ ಕುಡಿತ ಜಾಸ್ತಿ ಆಯಿತು. ನಮ್ಮ ಮನೇಲಿ ಅವತ್ತು ನನ್ನ ಮಕ್ಕಳು ಸಾಕಕ್ಕೂ ಒಂದು ತುತ್ತು ಅನ್ನಕ್ಕೂ ಕಷ್ಟ ಬಂತು. ಕಷ್ಟ ಅದನ್ನು ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟೊಂದು ಕಷ್ಟ. ನನ್ನ ಜೀವನ ಹೇಗಾದ್ರು ನಾನು ಸರಿ ಮಾಡ್ಕೊಬೇಕು ಅಂತ ಹೇಳಿ ನಾನು ಪೊಲೀಸ್ ಸ್ಟೇಷನ್ಗೆ ಒಂದು 7ರಿಂದ 8 ಸಲ ಕಂಪ್ಲೇಂಟ್ ಕೊಟ್ಟೆ. ಹಂಗೂ ಸರಿ ಹೋಗ್ಲಿಲ್ಲ. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಾನು ನನಗೆ ಅಂಗನವಾಡಿ ಕಾರ್ಯಕರ್ತೆ. ನಾನು ನಮ್ಮ ಮಹಿಳೆಯರಿಗೂ ಕೊಟ್ಟೆ, SP ಪೊಲೀಸ್ಗೂ ಕೊಟ್ಟೆ. ಎಲ್ಲಿ ಕೊಟ್ಟರು ಸರಿ ಹೋಗ್ಲಿಲ್ಲ. SP ಮಹಿಳಾ ಇಲಾಖೆಯಲ್ಲಿ ಹುಡಿಕೊಂಡೋದ್ರು ಪೊಲೀಸ್ನವ್ರು ಸಿಗ್ತಿರ್ಲಿಲ್ಲ. ಕರ್ಕೊಂಬಂದು ಬೇಡಿ ಹಾಕಿ ಕುಂಡ್ರಿಸಿದ್ರು ಒಂದು ದಿವಸ ಎಲ್ಲ. ಅವಾಗಲೂ ನನಗೆ ಕುಂಡ್ರಿಸ್ದಲ್ಲೂ ಸಂಕಟ ಆಯಿತು. ಹೇಗಾದರೂ ಮಾಡಿ ನನ್ನ ಜೀವನ ಸರಿ ಮಾಡ್ಕೊಬೇಕು, ನಾನು ನನ್ನ ಮಕ್ಕಳ ಜೊತೆ ಸಂಸಾರ ಚೆನ್ನಾಗಿರ್ಬೇಕು. ನಾನು ಅವತ್ತು ಹೇಳ್ಕೊಳಕ್ಕೆ ನಮ್ಮ ಅಪ್ಪನೂ ಕುಡಿತಾ ಇದ್ರು, ಅದ್ರಲ್ಲಿ ನನ್ನ ತಮ್ಮನೂ ಕುಡಿತಾ ಇದ್ದ. ಯಾರ ಹತ್ರ ಹೇಳ್ಕೊಬೇಕು ನನ್ನ ಕಷ್ಟ ಅಂತ ಗೊತ್ತಾಗ್ತಿರ್ಲಿಲ್ಲ. ಗ್ರಾಮೀಣ ಭಾಗದಲ್ಲಿ ಧರ್ಮಸ್ಥಳ ಸಂಘ ಅಂತ ಇತ್ತು, ಅದ್ರಲ್ಲಿ ನಾನು ಸಂಘದಾಗ ಸೇರ್ಕೊಂಡಿದ್ದೆ. ಆ ಸಂಘದಲ್ಲಿರೋರು ಸರ್ ಹೇಳಿದ್ರಂತೆ, ಈ ಥರ ಶಿಬಿರ ಐತೆ, ನಡೀತಾ ಐತೆ, ಸೇರಿಸು ಅಂತ. ನನಗೆ ಈ ಥರ ಶಿಬಿರ ಐತೆ ಅಂತಾನೆ ಗೊತ್ತಿರಲಿಲ್ಲ. 2017 ತಾರೀಕು 2017 9ನೇ ತಿಂಗಳಲ್ಲಿ ಶಿಬಿರ ಗುಳರ್ಬೆಯಲ್ಲಿ ಶಿಬಿರ ನಡೀತಿತ್ತು. ಅವತ್ತು ನನ್ನ ಮನೆಯಲ್ಲ ಕರ್ಕೊಂಡೋಗಿ ಸೇರ್ಸೋಕ್ಕೆ ಕಷ್ಟ. ಎಣ್ಣೆ ಕುಡಿಯೋದು ಬಿಡಿಸ್ತೀನಿ ಬಾ ಅಂದರೆ ಬರ್ತಾರ, ಏನು ಮಾಡೋದು ತುಂಬ ಯೋಚನೆ ಮಾಡಿದೆ. ಅವ್ರಿಗೆ ಧರ್ಮಸ್ಥಳ ಸಂಘದಿಂದ ಸಂಘದಲ್ಲಿದ್ದಲ್ಲ, ಅವ್ರು ನನಗೆ 5,000 ದುಡ್ಡು ಕೊಡ್ತಾರೆ, ಬಾ ಸೈನ್ ಹಾಕಿ ಅಂತ ಕರ್ಕೊಂಡೋಗಿ ಬಿಟ್ಟೆ. ಅಲ್ಲೂ ನನಗೆ ಕರ್ಕೊಂಡೋಗಿ ಬಿಟ್ಟಾಗ ಸುಮ್ಮನೆ ಕುಂತಿದ್ರು, ನನಗೆ ಟೀ ತಂದ್ಕೊಟ್ರು ಕುಡಿಯೋದಕ್ಕೆ. ಆಮೇಲೆ ಅಲ್ಲಿ ಫ್ರೆಂಡ್ ಇದ್ರು, ಅವ್ರು ಹೇಳಿದ್ರು ಏನಕ್ಕೆ ಬಂದಿದ್ದೀರಿ ಅಂತ ಕೇಳಿದ್ರು. ಎಣ್ಣೆ ಕುಡಿದ್ರು, ಅಲ್ಲೇ ಹೊಡೆಯಕ್ಕೆ ಬಂದ್ರು. ನನಗೆ ಭಯ, ಆತಂಕ, ಯಾರು ಇಲ್ಲ ಏನು ಹೇಳ್ಕೊಬೇಕು ಅಂತ. ಸರಿಗೆ ಫೋನ್ ಮಾಡಿದೆ, ಸರಿ ಹೇಳಿದ್ರು ಅಲ್ಲಿ ಸೇರಿಸ್ಬಿಟ್ಟು ಹೋಗಮ್ಮ ನೀನು ಅಂತ. ಆಮೇಲೆ ಮನೆಗೆ ಹೋದ್ಮೇಲೂ ನನಗೆ ಭಯ, ಎಲ್ಲಿ ಬಂದು ಹೊಡಿತಾರೋ, ಇದು ಮಾಡ್ತಾರೋ, ಬೈತಾರೋ ಅಂತ. ಅದಾದ್ಮೇಲೆ ಇನ್ನು 2 ದಿವಸಕ್ಕೆ ಫೋನ್ ಮಾಡಿದ್ರು ಬಟ್ಟೆ ಎಲ್ಲ ತಗಮ್ಮ ಅಂತ. ಅದಾದ್ಮೇಲೆ ಬಟ್ಟೆ ಎಲ್ಲ ತಗೊಂಬಂದು ಕೊಟ್ಟೆ. ಆಮೇಲೆ ಅದಾದ್ಮೇಲೆ
ಶಿಬಿರ ಮುಗಿಸ್ಕೊಂಡು ನಾನು ಕೌನ್ಸಿಲಿಂಗ್ ಎಲ್ಲ ಹೋಗಿದ್ದೆ. ಅವ್ರು ಹೇಳಿದ್ರು ಕೌನ್ಸಿಲಿಂಗಲ್ಲಿ ಮತ್ತೆ ಫ್ರೆಂಡ್ಸ್ಗಳು ಸವಾಸ ಅಂತಾನೆಲ್ಲ ಹುಷಾರಾಗಿ ನೋಡ್ಕೊಂಡ್ರಮ್ಮ ಅಂತ. ಅದಕ್ಕೆ ನಾನು 3 ತಿಂಗಳು ಕಷ್ಟ ಆದ್ರೂ ಪರವಾಗಿಲ್ಲ, 3 ತಿಂಗಳು ಕೆಲ್ಸಕ್ಕೆ ಕಳಿಸ್ತೀನಿ ನಾನು. ಇಷ್ಟು ದಿವಸನೇ ಕಷ್ಟಪಟ್ಟಿದ್ದೀನಿ. ಅವ್ರ ಫ್ರೆಂಡ್ಸ್ ಜೊತೆ ಸೇರಿ ಮತ್ತೆ ಇದು ಮಾಡ್ಕೊಂಡು ಕೊಟ್ಬಿಡ್ತಾರೆ ಅಂತ. ಅದಾದ್ಮೇಲೆ ಪರಮ ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀಯವರ ಅಮ್ಮನವರ ಆಶೀರ್ವಾದದಿಂದ ಮತ್ತೆ ಕೆಲಸ ಸಿಕ್ತು. ರೈಸ್ ಮಿಲ್ ಕೆಲಸ ಮಾಡ್ತಿದ್ರು ಮುಂಚೆ, ಮತ್ತೆ ಅದೇ ಕೆಲಸ ಸಿಕ್ತು. ಅದಾದ್ಮೇಲೆ ಪರಮ ಪೂಜ್ಯರ ಆಶೀರ್ವಾದದಿಂದ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಧರ್ಮಸ್ಥಳ ಸಂಘಕ್ಕೆ ಸ್ಪೆಷಲ್ ಲೋನ್ ಅಂತ ಬಿಟ್ಟರೆ ಅದ್ರಲ್ಲಿ ಗಾಡಿ ಕೊಡಿಸಿದೆ. ಕೆಲ್ಸಕ್ಕೆ ಹೋದ್ರು. ಇದೇ ತರ ಜೀವನ ನಡೀತಾ ಇತ್ತು. ಅದಾದ್ಮೇಲೆ ಎಲ್ಲ ತುಮಕೂರು ತಾಲೂಕಲ್ಲಿ ಎಲ್ಲೇ ಶಿಬಿರ ನಡೀಲಿ ಅಲ್ಲಿ ಹೋಗ್ತಾರೆ, 1 ವಾರ ಸೇವೆ ಮಾಡ್ತಾರೆ. ನಾನು 2 ದಿವಸ ಹೋಗ್ತೀನಿ. ನಾನು ನನ್ನ ಮಕ್ಕಳು ಕುಟುಂಬ ಸಮೇತ ಅವಾಗ ಹೋಗ್ತೀನಿ. ಯಾಕೆ ಹೋಗ್ತೀನಿ ಅಂದ್ರೆ ಅಲ್ಲಿ ಹೋದ್ರೆ ಏನೇ ಟೆನ್ಷನ್ ಏನೇ ಇದ್ರು ಮೈಂಡ್ ಫ್ರೆಶ್ ಆಗುತ್ತೆ. ಅದಕ್ಕೋಸ್ಕರ ನಾನು ಪ್ರತಿ ಶಿಬಿರದಲ್ಲೂ ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲ್ಸಕ್ಕೆ ಹೋಗ್ತೀವಿ. ನೈಟ್ 2 ದಿವಸ ನಾವು ಶಿಬಿರಕ್ಕೆ ಹೋಗ್ತೀವಿ. ಅದಾದ್ಮೇಲೆ 1 ವಾರ ಸೇವೆ ಮಾಡ್ತಾರೆ. ಎಲ್ಲ ಶಿಬಿರ ನಡೀಲಿ 2 ಪಾಕೆಟ್ ಅಕ್ಕಿ ತಾಣ ಕೊಡ್ತಾರೆ. ಅಳಿದು ಸೇವೆ, ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು. ಅದಾದ್ಮೇಲೆ ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕಿದೆ. ಮತ್ತೆ 80 ಗ್ರಾಮ್ ಚಿನ್ನ ಕೊಡಿಸಿದ್ದಾರೆ. ಪರಮ ಪೂಜ್ಯರ ಆಶೀರ್ವಾದದಿಂದಲೇ ಇದೆಲ್ಲ ಆಗಿರೋದು. ಅದಾದ್ಮೇಲೆ ಈಗ ಸ್ವಂತ ಕಮಿಷನ್ ಏಜೆಂಟ್ ಆಗಿ ತಿಂಗಳಿಗೆ 40 ರಿಂದ 50 ಸಾವಿರ ದುಡಿತಾರೆ. ಇವತ್ತು ನನ್ನ ಮುದ್ದೆಯಾಗಿ ನನ್ನ ಮಾಂಗಲ್ಯ ಭಾಗ್ಯ ಉಳ್ಕೊಂಡಿದೆ ಅಂದ್ರೆ ಅದು ಪರಮ ಪೂಜ್ಯರಾದ ಕಾವಂದರು ಮಾತೃಶ್ರೀಯವರ ಅಮ್ಮನವರಿಂದಲೇ ಸಾಧ್ಯ. ಇಷ್ಟು ಮಾತಾಡೋದು ನನಗೆ ಅವಕಾಶ ಮಾಡಿಕೊಟ್ಟಾರ ಪೂಜ್ಯರಿಗೂ ಎಲ್ಲಾದ ಗಣ್ಯರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ವಾರ್ಷಿಕ ವರದಿ 2025-26ನೇ ಸಾಲಿನ ವಾರ್ಷಿಕ ವರದಿ ಬಿಡುಗಡೆ ಕಾರ್ಯಕ್ರಮ. ಈ ವಾರ್ಷಿಕ ವರದಿ ಬಿಡುಗಡೆ ಕಾರ್ಯಕ್ರಮವನ್ನ ಜ್ಞಾನ ವಿಕಾಸ ಕಾರ್ಯಕ್ರಮ ಧರ್ಮಸ್ಥಳ ಇದರ ಅಧ್ಯಕ್ಷರಾದ ಮಾತೃಶ್ರೀ ಡಾಕ್ಟರ್ ಜನಜಾಗೃತಿ ವೇದಿಕೆ ಪ್ರಾದೇಶಿಕ ವಿಭಾಗ 2025-26ನೇ ಸಾಲಿನ ವಾರ್ಷಿಕ ವರದಿ ಮಾತೃಶ್ರೀ ಅಮ್ಮನವರಿಂದ ಬಿಡುಗಡೆಯಾಗ್ತಾ ಇದೆ. ಇದೀಗ ಮಾತೃಶ್ರೀ ಅಮ್ಮನವರಿಂದ ಸಂದೇಶ. ಧರ್ಮಸ್ಥಳದ ವಾತ್ಸಲ್ಯ ಎನ್ನುವ ಯೋಜನೆಯ ಮೂಲಕ ಈ ನಾಡಿನ ಕಟ್ಟಕಡೆಯ ಸಾಮಾನ್ಯನ ಮನೆಯ ಬಾಗಿಲು ತಟ್ಟಿದ ಪ್ರೀತಿಯ ಕೈಗಳು ಮಾತೃಶ್ರೀ ಹೇಮಾವತಿ ಅಮ್ಮನವರದ್ದು. ಇದೀಗ ಮಾತೃಶ್ರೀ ಅಮ್ಮನವರಿಂದ ಸಂದೇಶ. ನವಜೀವನ ಸಮಿತಿಯ ಎಲ್ಲ ಸದಸ್ಯರೇ ಮತ್ತು ಮಹಿಳೆಯರೇ, ವೇದಿಕೆಯಲ್ಲಿರುವ ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವ ಇತರ ಗಣ್ಯರೇ, ಜನಜಾಗೃತಿ ವೇದಿಕೆಯ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ಮತ್ತು ಕಾರ್ಯಕರ್ತರೇ, ನನಗೆ ನಿಮ್ಮನ್ನೆಲ್ಲ ನೋಡುವಾಗ ನನ್ನ ನೆನಪು ಬಹಳ ಹಿಂದೆ ಹೋಗ್ತದೆ. ನಾನು ಚಿಕ್ಕವಳಿರುವಾಗ ನಮ್ಮ ಊರು ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಗದ್ದೆ ತೋಟ ಕೆಲಸಕ್ಕೆ ಬರುವ ಸಾಕಷ್ಟು ಮಹಿಳೆಯರಿದ್ದರು. ಪುರುಷರು ಇದ್ದರು. ಒಂದು 50 ಜನ ಮಹಿಳೆಯರು ಬಂದರೆ 2-3 ಜನ ಪುರುಷರು ಬರ್ತಾಯಿದ್ರು. ಆದರೆ ಅನೇಕ ಸಲ ಬೆಳಿಗ್ಗೆ ಬಂದಾಗ ಕೆಲವು ಮಹಿಳೆಯರ ಹಣೆಯಲ್ಲಿ, ಕೈಯಲ್ಲಿ, ಬೆನ್ನಲ್ಲಿ ಬಾಸುಂಡೆಗಳು ಬರ್ತಾಯಿತ್ತು. ಅದ್ರ ಬಗ್ಗೆ ಕೇಳಿದರೆ ಅವರಿಗೆ ಅಳು ಬರ್ತಾಯಿತ್ತು, ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಪುರುಷರು 1-2 ದಿವಸ ಬಂದರೆ ಕೈಯಲ್ಲಿ ಸ್ವಲ್ಪ ದುಡ್ಡಾದರೆ ಮತ್ತೆ 4 ದಿವಸ ರಜೆ ಆಗ್ತಾಯಿತ್ತು. ಇಡೀ ಸಂಸಾರವನ್ನು ಸಾಗಿಸುವ ಜವಾಬ್ದಾರಿ ಮಹಿಳೆ ಮೇಲಿತ್ತು. ಆಗ ಮನೆ ತುಂಬ ಮಕ್ಕಳು, ಈಗಿನ ಹಾಗೆ 1-2 ಮಕ್ಕಳಲ್ಲ. ಅಂಥ ಸಂದರ್ಭದಲ್ಲಿ ಆಕೆ ಎಷ್ಟೇ ಕಷ್ಟ ಆಗಲಿ, ಎಷ್ಟೋ ನೋವಿರಲಿ, ಅವಳು ಬಂದು ದುಡಿಬೇಕಾದ್ದು ಅವಳಿಗೆ ಅನಿವಾರ್ಯ ಆಗಿತ್ತು. ಮತ್ತು ಸ್ವಲ್ಪ ನೋವುಗಳಿಗೆ ಅವಳೇನು ಗಾಬರಿ ಆಗ್ತಾ ಇರಲಿಲ್ಲ. ಬಹಳಷ್ಟು ನೋವಾದರೆ ಸ್ವಲ್ಪ ದುಡ್ಡು ಕೊಳ್ಳಿ, ಏನೋ ಪೇಯ್ನ್ ಕಿಲ್ಲರ್ ಅದು ಇದು ತಗೊಂಡು ಮತ್ತೆ ಮರು ದಿವಸ ಕೆಲಸಕ್ಕೆ ಬರ್ತಾಯಿದ್ರು. ಅದ್ರ ಜೊತೆ ಅನೇಕ ಸಲ ಗಂಡ ಎಲ್ಲಾದರೂ ಬಿದ್ದು ಗಾಯ ಮಾಡಿಕೊಂಡ್ರೆ ಅದಕ್ಕೂ ಇವಳೇ ಖರ್ಚು ಮಾಡಬೇಕಾಗಿತ್ತು. ಆಗ ಅನೇಕ ಸಲ ಅವಳ ಕರಿಮಣಿ, ಅವಳ ಓಲೆ ಅದೆಲ್ಲ ಬಂದು ಅಮ್ಮನ ಕೈಗೆ ಕೊಟ್ಟು ಮತ್ತಷ್ಟು ದುಡ್ಡು ತಗೊಂಡು ಹೋಗಿ ಗಂಡನಿಗೆ ಬೇಕಾದ ಉಪಚಾರ ಮಾಡ್ತಾಯಿದ್ದೆ. ಇದು ನೋಡುವಾಗ ನಮಗೆ
ಆಶ್ಚರ್ಯ ಆಗಿತ್ತು. ಇದು ದಿನ ನಡೆಯುವಂಥ ಕತೆ. ಇಂಥ 1000 ಕಥೆಗಳನ್ನು ಈಗ ನಮ್ಮ ಮಹಿಳೆಯರಿಗೆ ವೇದಿಕೆಗೆ ಬರಲಿಕ್ಕೆ ಹೇಳಿದರೆ ಎಷ್ಟು ಬೇಕಾದರೂ ಕಥೆಗಳನ್ನು ಅವರು ಹೇಳ್ತಾರೆ. ಒಂದು ದೊಡ್ಡ ಕಾದಂಬರಿಯೇ ಬರೀಬೋದು. ಇನ್ನೂ ನಮ್ಮ ದೇಶದಲ್ಲಿ ಈ ರೀತಿ ಮಹಿಳೆಯರು ಭೂಮಿ ತಾಯಿಯ ಹಾಗೆ ಮಾಡಿದ ಎಲ್ಲ ತಪ್ಪುಗಳನ್ನು ಮನ್ನಿಸಿ ಮತ್ತೆ ನಿಮ್ಮೊಂದಿಗೆ ಇರ್ತೇವೆ ಅಂತ ಇಲ್ಲಿಗೆ ಬಂದಿದ್ದಾರೆ. ನನಗೆ ನೋಡಿ ಆಶ್ಚರ್ಯ ಆಗ್ತಾ ಉಂಟು. ಎತ್ತವರು ಹುಡುಗಿಯನ್ನ 20 ವರ್ಷದವರೆಗೆ ಸಾಕಿ ಸಲಹಿ ಒಳ್ಳೆ ಗಂಡನಿಗೆ ಮದುವೆ ಮಾಡಿ ಕೊಡಬೇಕು ಅಂತ ಆಸೆ ಮಾಡಿ ಗಂಡು ಹುಡುಕಿ ಒಂದು ಒಳ್ಳೆ ಕಡೆ ಮದುವೆ ಮಾಡಿ ಕೊಡ್ತಾರೆ. ಒಂದು ಸಸಿಯನ್ನು 20 ವರ್ಷ ಒಂದು ಕಡೆ ನೆಟ್ಟು ಅದು ಬೆಳೆದ ಬಳಿಕ ಅದನ್ನು ಕಿತ್ತು ಇನ್ನೊಂದು ಮನೆಯಲ್ಲಿ ಹೋಗಿ ನೆಟ್ಟರೆ ಅದಕ್ಕೆ ಬದುಕಬೇಕಾದ್ರೆ ಸಾಕಷ್ಟು ಆರೈಕೆ ಬೇಕು, ಪೋಷಣೆ ಬೇಕು. ಹೀಗೆ ನೆಟ್ಟರೆ ಅದು ಬದುಕೋದಿಲ್ಲ. ಆದರೆ ಈ ಹುಡುಗಿಯನ್ನು ಆ ಮನೆಗೆ ಕೊಟ್ಟಾಗ 20 ವರ್ಷ ಅವಳ ತಾಯಿಯ ತಂದೆಯ ಅಣ್ಣ ತಮ್ಮಂದಿರ ಜೊತೆಗೆ ಅವರ ಆಸರೆಯಲ್ಲಿದ್ದು ಇನ್ನೊಂದು ಮನೆ ಹೋದಾಗ ಅಂಥ ಆರೈಕೆ, ಅಂಥ ಪ್ರೀತಿ ಅವಳಿಗೆ ಎಲ್ಲಿ ಸಿಗ್ತದೆ? ಸಿಗದೇ ಇದ್ದರೆ ಅವಳು ಬದುಕೋದು ಹೇಗೆ ಅಲ್ಲಿ? ಸರಿ, ಆರೈಕೆ ಬೇಡ, ಪ್ರೀತಿ ಬೇಡ, ಕಡೆಗೆ ಹೊಟ್ಟೆಗಾದರೂ ಕೊಡುವಂಥ ಒಂದು ಮಾನವೀಯತೆಯಿಂದ ಅವಳನ್ನು ನಡೆಸ್ಕೊಳ್ಳುವಂಥ ಮನೆ ಸಿಕ್ಕಿದ್ರೆ ಅವಳಿಗೆ ಅದೇ ಪುಣ್ಯ ಅಂತ ಅನಿಸ್ತದೆ. ಅವಳು ಯಾವಾಗಲೂ ಭಯದ ವಾತಾವರಣದಲ್ಲಿ ಬದುಕಬೇಕಾಗತ್ತೆ. ತನ್ನನ್ನು ರಕ್ಷಣೆ ಮಾಡಬೇಕು, ತಮ್ಮ ಮಕ್ಕಳನ್ನು ರಕ್ಷಣೆ ಮಾಡಿಕೊಳ್ಬೇಕಾಗತ್ತೆ. ಯಾಕೆಂದರೆ ರಾತ್ರಿ ಕುಡಿದು ಬಂದರೆ ಗಂಡ ಏನು ಮಾಡ್ತಾನೆ ಹೇಳಲಿಕ್ಕಾಗಲ್ಲ. ಇಂಥ ಅನೇಕ ಕಥೆಗಳನ್ನು ನಾವು ಕೇಳಿದ್ದೇವೆ. ಕುಡಿತಕ್ಕೆ ಅನೇಕರ ಸಹಕಾರ ಇದೆ, ಸಹಾಯ ಮಾಡ್ತಾರೆ. ಯಾಕೆಂದರೆ ಇದು ನೀನೆನಗಿದ್ದರೆ ನಾನಿನಗೆ ಅಂತ ಹೇಳುವಂಥ ಒಂದು ಪರಸ್ಪರ. ಇವತ್ತು ನನ್ನಲ್ಲಿ ದುಡ್ಡಿಲ್ಲ ತೊಂದರೆ ಇಲ್ಲ, ಮನೆ ನಾನು ಕೊಡ್ತೇನೆ ಬಾ ಅಂತ ಹೇಳ್ತಾರೆ. ನಾಳೆ ಅವನ ಹತ್ರ ದುಡ್ಡಿಲ್ಲ, ಇವನು ಕೊಡ್ತಾನೆ. ಅಂತೂ ಪರಸ್ಪರವಾಗಿ ಬಹಳಷ್ಟು ಸಹಕಾರದಿಂದ ಇಡ್ತಾರೆ ಈ ಹುಡುಗರು. ಒಬ್ರಿಗೊಬ್ರು ಬಹಳಷ್ಟು ಸಹಾಯ ಮಾಡ್ತಾರೆ. ಆದರೆ ಕೆಲವರು ಹೇಳ್ತಾರೆ ಇವರಿಗೆ ಕೈ ಖಾಲಿ ಆಗದೇ ಇದ್ದರೆ ನಾಳೆ ಕೆಲಸಕ್ಕೆ ಬರೋದಿಲ್ಲ. ಹಾಗಾಗಿ ಅವರ ಕೈ ಖಾಲಿ ಆಗಲೇಬೇಕು. ನಮ್ಮ ಹುಡುಗರು ಕುಡಿಲೇಬೇಕು, ಗಂಡಸರು. ಯಾಕೆಂದರೆ ಇವತ್ತು ಕೈ ಖಾಲಿ ಆದರೆ ನಾಳೆ ಕೆಲಸಕ್ಕೆ ಬರ್ತಾರೆ ಅಂತ ಮಾತು ಹೇಳುವವರು ಇದ್ದಾರೆ. ಆದರೆ ಕೈಯನ್ನು ಖಾಲಿ ಮಾಡದೆ ಅವರ ಆರೋಗ್ಯ ಎಲ್ಲವನ್ನು ರಕ್ಷಣೆ ಮಾಡಿಕೊಂಡು ಸುಖವಾಗಿ ಬದುಕು ಹಾಗೆ ಆಗಬೇಕು ಅಂತೇಳಿ ಇಂಥ ಯೋಜನೆಯನ್ನು ತಂದಿದ್ದಾರೆ. ಯಾವುದೇ ಕಷ್ಟದ ಕೆಲಸ ಇರ್ಬೋದು, ಬೇಡದ ಕೆಲಸ ಇರ್ಬೋದು, ಮೊದಲು ಸ್ವಲ್ಪ ಅವನಿಗೆ ಕುಡಿಸಿದ್ರೆ ಎಲ್ಲದಕ್ಕೂ ತಯಾರಾಗ್ತಾರೆ. ಇವತ್ತು ಪೇಪರ್ನಲ್ಲಿ ನಾವು ಓದ್ತೇವೆ, ಅನೇಕ ಕೊಲೆ ಇರ್ಬೋದು, ಅನಾಚಾರ ಇರ್ಬೋದು, ಅತ್ಯಾಚಾರ ಇರ್ಬೋದು, ಕಳ್ಳತನ ಇರ್ಬೋದು, ಎಲ್ಲದಕ್ಕೂ ಮೂಲ ಕಾರಣ ಕುಡಿತ ಅಂತ ನಾನು ಭಾವಿಸ್ತೇನೆ. ಸತ್ತ ಮೇಲೆ ನರಕ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಒಂದು ಕುಡುಕನ ಮನೆಗೆ ಹೋದರೆ ಅದು ನಿಜವಾಗಿ ನರಕ ದರ್ಶನವೇ. ಅನೇಕ ಕಡೆ ಆ ಹೆದ್ರಿ ಅಪ್ಪ ಬಂದ ಅಂತ ಹೇಳಿದ ಕೂಡಲೇ ಹೆದ್ರಿ ಮೂಲೆ ಸೇರುವಂಥ ಮಕ್ಕಳು, ಮಲಗಿದ ನಾಟಕ ಮಾಡುವಂಥ ಮಕ್ಕಳು, ಹೆಂಡತಿ ಹೆದ್ರಿ ಆದರೂ ಬಂದು ಊಟಕ್ಕೆ ಬಳಸಬೇಕು. ಬಳಸಿದ ಮೇಲೆ ಅವನಿಗೆ ಊಟ ಸೇರಲ್ಲ, ವಾಂತಿ ಆಗುತ್ತೆ, ಮತ್ತೆ ಅದನ್ನು ಅವಳು ತೆಗಿಬೇಕು. ಇಂಥ ನರಕದ ವಾತಾವರಣದಲ್ಲಿ ನಮ್ಮ ಮಹಿಳೆಯರು ಬದುಕ್ತಾ ಇದ್ದಾರೆ. ಇಲ್ಲಿ ಈ ಎಲ್ಲ ಕತ್ತಲೆ ಮಧ್ಯೆ ಒಂದು ಬೆಳಕಿನ ಕಿಡಿ ಕಾಣಿಸ್ಕೊಂಡಿದೆ, ದೀಪ ಕಾಣಿಸ್ಕೊಂಡಿದೆ. ಯಾರೆಲ್ಲ ಕಣ್ಣು ತೆರೆದು ಆ ಕಡೆ ಬಂದರು ಅವರಿವತ್ತು ಒಳ್ಳೆ ಇಲ್ಲಿ ಬಂದು ಕೂತಿದ್ದಾರೆ. ಯಾರು ಕಣ್ಣು ಮುಚ್ಚಿ ನನ್ನಿಂದ ಸಾಧ್ಯ ಇಲ್ಲ, ನನಗೆ ಈ ಬೆಳಕು ಬೇಡ ಅಂತ ಯಾರು ಕಣ್ಣು ಮುಚ್ಚಿದ್ದಾರೆ ಅವರು ಇನ್ನೂ ಅಲ್ಲೇ ಇದ್ದಾರೆ. ನೀವೆಲ್ಲ ಕಣ್ಣು ತೆರೆದು ಬೆಳಕಿನ ಬದಿಗೆ ಬಂದವರು, ನೀವೆಲ್ಲ ಬೆಳಕಾದವರು, ನೀವಿನ್ನೂ ಅನೇಕರಿಗೆ ಬೆಳಕಾಗುವಂಥ ಸಾಮರ್ಥ್ಯ ಉಳ್ಳವರು. ಜಾಗೃತಿ ಅಣ್ಣನಾಗಿ, ಮಿತ್ರನಾಗಿ ನಿಮಗೆ ಅಂಥ ಸಾಮರ್ಥ್ಯ ಇವತ್ತು ಬಂದಿದೆ. ನೀವು ಆ ಕೆಲಸವನ್ನು ಖಂಡಿತ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ತಂಬಾಕಿನ ವಿರುದ್ಧ, ಮದ್ಯಪಾನದ ವಿರುದ್ಧ ಅಡ್ವರ್ಟೈಸ್ ಹೇಳುವಾಗೆಲ್ಲ ಬರುತ್ತೆ, ಟಬಾಕೋ ಕಿಲ್ಸ್ ಅಂತೆ, ತಂಬಾಕು ಕೊಲ್ಲುತ್ತೆ ಅಂತ ಹೇಳುವಂಥದ್ದು. ತಂಬಾಕು ಯಾರು ಎಳೀತಾರೆ ಅವನನ್ನು ಮಾತ್ರ ಕೊಲ್ಲುತ್ತೆ, ಆದರೆ ಶರಾಬು
ಅವನನ್ನಷ್ಟೇ ಅಲ್ಲ, ಅವನ ಹೆಂಡತಿ ಮಕ್ಕಳ ನೆಮ್ಮದಿ ಬದುಕು ಎಲ್ಲವನ್ನೂ ಕೊಲ್ತದೆ. ಆದ್ದರಿಂದ ಶರಾಬಿನಷ್ಟು ಹಾನಿಕಾರಕವಾದ್ದು ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾವುದೇ ಮಗುವಿಗೆ ಅಪ್ಪ ಅಂದರೆ ಒಂದು ರೀತಿ ಧೈರ್ಯ. ಅವನಿಗೆ ಅಪ್ಪನೇ ನಾಯಕ, ಅವನಿಗೆ ಅಪ್ಪ ಅಂದರೆ ಗುರು. ಅಪ್ಪ ಹೇಳಿದರೆ ಮಾಡ್ತೇನೆ ಅಂತ ಹೇಳುವಂಥ ಮಕ್ಕಳು ಅನೇಕರು ಇರ್ತಾರೆ. ಆ ಅಪ್ಪನೇ ಭಯಪಡಿಸುವ ವ್ಯಕ್ತಿ ಆದರೆ ಆ ಮಗು ಎಲ್ಲಿ ಹೋಗ್ಬೇಕು ಅಂತ ಇವತ್ತು ಅಪ್ಪನನ್ನು ಅವರ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟದ್ದು, ನಿಜವಾದ ಅಪ್ಪನನ್ನು ಪರಿಚಯ ಮಾಡಿಕೊಟ್ಟಿದ್ದ ವೇದಿಕೆ. ಇವತ್ತು ತಂದೆ ಇಲ್ಲಿ ಬಂದರು, ಮಕ್ಕಳು ಜೊತೆಗಿದ್ದರು, ತಂದೆಯು ಕಣ್ಣೀರು ಹಾಕ್ತಾ ಇದ್ದ, ಮಕ್ಕಳು ಕಣ್ಣೀರು ಹಾಕ್ತಾ ಇದ್ರು. ಇಂಥ ಒಂದು ದೃಶ್ಯ, ಇದು ಒಂದು ದೃಶ್ಯ ಸಾಕು ನಮಗೆ ಈ ಯೋಜನೆ ಮಾಡಿದ್ದಕ್ಕೆ ಬಹಳ ಸಾರ್ಥಕ ಅಂತ ಅನ್ನಿಸ್ತು. ದೇವರು ಕೊಟ್ಟ ಶರೀರ, ಇದಕ್ಕೆ ಎಷ್ಟು ಬೆಲೆ ಇದೆ ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ನಾವೇನು ದುಡ್ಡು ಕೊಟ್ಟಿಲ್ಲ. ಒಂದು ಕಿಡ್ನಿ ಬೇಕು, ಒಂದು ಲಿವರ್ ಬೇಕು ಅಂತ ಕೈಯಲ್ಲಿ ಸಾಕಷ್ಟು ದುಡ್ಡು ಇಟ್ಕೊಂಡು ಅನೇಕ ವರ್ಷ ಕಾಯುವವರು ಇರ್ತಾರೆ. ನಾವೇ ನೋಡಿದೆ, ನಮ್ಮ ಕೆಲವು ಸಂಬಂಧಿಕರಲ್ಲೂ ಕಿಡ್ನಿ ಬೇಕು, ಲಿವರ್ ಬೇಕು ಅಂತ ಕಾಯ್ತಾ ಇದ್ದಾರೆ. ಯಾರು ಕೊಡ್ತಾರೆ? ಕೊಡುವವರಿಲ್ಲ. ಆದರೆ ಒಳ್ಳೆ ಲಿವರ್, ಕಿಡ್ನಿ ಇಟ್ಕೊಂಡು ಈ ಕುಡಿತದ ಚಟದಿಂದಾಗಿ ಅದನ್ನು ಹಾಳು ಮಾಡಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವ ಅವರ ಬಗ್ಗೆ ನಿಜವಾಗಿ ಎಲ್ಲರೂ ಕನಿಕರ ಪಡಬೇಕಾಗತ್ತೆ. ಒಬ್ಬ ಬಂದು ಶ್ರೀಮಂತನ ಹತ್ರ ಕೇಳ್ತಾನೆ, ನನಗೆ ಏನೂ ಇಲ್ಲ, ಬಡವ, ಏನಾದರೂ ಕೊಡಿ ಅಂತ. ಆತ ಕೇಳ್ತಾನಂತೆ, ನಿನ್ನ ಒಂದು ಕಣ್ಣು ಕೊಡು, 1 ಲಕ್ಷ ಕೊಡ್ತೇನೆ ಅಂತ. ಅಯ್ಯೋ, ಕಣ್ಣು ಹೇಗೆ ಕೊಡೋದು? ಕಣ್ಣು ಕೊಟ್ಟರೆ ಆಗಲಿಕ್ಕಿಲ್ಲ, ಅದು ಬೇಕು ನನಗೆ. ಹಾಗಾದರೆ ಒಂದು ಲಿವರ್ ಕೊಡು, 4 ಲಕ್ಷ ಕೊಡ್ತೇನೆ. ಒಂದು ಕೈ ಕೊಡು, 6 ಲಕ್ಷ ಕೊಡ್ತೇನೆ. ಯಾವುದು ಕೊಡಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಯಾವಾಗ ಅದು ಹೋಗ್ತದೆ ಅಂತಾಗುವಾಗ ನಮಗೆ ಅದರ ಬೆಲೆ ಗೊತ್ತಾಗ್ತದೆ. ಇದ್ದಾಗ, ಸುಸ್ಥಿತಿಯಲ್ಲಿದ್ದಾಗ, ನಾವು ಆರೋಗ್ಯವಂತರಾಗಿದ್ದಾಗ ನಮಗೆ ಯಾವುದೇ ಬೆಲೆ, ಶರೀರದ ಬೆಲೆ ಗೊತ್ತಾಗೋದಿಲ್ಲ. ಹಾಗಾಗಿ ಇವತ್ತು ನಮ್ಮ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ನಮ್ಮ ಹೆಸರು, ನಮ್ಮ ಘನತೆ, ಮರ್ಯಾದೆ ಎಲ್ಲವನ್ನೂ ಕಳ್ಕೊಂಡಿರುವಾಗ ಜನಜಾಗೃತಿ ವೇದಿಕೆಯವರು ಬಂದು ನಿಮ್ಮ ಹೆಸರು, ನಿಮ್ಮ ಗೌರವ ಮತ್ತು ನಿಮ್ಮತನವನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ, ಅದನ್ನು ಉಳಿಸಿದ್ದಾರೆ. ಒಂದು ಆಶ್ರಮ ಇತ್ತಂತೆ. ಆಶ್ರಮದಲ್ಲಿ ಮೇಲೆ ಗುರುಗಳಿದ್ದಾರೆ, ಆದರೆ ಕೆಳಗೆ ಒಂದು ನಾಯಿ ಇದೆ. ಮೇಲೆ ಹೋಗುವ ಹಾಗಿಲ್ಲ. ಒಂದು ಗುರುಗಳನ್ನು ಜೋರಾಗಿ ಕರಿಬೇಕು ಅಥವಾ ಆ ನಾಯಿಯನ್ನು ತನ್ನ ವಶಕ್ಕೆ ತಗೊಳ್ಬೇಕು, ಕಂಟ್ರೋಲ್ ಮಾಡಿ ನಾಯಿಯನ್ನು ಸಮಾಧಾನ ಮಾಡಿ ಮೇಲೆ ಹೋಗಬೇಕು. ಕೆಲವರು ಆ ನಾಯಿಯನ್ನು ಕಂಟ್ರೋಲ್ ಮಾಡಿ ಮೇಲೆ ಹೋಗ್ತಾರೆ. ಕೆಲವರಿಗೆ ಅಂಥ ಶಕ್ತಿ ಇಲ್ಲದವರು ಗುರುಗಳನ್ನೇ ಜೋರಾಗಿ ಕರೆದು ಅವರು ಬಂದು ಇವರನ್ನು ಮೇಲೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಈ ದುಶ್ಚಟ ಅಂತ ಹೇಳುವಂಥ ಒಂದು ನಾಯಿ, ಅದು ನಮ್ಮನ್ನು ಗುರುಗಳ ಹತ್ರ ಹೋಗಲಿಕ್ಕೆ ಬಿಡೋದಿಲ್ಲ. ಆಗ ನಾವು ಆ ನಾಯಿಯನ್ನು ನಮ್ಮ ಸಂಕಲ್ಪ ಶಕ್ತಿಯಿಂದ ಕಂಟ್ರೋಲ್ ಮಾಡಬೇಕು, ಅಥವಾ ಜನಜಾಗೃತಿ ಎಂಬ ಗುರುಗಳನ್ನು ಕರೆದು ಅವರ ಮೂಲಕ ನಾವು ಮೇಲೆ ಹೋಗಬೇಕಾಗಿದೆ. ಇವತ್ತು ಅಂಥ ಒಂದು ಶಕ್ತಿಯನ್ನು, ಅಂಥ ಒಂದು ಸಹಾಯವನ್ನು ನಮ್ಮ ಜನಜಾಗೃತಿ ವೇದಿಕೆಯಲ್ಲಿ ಮಾಡಿದ್ದಾರೆ. ಸೃಷ್ಟಿಯಲ್ಲಿ ಯಾವುದೂ ಬೇಡ ಅಂತಿಲ್ಲ. ಒಂದು ಹಣ್ಣು ತಿಂದು ಎಸೆದ ಬೀಜ ಸಾವಿರಾರು ಹಣ್ಣುಗಳನ್ನು ಕೊಡ್ತದೆ. ಒಂದು ಕೊಳೆತ ಹಣ್ಣನ್ನು ಬಿಸಾಡಿದ್ರು ಅನೇಕ ಕ್ರಿಮಿಕೀಟಗಳಿಗೆ ಅದು ಆಹಾರ ಆಗ್ತದೆ. ಅಂಥ ಮನುಷ್ಯ ಅತ್ಯಂತ ಶ್ರೇಷ್ಠ ಸೃಷ್ಟಿ ಅಂತ ಹೇಳ್ತಾರೆ. ಅವನಲ್ಲಿರುವ ಸಾಮರ್ಥ್ಯ, ವಿವೇಕ, ಬುದ್ಧಿ, ಶಕ್ತಿ ಎಲ್ಲವನ್ನು ನಾವು ಈ ಕುಡಿತದಿಂದಾಗಿ ಹಾಳು ಮಾಡ್ತಾ ಇದ್ದೇವೆ. ಅದು ನಮ್ಮ ಸಮಾಜಕ್ಕೆ ಅಥವಾ ಖಾಲಿ ಮನೆಗೆ, ಮಕ್ಕಳಿಗಾದರೂ ಪ್ರಯೋಜನ ಆದರೆ ಒಳ್ಳೆಯದು ಅಂತ ನಾನು ಭಾವಿಸ್ತೇನೆ. ಹೆಣ್ಣು ಮಕ್ಕಳು ಒಂದು ಮನೆಗೆ ದೀಪ ಇದ್ದ ಹಾಗೆ. ಬೆಳಿಗ್ಗೆ ಸೂರ್ಯ ಉದಿಸ್ತಾ ಇದ್ದರೆ ಎಲ್ಲೋ ಕಡೆ ಕತ್ತಲೆ, ಆದರೆ ಮನೆಯಲ್ಲಿ ಸೂರ್ಯನ ಹಾಗೆ ಇರುವವಳ ಮಹಿಳೆ, ಅವಳು ಬೆಳಿಗ್ಗೆ ಎದ್ದರೆ ರಾತ್ರಿವರೆಗೆ ಇಡೀ ಮನೆಗಾಗಿ ದುಡಿತಾಳೆ. ಅವಳಿಗೆ, ಅವಳ ಮನಸ್ಸಿಗೆ, ಅವಳ ಬದುಕಿಗೆ ಕತ್ತಲೆ ಆಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು ಅಂತ ನಾನು ಭಾವಿಸ್ತೇನೆ.
ನರಕಾಸುರನ ಕಥೆಯನ್ನು ಹೇಳ್ತಾರೆ. ಇವತ್ತು ದೀಪಾವಳಿ ಹಾಗೆ ಆಗಿದೆ, ಯಾಕೆಂದರೆ ಇಷ್ಟೊಂದು ಮನೆಗಳಲ್ಲಿ ದೀಪ ಬೆಳಗಿದೆ. ಇನ್ನು ಮುಂದೆ ಕುಡಿಯುವುದಿಲ್ಲ ಅಂತ ಶಪಥ ಮಾಡಿ ಇಲ್ಲಿಗೆ ಬಂದವರಿದ್ದೀರಿ. ಇನ್ನು ಮುಂದೆ ಎಲ್ಲ ಮನೆಗಳಲ್ಲಿ ದೀಪ ಬೆಳಗಿದೆ ಅಂತ ನಾನು ಭಾವಿಸ್ತೇನೆ. ಒಂದು ಕಾಲದಲ್ಲಿ ನರಕಾಸುರ ಸಾವಿರಾರು ಹೆಣ್ಣುಮಕ್ಕಳನ್ನು ನಾನು ಬಂಧನದಲ್ಲಿಟ್ಟು ಅವನು ಕಷ್ಟ ಕೊಡ್ತಾ ಇದ್ದಂತೆ. ಆಗ ಕೃಷ್ಣ ಬಂದು ಅವನನ್ನು ಸಂಹಾರ ಮಾಡಿ ಈ ಮಹಿಳೆಯರನ್ನು ಬಿಡಿ, ಅದನ್ನೇ ನರಕ ಚತುರ್ದಶಿ ಅಂತ ಹೇಳ್ತಾರೆ. ಇವತ್ತು ಸಾವಿರಾರು ಮನೆಗಳಲ್ಲಿ ಒಬ್ಬ ನರಕಾಸುರ ಅಲ್ಲ, ಸಾವಿರಾರು ಮಧ್ಯ ರಾಕ್ಷಸರು ಮನೆ ಮನೆಗೆ ಹೋಗಿ ಅವರಿಗೆ ಕಷ್ಟ ಕೊಡ್ತಾ ಇದ್ರು, ಅವರಿಗೆ ಬದುಕಲಿಕ್ಕೆ ಬಿಡ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಜನಜಾಗೃತಿಯ ಯುವಕರು ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಆ ರಾಕ್ಷಸನನ್ನು ಓಡಿಸುವ ಪ್ರಯತ್ನ ಮಾಡಿದ್ದಾರೆ ಮತ್ತು ಅವರು ಯಶಸ್ವಿಯಾಗಿದ್ದಾರೆ. ಸಾವಿರಾರು ಜನರ ಬದುಕಿಗೆ ಇವತ್ತು ಬೆಳಕಾಗಿದ್ದಾರೆ. ಆದ್ದರಿಂದ ಇವತ್ತು ನಿಮ್ಮೆಲ್ಲರ ಪಾಲಿಗೆ ನಿಜವಾದ ದೀಪಾವಳಿ ಅಂತ ನಾನು ಭಾವಿಸ್ತೇನೆ. ಊರಲ್ಲಿ ಯಾರಿಗೂ ಬೇಡದ ವ್ಯಕ್ತಿಗಳಿದ್ದರೂ ಕಾವಂತರಿಗೆ ಬೇಕು, ಅವರಿಗೂ ಒಂದು ಕಾರ್ಯಕ್ರಮ. ಹುಡುಕ ಅಂದರೆ ಯಾರಿಗೂ ಬೇಡ, ಅವನು ಆ ಕಡೆ ಬಂದರೆ ನಾವು ಈ ಕಡೆಯಿಂದ ಹೋಗ್ಬೋದು. ಆದರೆ ಅವರನ್ನು ಸಹ ಸರಿದಾರಿಗೆ ತರಬೇಕು, ಅವರಿಗೂ ಒಂದು ಬದುಕು ಕೊಡಬೇಕು ಅಂತ ಹೇಳಿ ಈ ಜನಜಾಗೃತಿ ವೇದಿಕೆಯನ್ನು ಆರಂಭಿಸಿದ್ದಾರೆ. ಅದರಲ್ಲಿ ವೇದಿಕೆ ಆರಂಭಿಸಿದರೆ ಸಾಕು, ಸರಿಯಾದ ವ್ಯಕ್ತಿಗಳನ್ನು ಹುಡುಕಿ ಅದರಲ್ಲಿ ಇಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ವಿವೇಕಾಯಿಸಿದಂಥವರು ಮತ್ತೆಲ್ಲ ಕಾರ್ಯಕರ್ತರು ಅವರೆಲ್ಲ ಇವತ್ತು ಬಹಳಷ್ಟು ಕಷ್ಟಪಟ್ಟು ನಿಮ್ಮನ್ನು ಈ ರೀತಿ ಪರಿವರ್ತನೆ ಮಾಡಿದ್ದಾರೆ. ಮತ್ತು ನಮ್ಮ ಎಲ್ಲ ರಾಜ್ಯಾಧ್ಯಕ್ಷರುಗಳು, ಇತರ ಎಲ್ಲ ಜಿಲ್ಲೆ ತಾಲೂಕಿನ ಅಧ್ಯಕ್ಷರುಗಳು ಸಹ ಇದರಲ್ಲಿ ಭಾಗವಹಿಸಿ ಸಾಕಷ್ಟು ಸಹಾಯ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೆ ನನ್ನ ವಂದನೆಗಳನ್ನು ತಿಳಿಸಿ ಅಭಿನಂದನೆಗಳು. ದುರದೊಂಡಪ್ಪ ಇವರು ಜಾಗೃತಿ ಮಿತ್ರ ಪ್ರಶಸ್ತಿ. KS ಮಣಿಕಂಠ ಇವರು ಒಟ್ಟು 67 ಶಿವರಾತ್ರಿ ಬಂಧುಗಳನ್ನು ಶಿವರಿಗೆ ಸೇರಿಸಿ ಪಾನಮುಕ್ತಗೊಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಆನಂದ ಮಂಜು ಇವರು 53 ವ್ಯಸನಿಗಳನ್ನು ಶಿವರಿಗೆ ಸೇರಿಸಿ ಪರಿವರ್ತನೆಗೊಳಿಸಿ ಜಾಗೃತಿ ಅಣ್ಣ ಪ್ರಶಸ್ತಿ ಇವತ್ತು ಪಡೀತಾ ಇದ್ದಾರೆ. ಗದಗ ನವಲಗುಂದದ ಜಗದೀಶ ಮಲ್ಲಪ್ಪ ಅವರು 53 ವ್ಯಸನಿಗಳನ್ನು ಪರಿವರ್ತನೆಗೊಳಿಸಿ ಜಾಗೃತಿ ಅಣ್ಣ ಪ್ರಶಸ್ತಿಯನ್ನು ಪಡೀತಾ ಇದ್ದಾರೆ. ಸಿದ್ದಪ್ಪ ಕಲ್ಲಪ್ಪ ಇವರು 41 ವ್ಯಸನಿಗಳನ್ನು ಪರಿವರ್ತನೆಗೊಳಿಸಿ ಜಾಗೃತಿ ಮಿತ್ರ ಪ್ರಶಸ್ತಿ. ಅಂದಾರಿ ದುರ್ದೊಡ್ಡಪ್ಪ ಇವರು 30 ಜನ ವ್ಯಸನಿಗಳನ್ನು ಪರಿವರ್ತನೆಗೊಳಿಸಿ ಜಾಗೃತಿ ಮಿತ್ರ ಪ್ರಶಸ್ತಿ. ಶಿವಮೊಗ್ಗ ರಮೇಶ್ ಇವರು 38 ಜನ ವ್ಯಸನಿಗಳನ್ನು ಪರಿವರ್ತನೆಗೊಳಿಸಿ ಜಾಗೃತಿ ಮಿತ್ರ ಪ್ರಶಸ್ತಿ. ನರಗುಂದ ಶಿವಾನಂದ ಕುಡಿಯವರು 25 ಜನ ವ್ಯಸನಿಗಳನ್ನು ಪರಿವರ್ತನೆಗೊಳಿಸಿ ಜಾಗೃತಿ ಮಿತ್ರ ಪ್ರಶಸ್ತಿ. ತುಮಕೂರು ರವಿಕುಮಾರ್ 40 ಜನರನ್ನ ವ್ಯಸನ ಮುಕ್ತಗೊಳಿಸಿ ಜಾಗೃತಿ ಮಿತ್ರ ಪ್ರಶಸ್ತಿ. ವಿಜಯಪುರ ಸುಭಾಷ್ 37 ವ್ಯಸನಿಗಳನ್ನು ಪರಿವರ್ತನೆಗೊಳಿಸಿ ಜಾಗೃತಿ ಮಿತ್ರ ಪ್ರಶಸ್ತಿಯನ್ನು ಪಡೆದ ಇದ್ದಾರೆ. ಪೂಜ್ಯ ಕಾವಂದರ ಆಶಯದಂತೆ 50ಕ್ಕೂ ಅಧಿಕ ವ್ಯಸನಿಗಳನ್ನು ಪರಿವರ್ತನೆಗೊಳಿಸಿದ ನವಜೀವನ ಸದಸ್ಯರು ಇವರಿಗೆ ಜಾಗೃತಿ ಅಣ್ಣ ಎನ್ನುವಂಥ ಗೌರವ, 25ಕ್ಕೂ ಅಧಿಕ ಮದ್ಯ ವ್ಯಸನಿಗಳನ್ನು ಪರಿವರ್ತನೆಗೊಳಿಸಿದ ನವಜೀವನ ಸದಸ್ಯರಿಗೆ ಜಾಗೃತಿ ಮಿತ್ರ ಎನ್ನುವ ಗೌರವ ಇವತ್ತು ವ್ಯಸನ ಮುಕ್ತರ ಶತದಿನೋತ್ಸವ ಕಾರ್ಯಕ್ರಮದಲ್ಲಿ ನೆರವೇರ್ತಾ ಇದೆ. ಜಾಗೃತಿ ಅಣ್ಣ ಮತ್ತು ಜಾಗೃತಿ ಮಿತ್ರ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ಪಾನಮುಕ್ತ ನವಜೀವನ ಸಮಿತಿಯ ಸದಸ್ಯರಿಗೆ ವಿಶೇಷವಾದ ಅಭಿನಂದನೆಗಳು. ಚಪ್ಪಾಳೆ ಸ್ಟಾ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು, ಪೂಜರು ಆದ ಕಾವಂದರಿಗೆ, ಮಾತೃಶ್ರೀಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ
ಪರಮ ಪೂಜ್ಯ ಸ್ವಾಮೀಜಿಗಳ ಚರಣಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸ್ತಾ ಇಲ್ಲಿ ನೆರೆದಿರುವ ಸಜ್ಜನ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಬಹಳ ದೊಡ್ಡ ಸಂಕಲ್ಪದೊಂದಿಗೆ ಪ್ರಾರಂಭವಾದಂತಹ ಜನಜಾಗೃತಿಯ ಯಾತ್ರೆ. ಇಲ್ಲಿ ಎರಡು ಕುಟುಂಬದವರು ಬಂದು ಏನು ತಮ್ಮ ಅನಿಸಿಕೆಯನ್ನು ಹೇಳಿದರು, ಅದು ಅವರ ಹೃದಯದ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇತ್ತು. ಅವರು ಹಾಕಿದ್ದು ಕಣ್ಣೀರಲ್ಲ, ಒಂದರ್ಥದಲ್ಲಿ ತಮ್ಮ ಜೀವನಕ್ಕೆ ಬೆಳಕು ಕೊಟ್ಟಂತಹ ಶ್ರೀ ಕ್ಷೇತ್ರಕ್ಕೆ ಮತ್ತು ಪೂಜ್ಯರಿಗೆ ತಮ್ಮ ಕೃತಜ್ಞತೆಯ ಭಾಷ್ಪಾಂಜಲಿಯನ್ನು ಅವರು ಸಲ್ಲಿಸಿದ್ದಾರೆ ಅಂತ ಹೇಳುವಂತಹ ಭಾವನೆ ನನ್ನದು. ಇಲ್ಲಿ ನೆರೆದಿರುವ ಎಲ್ಲರ ಭಾವನೆಯು ಅದೇ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಯಾಕೆಂದರೆ ಕೃತಜ್ಞತೆಗೆ ಬಹಳ ದೊಡ್ಡ ಶಕ್ತಿ ಇದೆ. ಬಿದ್ದಾಗ ನಗುವವರು ಸಿಗಬಹುದು, ಆದರೆ ಬಿದ್ದವರನ್ನ ಕೈ ಹಿಡಿದು ಮೇಲೆತ್ತಿ ಜೀವನಕ್ಕೆ ದಾರಿಯನ್ನು ತೋರುವಂಥವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯರು ಮತ್ತು ಮಾತೃಶ್ರೀಗಳು. ಹಾಗಾಗಿ ಸಮಾಜವಾಗಿ ನಮ್ಮದು ಒಂದು ಕೃತಜ್ಞತೆಯನ್ನು ತೋರಿಸುವಂತಹ ಒಂದು ಅವಕಾಶ ಇದು ಅಂತೇಳಿ ನಾನು ತಿಳ್ಕೊಳ್ತೇನೆ. ಹಾಗಾಗಿ ದಯವಿಟ್ಟು ಎಲ್ಲರೂ ನಾವೊಮ್ಮೆ ಎದ್ದು ನಿಂತು ಜನಜಾಗೃತಿಯ ಚಪ್ಪಾಳೆಯ ಮೂಲಕ ಪೂಜ್ಯರಿಗೆ ನಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸೋಣ ಅಂತ ಹೇಳುವಂತಹ ವಿನಂತಿಯನ್ನು ನಾನು ಮಾಡ್ತೇನೆ. ಒಮ್ಮೆ ಚಪ್ಪಾಳೆ ಸ್ಟಾರ್ಟ್. ದಯವಿಟ್ಟು ಕೂತ್ಕೊಳ್ಳಿ. ನಾನು ಜನಜಾಗೃತಿಯ ಪೂಜ್ಯರ ಪ್ರಾರಂಭದ ದಿನಗಳಿಂದ ಈ ಪಯಣದಲ್ಲಿ ಬಂದಂಥವರು. ಈ ಕೆಲಸದಲ್ಲಿ ಸಿಗುವಂತಹ ನೆಮ್ಮದಿ, ಶಾಂತಿ, ಸಂತೋಷ, ಆನಂದ, ನಾನೊಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಹೇಳ್ತೇನೆ, ಅಧಿಕಾರದ ಸ್ಥಾನದಲ್ಲಿರುವ ಸಿಗುವ ಏನು ಭಾವನೆಗಳಿದೆ, ಅದಕ್ಕೆ ಒಂದು ಕುಟುಂಬವನ್ನು ಉದ್ಧಾರ ಮಾಡಿದಾಗ ಅಥವಾ ಒಂದು ಕುಟುಂಬದಲ್ಲಿ ಆನಂದದ ಹೊಳೆ ಹರಿದಾಗ ಸಿಗುವಂತಹ ಸಂತೋಷಕ್ಕೆ ಅದು ಖಂಡಿತವಾಗಿಯೂ ಸಮಾನ ಅಲ್ಲ ಅಂತೇಳಿ ನಾನು ತಿಳ್ಕೊಳ್ತೇನೆ. ಎಷ್ಟೋ ಮಂದಿ ಪ್ರಾರಂಭದ ಹಂತದಲ್ಲಿ ಕಾವಂದರ ಹತ್ರ ಹೇಳಿದರು, ನಿಮ್ಮ ಎಲ್ಲ ಕಾರ್ಯಕ್ರಮ ಸರಿ, ಆದರೆ ಈ ಕಾರ್ಯಕ್ರಮ ಯಾಕೆ ಅಂತ ಹೇಳಿ. ಒಂದರ್ಥದಲ್ಲಿ ಒಂದು ಕಾಲದಲ್ಲಿ ಒಂದು ಉದಾಸೀನ, ಆಮೇಲೆ ವಿರೋಧ. ಆದರೆ ಇವತ್ತು ಈ ಸಾಧನೆಯ ಫಲವಾಗಿ ಲಕ್ಷಾಂತರ ಕುಟುಂಬಗಳು ಬದಲಾದುದನ್ನು ನೋಡುವಾಗ ಸಮಾಜ ಸ್ವೀಕರಿಸುವಂತಹ ಒಂದು ದಿನದಲ್ಲಿ ನಾವು ಇದ್ದೇವೆ. ನಾವು ಮಾಡಿದ ಕೆಲಸದಲ್ಲಿ ಖಂಡಿತವಾಗಿಯೂ ಫಲ ಸಿಕ್ಕೇ ಸಿಗ್ತದೆ ಎಂದು ಹೇಳುವಂತಹ ವಿಶ್ವಾಸದ ಜೊತೆಗೆ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಇಲ್ಲಿ ಬಂದಂತಹ ಎಲ್ಲ ನವಜೀವನದ ಸದಸ್ಯರಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ, ಒಂದು ಹೊಸ ಬದುಕಿನ ದಿಕ್ಕಿನಲ್ಲಿ ಹೆಜ್ಜೆಯನ್ನಿಡುವಂತಹ ಸಂಕಲ್ಪದ ಜೊತೆಗೆ ಇಲ್ಲಿ ನಾವು ಬಂದಿದ್ದೇವೆ. ಈ ಸಂಕಲ್ಪ ನಮ್ಮ ಜೀವನ ಪೂರ್ತಿ ಇರುವ ಹಾಗೆ ಮಂಜುನಾಥ ಸ್ವಾಮಿ ಅಂತ ಹೇಳಿದರೆ ಜಗದ ಕಲ್ಯಾಣಕ್ಕೆ ವಿಷವನ್ನೇ ಸ್ವೀಕರಿಸಿದರೂ ಕಂಠದಲ್ಲಿಟ್ಟುಕೊಂಡು ಮಂಜುನಾಥನಾಗಿ ನಮಗೆ ಆಶೀರ್ವದಿಸಿದ ಕ್ಷೇತ್ರ ಇದು. ಈ ದೃಷ್ಟಿಯಲ್ಲಿ ಪೂಜ್ಯರು ಕೂಡ ಸಮಾಜದ ಏನೇನೋ ಆರೋಪಗಳನ್ನು ಆ ನೀಲಕಂಠನಂತೆ ತನ್ನ ಒಳಗಿಟ್ಟುಕೊಂಡು ಸಮಾಜಕ್ಕೆ ಸದಾ ಒಳ್ಳೆಯದನ್ನು ಮಾಡುವ ಅಪೇಕ್ಷೆಯನ್ನು ಸದಾ ವ್ಯಕ್ತಪಡಿಸುವಂತಹ ಕ್ಷೇತ್ರದಲ್ಲಿ ನಾವಿದ್ದೇವೆ. ನನಗೆ ಸಾಮಾನ್ಯವಾಗಿ ಈ ಜನಜಾಗೃತಿ ಅಥವಾ ನವಜೀವನದ
ಜನರ ಮುಂದೆ ಮಾತನಾಡುವಾಗ ಮನಸ್ಸಿಗೆ ಬರುವುದು, ಮನಸ್ಸು ಕೆಟ್ಟ ಯಜಮಾನ ಆದರೆ ಒಳ್ಳೆಯ ಕೆಲಸಗಾರ. ಯಾರು ಮನಸ್ಸನ್ನ ತನ್ನ ನಿಗ್ರಹದಲ್ಲಿ, ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುತ್ತಾನೆ, ಮನಸ್ಸು ಹೇಳಿದ ಹಾಗೆ ನಾವು ಕೇಳ್ತೇವೋ ಅಥವಾ ನಾವು ಹೇಳಿದ ಹಾಗೆ ಮನಸ್ಸು ಕೇಳ್ತೇವೋ ಅಂತ ಹೇಳುವಂಥದ್ದು. ಯಾವ ದಿನ ನಾವು ಹೇಳಿದ ಹಾಗೆ ಮನಸ್ಸು ಕೇಳುವುದಕ್ಕೆ ಪ್ರಾರಂಭ ಆಗ್ತದೆ, ಆವಾಗ ಎಲ್ಲ ಜೀವನದ ದಾರಿ ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತದೆ ಅಂತ ಹೇಳುವಂಥದ್ದು. ಉದಾಹರಣೆಗೆ ನಾನು ಶಾಲೆಗೆ ಹೋದ ದಿನಗಳನ್ನು ನೆನಪಿಸಿಕೊಳ್ತೇನೆ. ನನ್ನ ಅಜ್ಜ ಶಾಲೆಗೆ ಬಲವಂತವಾಗಿ ಪ್ರಾಥಮಿಕ ಶಾಲೆಗೆ ಎಳ್ಕೊಂಡು ಹೋಗ್ತಿದ್ರಂತೆ. ನನ್ನ ಅಮ್ಮ ಹೇಳ್ತಿದ್ರು, ಶಾಲೆಗೆ ಹೋಗುವುದಕ್ಕೆ ನಾನು ಕೇಳ್ತಾನೆ ಇರಲಿಲ್ಲ ಅಂತ. ಎಳ್ಕೊಂಡು ಹೋಗಿ ಶಾಲೆಯಲ್ಲಿ ಕೂತ್ಕೊಳಿಸ್ತಿದ್ರು. ಮನಸ್ಸಿಗೆ ಆ ಶಾಲೆ ಪ್ರಾರಂಭದ ಬೆಲ್ಲು ಹೊಡೆದಾಗ ಮನಸ್ಸಿಗೆ ಕಾಣ್ತಿತ್ತು, ಯಾಕಾದರೂ ಬೆಲ್ಲು ಹೊಡೆದ್ರು, ಇನ್ನು ಅಧ್ಯಾಪಕರು ಬರ್ತಾರೆ, ಪಾಠ ಮಾಡ್ತಾರೆ, ಇಡೀ ದಿನ ಕೂತು ಕೇಳಬೇಕು ಅಂತ ಹೇಳುವಂತಹ ಪ್ರಾರಂಭದ ಮನಸ್ಥಿತಿ. ನಾನು ಮತ್ತೆ ಪುನಃ ಹೇಳ್ತೇನೆ, ಅದು ಪ್ರಾರಂಭದ ಮನಸ್ಥಿತಿ. ಆದರೆ ಅದೇ ಸಂಜೆ ಆಗುವ ಹೊತ್ತಿಗೆ, ಶಾಲೆ ಬಿಡುವ ಹೊತ್ತಿಗೆ, ನಮಗೆ ಗೊತ್ತಿಲ್ಲದೆಯೇ ಶಾಲೆ ಬಿಡುವ ಸಮಯ ಬಂತು. ಆವಾಗ ಪುನಃ ಗಡಿಯಾರ ನೋಡಬೇಕಾದ ಅವಶ್ಯಕತೆ ಇಲ್ಲ. ಶಾಲೆ ಬಿಡುವ ಹೊತ್ತು ಬಂತು ಅಂತ ಹೇಳಿದ ಕೂಡಲೇ ಪುಸ್ತಕಗಳೆಲ್ಲ ಬ್ಯಾಗಿನ ಒಳಗೆ ಹೋಗಿ ನಮ್ಮ ಬೆನ್ನ ಹಿಂದೆ ಆ ಬ್ಯಾಗ್ ಬಂದು ಅಲ್ಲಿ ಬೆಲ್ಲು ಹೊಡೆಯುವುದು ಮತ್ತು ನಾವು ಶಾಲೆಯಿಂದ ಹೊರಗೆ ಓಡೋದು ಒಟ್ಟಿಗೆ ಆಗ್ತಿತ್ತು. ಮತ್ತೆ ಕೂತು ಆಲೋಚನೆ ಮಾಡಿ, ಬೆಳಿಗ್ಗೆ ಬೆಲ್ಲು ಹೊಡೆದವನು ಅವನೇ, ಬೆಲ್ಲು ಅದೇ, ಸಂಜೆಯು ಬೆಲ್ಲು ಹೊಡೆದವನು ಅವನೇ, ಬೆಲ್ಲು ಅದೇ. ಬೆಳಿಗ್ಗೆ ಬಹಳ ಕಷ್ಟ ಅಂತ ಹೇಳಿ ಕಂಡದ್ದು ಸಂಜೆ ನಮಗೆ ಅದು ಸಂತೋಷ ಕೊಡ್ತದೆ ಅಂತ ಹೇಳಿ. ಆದರೆ ವ್ಯತ್ಯಾಸ ಇದ್ದದ್ದು ಎಲ್ಲಿ ಅಂತ ಹೇಳಿ ಕೇಳಿದರೆ ನಮ್ಮ ಮನಸ್ಸಿನಲ್ಲಿ. ಯಾವ ದಿನ ನಾವು ಶಾಲೆಯ ಒಳಗೆ ಹೋಗುವಾಗ ನಾನು ಏನಾದರೂ ಕಲಿತೇನೆ, ನಾನು ಸಂಜೆಯವರೆಗೆ ಇರ್ತೇನೆ ಅಂತ ಹೇಳುವ ಮನಸ್ಥಿತಿಯ ಒಟ್ಟಿಗೆ ಬೆಳಗಿನ ಪ್ರಾರಂಭ ನಾನು ಮಾಡಿದರೆ ಬೆಳಗಿನ ಬೆಲ್ಲು ನನಗೆ ಸಂತೋಷ ಕೊಡ್ತದೆ, ಸಂಜೆಯ ಬೆಲ್ಲು ಕೂಡ ಸಂತೋಷ ಕೊಡ್ತದೆ. ನಮಗೆ ದೇವರು ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನ ಅತ್ಯಂತ ಕೃತಜ್ಞತೆಯಿಂದ ಸ್ವೀಕರಿಸಿ, ಸಮಾಜದಲ್ಲಿ ಯಾವ್ಯಾವ ಜವಾಬ್ದಾರಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೇವೆ, ಮಾಡುವ ಕೆಲಸದಲ್ಲಿ ಮನಸ್ಸಿಟ್ಟು ಸಂತೋಷದಿಂದ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಜೀವನದಲ್ಲಿ ಮುಂದೆ ಹೋಗುವುದಕ್ಕೆ ನಮ್ಮಿಂದ ಸಾಧ್ಯ ಅಂತೇಳಿ ಹೇಳ್ತಾ, ಮತ್ತೆ ಪುನಃ ನಮ್ಮ ಮನಸ್ಸೇ ಕಾರಣ. ಜಾನೋ ಯಾ ಮಾನೋ ಅಂತೇಳಿ ಹೇಳ್ತಾರೆ. ಇಲ್ಲ, ನೀನೇ ನಿನ್ನನ್ನು ಅರ್ಥ ಮಾಡಿಕೋ, ನಿನ್ನ ಜವಾಬ್ದಾರಿ ಏನು ಅಂತೇಳಿ, ಅದು ಜಾನೋ. ಅದು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ತುಂಬಾ ಕಷ್ಟ. ಎರಡನೇದು ಮಾನೋ, ನಂಬಿಕೆ ಇಡು. ಮಂಜುನಾಥನಲ್ಲಿ ನಂಬಿಕೆ ಇಡು. ಎಂಥ ಕಷ್ಟಗಳಿದ್ದರೂ ಕೂಡ ಜೀವನದಲ್ಲಿ ಅವ ಏನಾದರೂ ದಾರಿಸಿಕೊಳ್ತಾನೆ ಅಂತ ಹೇಳುವಂತಹ ನಂಬಿಕೆ, ಶ್ರದ್ಧೆ ಏನಿದೆ ಅದು ಎಲ್ಲ ರೀತಿಯ ಕಷ್ಟಗಳಿಂದ ತಲ್ಲಣಿಸದಿರು ಖಂಡ್ಯ ತಾಳು ಮನವೇ ಅಂತ ಹೇಳುವಂತಹ ಏನು ಹಾಡಿದೆ ಕನಕದಾಸರದು. ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಹೇಳಿದರು? ಯಾರಲ್ಲಿ ಆ ಭಗವಂತನಲ್ಲಿ ನಂಬಿಕೆ ಇಟ್ಟುಕೊಂಡು ಸರಿಯಾದ ದಾರಿಯಲ್ಲಿ ಮುಂದೆ ಹೋಗ್ತೇವೋ ಜೀವನ ಎಲ್ಲ ರೀತಿಯಿಂದಲೂ ಒಳ್ಳೆಯ ದಾರಿಯನ್ನು ತೋರಿಸ್ತದೆ. ಆ ಒಳ್ಳೆಯ ದಾರಿ ನಾನು ಎಲ್ಲ ಕಡೆ ಹೇಳೋದುಂಟು. ಯಾರೆಲ್ಲ ಒಂದು ಸಂಕಲ್ಪ ತೆಗೆದುಕೊಂಡು ಆ ತಾಯಿ ಹೇಳಿದ್ರಲ್ಲ, ಶಿಬಿರಕ್ಕೆ ತಂದು ಸೇರಿಸಿದೆ ಅಂತೇಳಿ, ಶಿಬಿರಕ್ಕೆ ನೀವಾಗಿ ಬಂದದ್ದು ಅಂತೇಳಿ ತಿಳ್ಕೊಳ್ಬೇಡಿ. ಮಂಜುನಾಥ ಸ್ವಾಮಿ ನಿಮಗೊಂದು ಅವಕಾಶ ಕೊಡಲಿಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಬಾಗಿಲು ತಟ್ಟಿ ಬಾ ಅಂತ ಹೇಳಿ ಕರೆದಿದ್ದಾರೆ ನಿಮ್ಮನ್ನು. ಇವತ್ತಾದರೂ ನೀನು ಸುಧಾರಿಸಿಕೋ. ಹಿಂದೆ ಆದದ್ದನ್ನು ನೀವೇನು ಬದಲು ಮಾಡಲಿಕ್ಕೆ ಆಗುವುದಿಲ್ಲ. ಮುಂದೆ ಏನು ಅಂತ ಹೇಳಿ ನಿನಗೆ ಗೊತ್ತಿಲ್ಲ. ಆದರೆ ಇವತ್ತಿನ ದಿನ ನಿನ್ನದು. ಇವತ್ತಿನ ದಿನ ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಸಂಕಲ್ಪದಲ್ಲಿ ಪ್ರತಿ ದಿನವೂ ಕೂಡ ಬೆಳಿಗ್ಗೆದ್ದು ಮಂಜುನಾಥನಿಗೆ, ಕಾವಂದನಿಗೆ ಒಂದು ಕೃತಜ್ಞತೆಯ
ಸ್ಮರಣೆಯನ್ನ ಮಾಡ್ತಾ ಯಾರು ಪ್ರತಿನಿತ್ಯ ದಿನವನ್ನ ಪ್ರಾರಂಭಿಸ್ತಾರೆ ಆ ದಿನ ಪೂರ್ತಿಯಾಗಿ ಅವರು ಒಳ್ಳೆಯ ರೀತಿಯಲ್ಲಿಯೇ ದಿನವನ್ನ ಕಳೀತಾರೆ ಅಂತೇಳಿ ಹೇಳ್ತಾ, ಕೊನೆಯದಾಗಿ ಒಂದು ಮಾತು, ಸುಖ ಸಂತೋಷ ನೆಮ್ಮದಿಯ ಹಿಂದೆ ಯಾಕೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರುವುದೇನು? ನಾವೆಲ್ಲರೂ ಅಪೇಕ್ಷೆ ಪಡೋದು ಒಂದು ಗೌರವಯುತವಾದ ಜೀವನವನ್ನ ಸಮಾಜದಲ್ಲಿ ನಾವು ಕಳಿಬೇಕು ಅಂತ ಹೇಳಿ. ಎಲ್ಲರ ಹಾಗೆ ನಾನು ಇರಬೇಕು, ನನ್ನಲ್ಲಿಯೂ ಅದು ಇರಬೇಕು, ಇದು ಇರಬೇಕು, ಮತ್ತೊಂದು ಇರಬೇಕು ಅಂತ ಹೇಳುವ ಅದರ ಹಿಂದೆ ಓಡ್ತಾ ಇದ್ದೇವೆ. ಬಹುಶಃ ಯಾವುದರ ಹಿಂದೆ ನಾವು ಓಡ್ತಾ ಇದ್ದೇವೆ ಅದು ಯಾವುದು ಹೊರಗಿಲ್ಲ, ಅದು ನಮ್ಮ ಒಳಗಿದೆ ಅಂತ ಹೇಳುವಂತಹ ಸತ್ಯ ಗೊತ್ತಾದ ದಿನ. ಯಾಕೆ ಕುಡಿಯುವುದು? ಸಂತೋಷಕ್ಕೆ. ಯಾಕೆ ತಿನ್ನುವುದು? ಸಂತೋಷಕ್ಕೆ. ದೊಡ್ಡ ಕಾರು ಬೇಕು ಯಾಕೆ? ಸಂತೋಷಕ್ಕೆ, ಆನಂದಕ್ಕೆ. ಅದೆಲ್ಲವೂ ತಾತ್ಕಾಲಿಕವಾದದ್ದು. ಅದರ ಹಿಂದೆ ಜೀವಮಾನ ಪೂರ್ತಿ ನೋಡಿ ನಿಜವಾದ ಆನಂದ ಸತ್ಯವನ್ನ ನಾವು ಎಲ್ಲೋ ಕಳ್ಕೊಳ್ತೇವೆ ಅಂತ ಹೇಳುವಂತಹ ಪೂಜ್ಯ ಸ್ವಾಮೀಜಿ ಅಂತವರು ಹೇಳಿದ ಒಂದು ಘಟನೆಯನ್ನ ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೇನೆ. ತುಂಬಿದ ಊರಿನಲ್ಲಿ ಒಬ್ಬ ಭಿಕ್ಷುಕ ನಿತ್ಯವೂ ಒಂದು ಪೆಟ್ಟಿಗೆಯ ಮೇಲೆ ಕೂತು ಭಿಕ್ಷೆ ಬೇಡ್ತಾ ಇದ್ದಂತೆ. ಅವನಿಗೆ ಅದರಲ್ಲೇ ಒಂದು ಅಭಿಮಾನ. ಎಲ್ಲರ ಹತ್ರ ಆಚೆ ಈಚೆ ಹೋಗುವವರ ಮುಂದೆ ಕೈ ಒಡ್ಡಿ ಏನಾದರೂ ಕೊಡಿ, ಏನಾದರೂ ಕೊಡಿ, ಏನಾದರೂ ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡುವಂಥದ್ದು. ತುಂಬಾ 10, 15, 20 ವರ್ಷಗಳಿಂದ ಅದೇ ಪೆಟ್ಟಿಗೆಯ ಮೇಲೆ ಕೂತು ಭಿಕ್ಷೆ ಬೇಡ್ತಾ ಇದ್ದಾನೆ. ಒಂದು ದಿವಸ ದಾರಿಯಲ್ಲಿ ಹೋಗುವ ಒಬ್ಬರು ಹೀಗೆ ಕುತೂಹಲಕ್ಕೆ ಅವನನ್ನು ತುಂಬ ಸಮಯದಿಂದ ನೋಡ್ತಾ ಇದ್ದವರು ಒಮ್ಮೆ ಕೇಳಿದ್ರಂತೆ, ನಾನು ತುಂಬ ಸಮಯದಿಂದ ನೋಡ್ತಾ ಇದ್ದೇನೆ, 15, 20 ವರ್ಷಗಳಿಂದ ಈ ಪೆಟ್ಟಿಗೆ ಒಳಗೆ ಮೇಲೆ ಕೂತು ನೀನು ಭಿಕ್ಷೆ ಬೇಡ್ತಾ ಇದ್ದೀಯಲ್ಲ, ಈ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಹೇಳುವಂಥದ್ದು ನೋಡಿದ್ದೀಯಾ ನೀನು? ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿ ಒಮ್ಮೊಮ್ಮೆ ಹಾಗೆ ಆಗ್ತದೆ. ಯಾರೋ ಒಬ್ಬರು ಬಂದು ಈ ರೀತಿಯ ಪ್ರಶ್ನೆಯನ್ನ ಕೇಳಿದಾಗಲೇ ನಮ್ಗೆ ಗೊತ್ತಾಗೋದು. ನಾವು ಆಲೋಚನೆ ಮಾಡ್ತೇವೆ, ಅವನು ಆಲೋಚನೆ ಮಾಡಿದಂಗೆ, ಹೌದಲ್ಲ 20 ವರ್ಷದಿಂದ ಈ ಪೆಟ್ಟಿಗೆಯ ಮೇಲೆ ಕೂತು ನಾನು ಭಿಕ್ಷೆ ಬೇಡ್ತಾ ಇದ್ದೇನೆ, ಈ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಹೇಳಿ ನಾನು ನೋಡ್ಲಿಲ್ಲಲ್ಲ ಅಂತ ಹೇಳಿ. ನೋಡುವಾಗ ಅದಕ್ಕೊಂದು ಬೀಗ ಇತ್ತಂತೆ, ಅಜ್ಞಾನದ ಬೀಗ. ಅದು ಇಬ್ಬರು ಸೇರಿ ಆ ಬೀಗವನ್ನು ಒಡೆದ್ರಂತೆ. ಒಡೆದು ಪೆಟ್ಟಿಗೆಯನ್ನ ತೆರೆದು ನೋಡಿದರೆ ಒಳಗೆ ಚಿನ್ನದ ಗಟ್ಟಿಗಳಿತ್ತಂತೆ. ಯಾವ ಮನುಷ್ಯ 20 ವರ್ಷದಿಂದ ಯಾವ ಪೆಟ್ಟಿಗೆಯ ಮೇಲೆ ಕೂತು ಹೊರಗೆ ಕೈ ಒಡ್ಡಿ ಭಿಕ್ಷೆ ಬೇಡ್ತಾ ಇದ್ದನೋ ಯಾವುದರ ಮೇಲೆ ಕೂತಿದ್ದ ಅಂತೇಳಿ ಕೇಳಿದ್ರೆ ಚಿನ್ನದ ಗಟ್ಟಿಯ ಮೇಲೆ ಕೂತಿದ್ದ. ಇದು ಕಥೆ ಇರಬಹುದು, ಆದರೆ ಇದು ನಿಜ ಜೀವನದಲ್ಲಿಯೂ ಸತ್ಯವೇ. ಯಾವ ದಿವಸ ನಮ್ಮ ಹೃದಯದ ಪೆಟ್ಟಿಗೆಯನ್ನ ತೆಗೆದು ಒಳಗೆ ನೋಡುವುದಕ್ಕೆ ಪ್ರಾರಂಭಿಸ್ತೇವೆ, ನಮ್ಮ ಒಳಗೆ ನಾವು ಯಾವುದನ್ನ ಹುಡುಕ್ತಾ ಇದ್ದೇವೆ, ಯಾವುದು ಆನಂದ, ಯಾವುದು ಸಂತೋಷ, ಶಾಂತಿ, ನೆಮ್ಮದಿಯನ್ನ ಹುಡುಕ್ತಾ ಇದ್ದೇವೆ, ಅದು ನಮ್ಮ ಒಳಗೆ ಇದೆ ಅಂತ ಹೇಳುವಂತಹ ಸತ್ಯ ಅರಿವಾದಾಗ ಜೀವನದಲ್ಲಿ ಎಲ್ಲ ರೀತಿಯ ನೆಮ್ಮದಿಯ ಬದುಕಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಜನಜಾಗೃತಿ ನಿಮಗೆ ನಿಮ್ಮ ಮನಸ್ಸಿನ ಪೆಟ್ಟಿಗೆಯನ್ನ ತೆರೆದು ನೋಡಿ, ನಿಮ್ಮೊಳಗೆ ಆ ಶಕ್ತಿ ಇದೆ, ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ, ಒಳ್ಳೆಯ ಜೀವನವನ್ನು ನಡೆಸುವಂತಹ ಸಾಧ್ಯತೆ ಇದೆ, ಇದನ್ನ ತಿಳ್ಕೊಳ್ಳಿ ಅಂತ ಹೇಳುವಂತಹ ಒಂದು ಜ್ಞಾನವನ್ನ, ಒಂದು ಎಚ್ಚರಿಕೆಯನ್ನ, ಒಂದು ಪ್ರಜ್ಞೆಯನ್ನ ಎಚ್ಚರಗೊಳಿಸುವಂತಹ ಪ್ರಯತ್ನ ಮಾಡಿದೆ. ಈ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಆಗ ಹೇಳಿದ್ರು, ನಾವು ಕ್ಷೇತ್ರದ ಪ್ರತಿನಿಧಿಗಳು. ಯಾಕೆಂತ ಹೇಳಿದ್ರೆ ನಾವು ಹೊರಗೆ ಹೋಗಿ ನೋಡಿ ಈ ರೀತಿಯಿಂದ ಯಾರಿಗೆಲ್ಲ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಭಾವನೆ ಇದೆ, ಅಂಥವರಿಗೆ ನಾವು ಸಂದೇಶ ಕೊಡಬೇಕು. ಹೊರಗೆ ಹೋದಾಗ ಸಹಜವಾಗಿ ನಮ್ಮ ಮೇಲೆ ಬೇರೆ ಬೇರೆ ರೀತಿಯ ಪ್ರಯತ್ನವನ್ನು ಮಾಡುವವರು ಸಿಗ್ತಾರೆ, ಆದರೆ ಅವರ ಮಧ್ಯೆಯೂ ಇಲ್ಲ ನವಜೀವನವನ್ನು ಮಾಡುವಂತಹ ಸಂಕಲ್ಪದ ಜೊತೆಗೆ ನಾನು ಹೊಸ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತಾ ಇದ್ದೇನೆ, ನನ್ನ ಕುಟುಂಬ ನನ್ನನ್ನು ನಂಬಿಕೊಂಡಿದೆ, ಆ ತಾಯಂದಿರ ಏನು ಸಂತೋಷ ಇದೆ, ನಮ್ಮ ಮನೆಯವರ ಏನು ಸಂತೋಷ ಇದೆ, ಅದು ಸದಾ ಬೆಳಗುವ ರೀತಿಯಲ್ಲಿ ನನ್ನ ಮಾತನ್ನು ನಿಲ್ಲಿಸುವಾಗ ಮಂಜುನಾಥ ಸ್ವಾಮಿಯೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಕರೆದಿದ್ದಾರೆ. ನೀವು ಬಾಗಿಲು ತೆರೆದಿದ್ದೀರಿ, ಮನೆಯ ಒಳಗೆ ಸ್ವಾಮಿಯನ್ನ ಕರೆದಿದ್ದೀರಿ. ಆ ಸ್ವಾಮಿಯ ಎದುರು ದೀಪ ಬೆಳಗಿಸುವಾಗ ಸದಾ ಈ ಸಂಕಲ್ಪದ ಜಾಗೃತಿ ನಮ್ಮಲ್ಲಿ ಸದಾ ಇರಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನ ಮಾಡ್ತಾ, ಪೂಜ್ಯರಿಗೆ, ಶ್ರೀ ಕ್ಷೇತ್ರಕ್ಕೆ ಇಂತಹ ಒಂದು ಕಾರ್ಯಕ್ರಮವನ್ನ
ಸಮಾಜಕ್ಕೆ ಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ಕೃತಜ್ಞತೆಯಿಂದ ಸ್ಮರಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಜನಜಾಗೃತಿ. ಧನ್ಯವಾದ. ಅಭಿನಂದನೆಗಳು. ಪೂಜ್ಯ ಕಾವಂದರು ಪೋಸ್ಟರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಭಿನಂದನೆಗಳು. ಚಪ್ಪಾಳೆ ಸ್ತಾ. ಜನಜಾಗೃತಿಯ ನವಜೀವನ ಡಾಕ್ಯುಮೆಂಟರಿ ಮದ್ಯಮುಕ್ತ ಸಮಾಜದೆಡೆಗೆ ಪೋಸ್ಟರ್ ಬಿಡುಗಡೆ. ಸಾಮಾನ್ಯವಾಗಿ ಎಲ್ಲಿ ಕೇಳಿ ಬರ್ತಾ ಇತ್ತು ಅಂದ್ರೆ ಮಧ್ಯವಸತಿಗಳ ಮನೆಯಲ್ಲಿ ಕೇಳಿ ಬರ್ತಾ ಬಂದಾಗ ಹಿಂಗೆ ಶಾಂತ ಪಾಪ ಎಲ್ಲ ಮಾಡ್ತಿದ್ದೆ. ಹೆಂಗೆಲ್ಲ ಸಾಯಿಸಿ ನಾವು ಕಾಮಿರ್ಬೋದಲ್ಲ, ಸಾಯಿಸ್ಬಿಟ್ಟ ಕುಟ್ಕೊಂಡು ಇರ್ಬೋದಲ್ಲ. ಯಾವುದ್ರಲ್ಲೂ ಅಡ್ಡಿಲ್ಲ ಚಪ್ಪಲಿ ನೋಡಿದರೆ ಹೋದಲ್ಲಿ ಕಾಲಲ್ಲಿ ಮುನ್ಕಲ್ಲಲ್ಲಿ ಸಹ ಮಾಡಿದ್ದಾರೆ ಅಂತ ಹಿಂಸೆ ಮಾಡಿದ್ದಾರೆ ಸರ್. ಇದು ಸ್ಮೋಕಿಂಗ್ ಪಾಯ್ಸನ್. ಯಾರು ಶರಾಬು ಮಾಡ್ತಾರೆ ಅವರ ವಿರುದ್ಧ ನಾವು ಹೋರಾಟ ಬಿಟ್ಟು ಸರ್ಕಾರದ ವಿರುದ್ಧ ಹೋಗಿದ್ದೇವೆ. ಮದ್ಯವಚನದ ವಿರುದ್ಧ ಹೋರಾಟ ಮಾಡುವಂಥದ್ದು ಬಹಳ ಸುಲಭದ್ದಲ್ಲ. ಯಾವುದೇ ಕೆಲಸ ಒಮ್ಮೆ ಆರಂಭ ಮಾಡಿದರೆ ಅದು ಸಮಸ್ಯೆ ಬಂತು ಅಂತ ನಿಲ್ಲಿಸುವ ವಿಷಯ ನಾನು ಕ್ಷೇತ್ರದಲ್ಲಿ ಯಾವ ಕಾರ್ಯಕ್ರಮದಲ್ಲೂ ನೋಡಲಿಲ್ಲ. ಅಭಿನಂದನೆಗಳು. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ಆಗನ ಭಕ್ತಿ ಹಾಗೂ ಧರ್ಮದೇವರನ್ನು ಸ್ಮರಿಸಿ ಪೂಜೆಯಾದ ಸ್ವಾಮೀಜಿಯವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಹಿಂದಿನ ಅಧ್ಯಕ್ಷರುಗಳೇ, ಇದನ್ನು ಮುಖ್ಯವಾಗಿ ವಸಂತ ಸಾಲಂಡು ಮೊದಲನೇ ತಾಲೂಕು ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷರಾಗಿ ಬಹಳ ತ್ಯಾಗ ಮಾಡಿದ್ದಾರೆ. ಆಮೇಲೆ ನಮ್ಮ ಸತೀಶ್ವರ ದೇವದಾಸ್ ಕಾಮೇಶ್ವರು, ಆಮೇಲೆ ಸತೀಶ್ವರನಲ್ಲಿ ನಮ್ಮ ರಮಸ್ವಾಮಿಯವರು, ನಮ್ಮ ಈಗ ರಾಜಣ್ಣ ಗುರುಗಳು, ಈಗ ನಮ್ಮ ಬಾದಾಮಿಯವರು ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲ ಮಾಜಿ ಅಧ್ಯಕ್ಷರುಗಳು ಮತ್ತು ಈಗ ಹಾಗೆ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ನಮ್ಮ ಮಧ್ಯವರ್ತಿಗಳಾದಂಥ ಮಹನೀಯರೇ ಮತ್ತು ಮಹಿಳೆಯರು. ಇವತ್ತು ನಿಜವಾಗಿ ಶ್ರೀಮತಿ ಹೇಮಾವತಿಗಳು ನೋಡ್ತಾ ಇರುವಂಥದ್ದು ಹೆಣ್ಮಕ್ಳ ಮುಖವಲ್ಲ. ಯಾಕೆಂದರೆ ಅವರಿಗೆ ಅವರ ಮುಖದಲ್ಲಿ ಸಂತೋಷ ಬಂದರೆ ಒಂದು ಸಾಕ್ಷಿ. ಇವರು ಬಿಟ್ಟಿದ್ದಾರೆ ಅಂದೇಳಿ ಅವರು ಸಂತೋಷ ಪಟ್ಟಿದ್ದಾರೆ. ಹಾಗಾಗಿ ನಮ್ಮ ಪೂಜ್ಯ ಸ್ವಾಮೀಜಿಯವ್ರನ್ನ ಇವತ್ತು ಪೂಜ್ಯ ಸ್ವಾಮೀಜಿಯವರು ಬಹಳ ಹಿಂದಿನ ನನಗೆ ಪರಿಚಯ ಮತ್ತು ನಮ್ಮ ಕ್ಷೇತ್ರದ ಬಹಳ ದೊಡ್ಡ ಅಭಿಮಾನಿಗಳು. ಅವರು ಇವತ್ತು ಪೂಜೆಗೆ ಆಗಮಿಸಿದ್ರು, ನಮಗೆ ತುಂಬ ಸಂತೋಷ ಆಗಿದೆ. ಮತ್ತು ಪೂಜೆಯ ಸನ್ನಿಧಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆದಿರುವಂಥದ್ದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ. ಈ ಕಾರ್ಯಕ್ರಮ ಈ ಹಿಂದೆ ನಡೆದಾಗ ಬಹಳ ಹಿಂದೆ ಪೂಜೆ ಸ್ವಾಮೀಜಿಯವರು ಕೆಲವರು ಭಾಗವಹಿಸ್ತಾರೆ. ಸ್ವಾಮೀಜಿಯವರು ನೋಡ್ಬಿಟ್ಟು ಮಾತಾಡಿದ್ದಾರೆ. ಅದರಲ್ಲಿ ನಮ್ಮ ಇದು ಸ್ವಾಮೀಜಿಯವರು ಬಂದಾಗ ಹೆಣ್ಮಕ್ಳು ಮಾತಾಡ್ತಾರೆ. ಹೆಣ್ಮಕ್ಳು ಮಾತಾಡುವಾಗ ಅವರು ಹೇಳ್ತಾರೆ ಇಂಥ ಕಷ್ಟ ಬಂತು, ಇಂಥ ಕಷ್ಟ ಬಂತು. ಆಗ ಅವರು ಕೇಳಿದ್ರು, ಇವಳು ಮನೆಗೆ ಹೋಗ್ತಾಳೆ ಇವಳು ಅಂತ. ಯಾಕೆ ಅಂತ ಕೇಳಿದ್ರು. ಎಲ್ಲ ಇಷ್ಟೆಲ್ಲ ಗಡನ ಬಗ್ಗೆ ಹೇಳ್ತಾರಲ್ಲ ಅವಳು, ಮತ್ತು ಮನೆಗೆ ಹೋದರೆ ಅವಳು ಸುಮ್ಮನೆ ಬಿಡ್ತಾರ ಮಗಂದ ಅಂತ. ಯಾಕೆ ಬಿಡ್ತಾನೆ ಸ್ವಾಮೀಜಿ, ಯಾಕೆಂದರೆ ಅವಳು ಅನುಭವಿಸಿದನ್ನು ಅವಳು ಹೇಳೋದು ಅಂತ ಅಷ್ಟು ಕ್ರೂರವಾದ ವಿಷಯವನ್ನು ಹೇಳ್ತಾ ಇದ್ರು. ಮುಖ್ಯವಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಒಬ್ಬರು ಹೇಳಿದರು, ಗಂಡ ಮನೆಗಳಾಗ ನಿಂತವಾಗ ರಾತ್ರಿ ಸಂಜೆ ಹೊತ್ತು ಮಕ್ಕಳೆಲ್ಲ ಪ್ರೀತಿಯಿಂದ ಕಾಯ್ತಾ ಇರ್ತಾರಂತೆ. ಆದರೆ ಇವರ ಮನೆಯಲ್ಲಿ ಮಕ್ಕಳು ಕಾಯಲು ಬಿಟ್ಟು ಹೊರಗಡೆ ನಡೀತಾ ಇದ್ರಂತೆ. ಇವರು ಸಂಜೆ ಹೊತ್ತಿಗೆ ಅವರು ಬರುವಾಗ
ಮನೆಯಲ್ಲಿ ಅಡುಗೆ ಮಾಡಿ ಪಾತ್ರೆ ಎಲ್ಲ ಇಟ್ಟು ಅಡುಗೆ ಪಾತ್ರೆಗಳೆಲ್ಲ ಇಟ್ಟು ನಿನ್ನೆ ಕಾಳಿ ಹೋಗಿದ್ದರಿಂದ ಅಲ್ಲಿ ಕ್ರೂರವಾದ ಜಂತುಗಳೆಲ್ಲ ಇರ್ತಾರೆ, ಹಾವು ಇವೆಲ್ಲ ಒಂದು ಶಬ್ದಗಳು ಬರ್ತಾ ಇರ್ತದೆ. ಅಂದರೆ ಆ ಶಬ್ದಗಳು ಆಗ್ಬೋದು. ಯಜಮಾನ ಸಮಸ್ಯೆ ಭಾಳ ವಿಶೇಷವಾಗಿರುತ್ತೆ ಅಂತೇಳಿ ಅವರು ಭಯಪಟ್ಟಿರ್ತಾರೆ. ಇವರು ಇಲ್ಲಿಂದ ಹೋದಾಗ ಇವನು ಬಂದು ಮನೆಗೆ ಬಂದು ರಾತ್ರಿ ಗಲಾಟೆ ಮಾಡಿ ಏನು ಎಲ್ಲ ಹೋಗಿದ್ದಾರೆ, ಎಲ್ಲಿ ಸತ್ತಿದ್ದಾರೆ ಅಂತ ಹೇಳಿ ಅವನ್ನ ಬರೆಸ್ಕೊಂಡಿದ್ದು ಮಲಗಿದ ಮೇಲೆ ಇವರನ್ನೆಲ್ಲ ಬರ್ತಾರಂತೆ. ಇಂಥ ಮಾತುಗಳನ್ನು ನಾವು ಭಾಳ ಕೇಳಿದ್ದೇವೆ. ಮತ್ತು ನಾನು ಹೇಳಲಿಕ್ಕಿದೆ, ನಮ್ಮ ಪಾಯಸರು ಯಾವ ಶಿಬಿರವನ್ನು ವಿಶೇಷ ಶಿಬಿರವನ್ನು ಮಾಡ್ತಾರೆ, ತಿಂಗಳಿಗೆ 2 ಶಿಬಿರವನ್ನು ಮಾಡ್ತಾರೆ. ಇದು ಗುಪ್ತವಾಗಿ ಅಂದರೆ ಎಲ್ಲರಿಗೂ ಬಹಿರಂಗವಾಗಿ ಕುಡಿತೇವೆ ಅಂತ ಹೇಳಿಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಅದಕ್ಕಾಗಿ ಅಂತ ಇದ್ದಾಗ ಅವರು ಏನು ಮಾಡ್ತಿದ್ರು ಅಂತಂದರೆ ಈ ಮುಖ್ಯವಾಗಿ ಬಂದು ಮೊದಲೇ ಅನೌನ್ಸ್ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅವರು ಬಂದು ಅಲ್ಲಿ ಶಿಬಿರದಲ್ಲಿ ಭಾಗವಹಿಸಿ ಮದ್ಯಪಾನ ವರ್ಷಿತರಾಗಿ ಅದು ಈಗ ಬರುವ ಹೆಚ್ಚಿನವರೆಲ್ಲ ಮಂಜುವಾಣಿ ಅಥವಾ ನಿರಂತರ ಪತ್ರಿಕೆಯನ್ನು ಓದಿ ಬೇರೆ ಬೇರೆ ತಿಳ್ಕೊಂಡು ಬರ್ತಾರೆ. ಅವರು ಬಂದು ಅವರು ವಿಷಯಗಳನ್ನು ತಿಳ್ಕೊಂಡು ಬರ್ತಾರೆ. ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ದಾರೆ, ನಾನು ಕುಡಿತ ಬಿಟ್ಟ ಮೇಲೆ ನನ್ನ ಮಗ ವಿದ್ಯಾಭ್ಯಾಸ ಇವಾಗ ಒಳ್ಳೆ ಕೆಲಸದಲ್ಲಿದ್ದಾನೆ, ಎಲ್ಲ ಮಾಡಲಿಕ್ಕೆ ಇನ್ನೊಬ್ಬರು ಮಗಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾಳೆ. ಅದು ವಿದ್ಯಾಭ್ಯಾಸಕ್ಕೆ ನಮ್ಮ ನಾಯಕರು ಹೇಳಿದರು, ಒಳ್ಳೆ ಮಾಧ್ಯಮ ಭಾಳ ಚೆನ್ನಾಗಿ ಯಾವಾಗಲೂ ನಮ್ಮ ಪ್ರದರ್ಶನ ನಾಯಕರು ಒಳ್ಳೆ ಮಾತಾಡ್ತಾರೆ. ಅವರು ಮಾತನಾಡಿ ಅಂತ ಹೇಳಿದರು. ಹಾಗೆ ಎಲ್ಲ ಮನೆಯಲ್ಲಿ ಸಂಸಾರದಲ್ಲಿ ಇರುತ್ತೆ ಅಂತ ಅವರು ಹೇಳಿದ ಹಾಗೆ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಬರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಅವಕಾಶ ಇರಬೇಕು. ಅವಕಾಶ ಅಂದರೆ ಗಂಟೆ ನಾದ, ಅದು ಪೂಜೆ ಗಂಟೆ ನಾದ ಕೇಳಿದಾಗಿರಬೇಕು, ಹಿತವಾಗಿರಬೇಕು. ಅದು ಹಿತವಾಗಿರಬೇಕು. ಇದರಿಂದ ಗಂಟೆ ಕರ್ಕಶವಾಗುತ್ತೆ. ಹಾಗೆ ಅವರು ಹೇಳಿದರು, ಭಾಳ ಚೆನ್ನಾಗಿ ಹೇಳಿದರು. ಅದೇ ಮಾತನ್ನು ನಾನು ನಿಮ್ಗೆ ಹೇಳೋದಂದರೆ, ನೀವೆಲ್ಲ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಶಿಬಿರದಲ್ಲಿ ಬರ್ತಾರೆ. ಬಂದಾಗ ಅವ್ರು ಹೇಳಿದ್ರು, ನಾವು ಪತ್ರಿಕೆ ಓದಿ ಬರೋದು ಇಂದಿನ ನಮ್ಮ ಹುಡುಗ ಬಿಟ್ಟವರು ಹೇಳ್ತಾರೆ, 8 ದಿವಸದಲ್ಲಿ ಮಧ್ಯಾಹ್ನ ಕೆಲವರು ಚಾಲೆಂಜ್ ಸಾಧ್ಯವೇ ಇರೋದಿಲ್ಲ. 7 ದಿವಸದಲ್ಲಿ ಏನು ಮಾಡಬೇಕು ಸೊ 8 ದಿವಸದಲ್ಲಿ ಏನು ಮಾಡ್ತಾರೆ, 7 ದಿವಸದಲ್ಲಿ ಮಧ್ಯವರ್ಜನ ಮಾಡುವುದು. ಆದರೆ ಮಧ್ಯವರ್ಜನ 7 ದಿವಸದಲ್ಲಿ ಸಾಧ್ಯ ಇದೆ ಅನ್ನೋದನ್ನು ಪಾಯಸ ಮತ್ತು ಅವರು ಶಿಷ್ಯರು ತೋರಿಸಿಕೊಟ್ಟಿದ್ದಾರೆ. ಮತ್ತು ಈ 1-2 ಬಾರಿ ನಮ್ಮ ಶಿಬಿರಕ್ಕೆ ಬಂದವರು ಅವನೇ ಹೇಳಿದಾರಂತೆ, ಯಾರು ನಮ್ಮ ಇತರ ಬಂದಿದ್ದಾರೆ ಮಾತಾಡಿ ಅವನೇ ಹಿಂದೆ ಮಧ್ಯವರ್ಜನ ಶಿಬಿರಕ್ಕೆ ಅಧಿಕಾರಿಗಳಿಲ್ಲ ಅಂಥವನ್ನೇ ಕುಡಿಲಿಕ್ಕೆ ಶುರು ಮಾಡಿ ಮಧ್ಯವರ್ಜನ ಅತಿಯಾದಾಗ ಬೇಡದಲ್ಲಿ ಬಿಟ್ಟು ಬಿಡಲಿಕ್ಕೆ ನಮ್ಮಲ್ಲಿ ಬಂದಿದ್ದ. ಅವ್ರು ಹೇಳ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ಹೊಡಿತಾರೆ ಸರ್. ಮನೆಯವರು ಹೇಳಿದ್ರು, ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡೋದು, ಮನೆಗೆ ಮಾತ್ರ ಕಳಿಸ್ಬೇಡಿ ಅಂತ. ಯಾಕೆ ಮನೆಗೆ ಬಂದವರು ಮಾತ್ರ ಗಲಾಟೆ ಮಾಡಿದ್ದಾರೆ, ಮನೆಗೆ ಮಾತ್ರ ಕಳಿಸ್ಬೇಡಿ. ಏನಾದರೂ ನೋಡಿ ಇಲ್ಲೇ ಇಟ್ಟುಕೊಳ್ಳಿ, ಎಷ್ಟು ದಿವಸ ಬೇಕಾದ್ರೆ ಇಲ್ಲೇ ಇಟ್ಕೊಳ್ಳಿ, ನಾವು ಬೇಕಾದ್ರೆ ಕೊಡ್ತೇವೆ ಅಂತೇಳಿ. ಅಂದರೆ ಇಂತಹ ಸಂದರ್ಭಗಳು ಹೆಚ್ಚಿದಾಗ ಅವರೆಲ್ಲ ಮದ್ಯಪಾನವನ್ನು ಬಿಟ್ಬಿಡ್ರೆ ಹಾಗೆ ಅದರ ಮತ್ತಷ್ಟು ಮದ್ಯಪಾನವನ್ನು ಪ್ರೀತಿಸ್ತದೆ. ಇಲ್ಲಿ ಒಮ್ಮೆ ಹೋದರೆ ಸಾಕು ಅಂತ ಬದಲಾಗಿ ನಮ್ಮ ವಿವೇಕ್ ಪಾಯಸರ ಸೌಮ್ಯವಾದ ಶಿಬಿರವನ್ನು ಮಾಡಿ ಈ ಶಿಬಿರದಲ್ಲಿ ಇದ್ದವರಿಗೆ 7 ದಿವಸದಲ್ಲಿ ಪ್ರೀತಿ, ಆದರ, ಗೌರವ ಎಲ್ಲ ತೋರಿಸಿ ಬಿಟ್ಟುಬಿಡಿ, ನೀವು ಬಿಟ್ಟುಬಿಟ್ರೆ ನೀವು ತೊಳೆದು ಚಿನ್ನದಾಗ ಆಗ್ತಾಯಿದ್ರಿ ಅಂತೇಳಿ ಅವರಿಗೆ ಮನಸ್ಸಿಗೆ ಧೈರ್ಯ ಕೊಟ್ಟು ಅವ್ರನ್ನ ಮಧ್ಯಮುಖರನ್ನಾಗಿ ಮಾಡಿ ಮತ್ತೆ ಅವ್ರನ್ನ ಮನೆ ಕಳಿಸಿದೆ ನಾವು. ಹೀಗೆ ಇವತ್ತು ಅನೇಕ ಮಂದಿ ಜಾಗೃತಿ ಮಿತ್ರ ಮತ್ತು ಅಣ್ಣಂದಿರು ಬಂದು ಇವರು ಯಾರು ಅಂತಂದರೆ ಅವರು ಬಿಟ್ಟದ್ದು ಮಾತ್ರ ಅಲ್ಲ, ಮತ್ತೆ 50 ಜನವನ್ನು ಬಿಡಿಸಿದ್ದಾರೆ. ಬೇರೆ 25 ಜನ ಮಿತ್ರ 50 ಜನ ಬಿಡಿಸಿದ್ರೆ ಅಣ್ಣ ಅಂತೇಳಿ ಅಂತ ಮಾಡಿದ್ದಾರೆ. ಈ ರೀತಿ ಅನೇಕ ಸಂದರ್ಭಗಳಲ್ಲಿ ಮದ್ಯಪಾನ ಶಿಬಿರ ಮದ್ಯಪಾನ ಮಾಡಿ ನಾವು ಜೀವನ ಹಾಳು ಮಾಡಬೇಕು. ಶ್ರೀಮಂತ ಹೇಳಿದರು, ಯಾಕೆ ಹೀಗೆ ಅಮೂಲ್ಯವಾದ ಅಂಗಾಂಗಗಳೆಲ್ಲ ಕರಿಗೆ ಹೋಗ್ತವೆ ಅಂತ. ಈ ರೀತಿ ಎಲ್ಲ ದೋಷಗಳನ್ನು ಮಾಡ್ತಾರೆ. ಆದರೆ ನಮ್ಮ ಸ್ವಾಮೀಜಿಯವರೊಂದು ಪ್ರತಿ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ, ದುಶ್ಚ ಮಾಡಬೇಕು. ಆದರೆ
ಅದು ನಾನು ಯಾವಾಗ ಹೇಳಿದೆ, ನೀವು ಮದ್ಯಪಾನವನ್ನು ಅಭ್ಯಾಸ ಮಾಡಿದಲ್ಲ, ಮದ್ಯಪಾನ ನಿಮ್ಮನ್ನು ಹಿಡ್ಕೊಂಡಿದ್ದೀರಿ, ನೀವು ಯಾಕೆ ತಪ್ಪು ಮಾಡಿದ್ದೀರಿ ಅಂದರೆ ನೀವು ಬಿಟ್ಟಿದ್ದೀರಿ, ಅದು ಮದ್ಯಪಾನ ಬಿಟ್ಟಿದ್ದೀರಿ. ಮೊನ್ನೆ ಯಾರು ಬಂದು ಹೇಳಿದರು ಬೀಡಿಗೆ, ಸ್ವಾಮಿ ಇವರು ಶಿವರಾಯಕ್ಕೆ ಹೋಗಿದ್ರು, 2 ತಿಂಗಳು ಬಿಟ್ಟಿದ್ದು, 2 ತಿಂಗಳು ಬಿಟ್ಟು ಮತ್ತೆ ಪುನಃ ಕುಡಿಯೋದು ಶುರು ಮಾಡಿದ್ರು. ಮತ್ತೆ ಪುನಃ ಶುರು ಮಾಡಿದ್ರೆ ಹತೋಟಿ ಇಲ್ಲ, ಬೇಕಾದಂತೆ. ನಾನು ಹೇಳಿದೆ, ಏನಪ್ಪ ಇದು ನಮಗೆ ಒಂದು ಕ್ರಿಕೆಟ್ ಮ್ಯಾಚ್ ಸೋತಾಗಾಯಿತು, 1 ವಿಕೆಟ್ ಬಿತ್ತುತ್ತಾಯಿತು ಅಂತ. ಅದಕ್ಕೆ ಅವರು ಉತ್ತರ ಕೊಡಲಿಲ್ಲ. ಅವನು ನನ್ನಲ್ಲಿ ಹೋಗಿ ಭಾಷೆ ಅಂತ ಮಾತಾಡೋದು, ಈ ರೀತಿ ಒಬ್ಬ ವ್ಯಕ್ತಿ ಮತ್ತೆ ಮದ್ಯಪಾನ ಶುರು ಮಾಡಿದ್ರು ನೋವು. ಯಾಕೆಂದರೆ ಒಮ್ಮೆ ಬಿಟ್ಟವನು ಮತ್ತೆ ಶುರು ಮಾಡಿದ್ರೆ ಯಾಕೆ ಶುರು ಮಾಡ್ತಾರೆ ಅನ್ನೋದು ಚಿಂತನೆ ಬರ್ತದೆ. ಹಾಗೆ ನೀವೆಲ್ಲರೂ ಕೂಡ ಈ ಚಿಂತೆಯಲ್ಲಿ ಬಂದು ಇವತ್ತು 100ನೇ ದಿವಸಕ್ಕೆ ಬಂದು ಇಲ್ಲಿ ಯಾಕೆ ಚಿತ್ರವನ್ನು ಮಾಡಬೇಕು ಬಂದು ಗಟ್ಟಿ ಮಾಡಬೇಕು ಬಂದು ಆದರೆ ಸ್ನೇಹಿತರು ಭಾಳ ಕೆಡಿಸ್ತಾರೆ. ಸ್ನೇಹಿತರು ಈಗ 4 ಜನ ಕೂತ್ಕೊಳ್ಳುವಂಥ ಟೇಬಲ್ ಇರುತ್ತೆ, ಇಲ್ಲಿ 3 ಬರ್ತಾರೆ, ಒಂದು ಕಾಲಿಂದ ಬರ್ತಾರೆ, ಕಾಲು ಹಾಕಿಬಿಡ್ಬೇಕು. ಯಾಕಪ್ಪ ನಾವು ಕುಡಿಯೋದನ್ನು ಬರೋದು ನಮ್ಮನ್ನು ಬಂದು ಅದರಲ್ಲಿ ಶಿಬಿರ ಧರ್ಮಸಭೆಯವರನ್ನ ಹೇಳಿದ್ದಾರೆ, ಬೇಡ. ಅದಕ್ಕೆ 4ನೇ ಕುರ್ಚಿದ್ದೆ ಇಲ್ಲಿ ಕೂತ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಇದನ್ನು ಬಿಟ್ಬಿಡು ಅಂತಾರೆ. ಕುಡಿಯೋದನ್ನು ಬಿಟ್ಟುಬಿಡೋದಂತಂದರೆ ಇಲ್ಲಿ 3 ಜನ ಅವರು ಚೆನ್ನಾಗಿ ಕುಡಿದಿದ್ದಾರೆ, ಒಬ್ಬ ಸುಮ್ಮನೆ ಇರುತ್ತೆ. ಹಾಗೆ ಮೂಗಿಗೆ ವಾಸನೆ, ಪಂಚೇಂದ್ರಿಯಗಳು ಮೂಗಿಗೆ ವಾಸನೆ ಬಿಟ್ಟಿದ್ದಾರೆ, ಕಿವಿಗೆ ಅವರು ಸಂತೋಷ ಮಾಡೋದು ಕಣ್ಣು ನೋಡ್ತಾ ಇದ್ದಾರೆ, ಅವನು ಶುರು ಮಾಡ್ತಾರೆ. ಹಾಗಾಗಿ ಅವರನ್ನು ಮಧ್ಯಕ್ಕೆ ನೀಡೋದು. ಸ್ನೇಹಿತರನ್ನು ಖಂಡಿತ ಜಾಗ್ರತೆ ಮಾಡಿ, ಸ್ನೇಹಿತರೊಟ್ಟಿಗೆ ಹೋಗಬೇಡಿ. ಸ್ನೇಹಿತರು ನಿಮ್ಮನ್ನು ಮತ್ತೆ ಮಧ್ಯ ಮಾಡಿ, ಯಾಕೆ ಅವನು ಇವರೆಲ್ಲ ಒಳ್ಳೆಯವರು, ಮದ್ಯಪಾನ ಬಿಟ್ಟರೆ ಒಳ್ಳೆಯವರು ಅಂದರೆ ನಮ್ಮಂಥವರು ಈ ವೇದಿಕೆಯಲ್ಲಿ ಹೊರಡ್ತಾರೆ. ನಮ್ಮ ನಾಯಕರು ಸ್ವಾಮೀಜಿಯವರು ಭಾಷಣದಲ್ಲೇ ಹೊರಡ್ತಾರೆ. ಆದರೆ ಅವನ ಸ್ನೇಹಿತರಿಗೆ ಚುಚ್ಚುತ್ತದೆ, ಇವನು ಒಬ್ಬ ಒಳ್ಳೆಯವರಾಗಲ್ಲ, ಇವನು ನಮ್ಮ ಇವನು ಕೊಟ್ಟ ಬೈತಾರೆ. ಹಾಗೆ ಎಲ್ಲರೂ ಕೂಡ ಇಲ್ಲಿ ಹೆಣ್ಮಕ್ಳು ಭಾಳ ಜನ ಇದ್ದೀವಿ. ನೀವೆಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿರಿ. ನಮ್ಮ ಸಂಸಾರದಲ್ಲಿ ಈ ಸುಖ ಕೆಡೋದು ಬೇಡ, ಈ ನೆಮ್ಮದಿ ಕೆಡೋದು ಬೇಡ. ಬಂದಿರಿ ನೀವು ಇಬ್ಬರು ಪ್ರಾರ್ಥನೆ ಮಾಡಿಕೊಳ್ಳಿ, ದೇವರಲ್ಲಿ ದೇವರ ಅನುಗ್ರಹ ಇರಲಿ. ಮತ್ತು ಮುಂದೆ ಯಾವುದೇ ರೀತಿಯಲ್ಲಿಂದ ಕಾರಣಗಳಿಂದ ಮದ್ಯಪಾನದ ಅಭ್ಯಾಸಗಳು ತಲುಪುತ್ತದೆ ದೇವರಿಗೆ ಪ್ರಾರ್ಥಿಸಿ ದೃಢವಾದ ಮನಸ್ಸು ಬಂದು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಎಂತು ನಿಬನೆಯ ನಮ್ಮ ಕೂಡಲ ಸಂಗಮ ದೇವ. ಅವಾಚ್ಯಾತ್ಮ ಸ್ವರೂಪಾಯ ಶಿವಭಾವ ಪ್ರಧಾಯನೆ ನಮಃ ಸದ್ಗುರುನಾಥಾಯ ಷಟ್ಸ್ಥಲ ಬ್ರಹ್ಮಮೂರ್ತೆ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಜನಜಾಗೃತಿ ಪ್ರಾದೇಶಿಕ ವಿಭಾಗ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಡಿಯಲ್ಲಿ ಇವತ್ತು ರಾಜ್ಯಾದ್ಯಂತ ನಡೆಸಿರ್ತಕ್ಕಂತಹ ಮದ್ಯವರ್ಜನ ಶಿಬಿರಗಳಲ್ಲಿ ಭಾಗವಹಿಸಿ ಅತ್ಯಂತ ಸಂತೃಪ್ತ ಜೀವನವನ್ನು ನಡೆಸ್ತಾ ಇರತಕ್ಕಂತಹ ಈ ವ್ಯಸನ ಮುಕ್ತರ ಸಮ್ಮಿಲನ ಮತ್ತು ಶರದಿನೋತ್ಸವ ಕಾರ್ಯಕ್ರಮದ ಈ ಒಂದು ಶುಭ ಅವಸರದಲ್ಲಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ಮತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇದೀಗ ತಾನೇ ತಮ್ಮೆಲ್ಲರಿಗೂ ಸಹ ಆಶೀರ್ವಚನವನ್ನು ನೀಡಿ ಇಲ್ಲಿಂದ ನಿರ್ಗಮಿಸಿರ್ತಕ್ಕಂತಹ
ಕ್ಷೇತ್ರದ ಧರ್ಮಾಧ್ಯಕ್ಷರು, ರಾಜರ್ಷಿಗಳು ಮತ್ತು ಲಕ್ಷಾಂತರ ಮಂದಿಯ ಬದುಕಿಗೆ ಬೆಳಕಾಗಿರತಕ್ಕಂತಹ ಪೂಜನೀಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ಗೌರವವನ್ನು ಸಲ್ಲಿಸಿ ಮಾತೃಹೃದಯಿ ಸದಾಕಾಲವೂ ಸಹ ಸಮಾಜದ ಹಿತಚಿಂತನೆಯನ್ನು ಬಯಸುವುದರ ಜೊತೆಗೆ ಈ ದಿನ ನವಜೀವನಕ್ಕೆ ಕಾಲಿಟ್ಟವರ ಬದುಕೆಲ್ಲವೂ ಸಹ ದೀಪಾವಳಿ ಹಬ್ಬದಾಗೆ ಎಲ್ಲರ ಬದುಕಿನಲ್ಲಿ ಬೆಳಕನ್ನು ನೀಡಿದೆ ಇದು ಅನ್ನುವಂಥದ್ದನ್ನು ನಮಗೆಲ್ಲರೂ ಹೇಳಿ ಆಶೀರ್ವದಿಸಿ ಈ ಸಮಾರಂಭದ ದಿವ್ಯ ಸಮ್ಮುಖವನ್ನು ದಯಪಾಲಿಸಿರ್ತಕ್ಕಂತಹ ತಾಯಿ ಹೇಮಾವತಿ ಹೆಗಡೆ ಅವರಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ಗೌರವಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಮಾತನಾಡಿದಂತಹ ಗೌರವಾನ್ವಿತ ಅನಿಲ್ ಕುಮಾರ್ ಅವರೇ, ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂತಹ ಪ್ರತಾಪ್ ಸಿಂಗ್ ನಾಯ್ಕ್ ಅವರೇ, ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ವಿವೇಕ್ ಪಾಯಸ್ರವರೇ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ನಟರಾಜ್ ಬಾದಾಮಿ ಅವರೇ, ಪ್ರಾರಂಭದ ಅಧ್ಯಕ್ಷರಾಗಿರ್ತಕ್ಕಂತಹ ಗೌರವಾನ್ವಿತ ವಸಂತ್ ಸಾಲ್ಯಾನ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನವಜೀವನಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂತಹ ಎಲ್ಲ ನವಜೀವನದ ಸದಸ್ಯರುಗಳೇ, ತಾಯಿಂದಿರೇ, ಮಾಧ್ಯಮದ ಸನ್ನಿಹಿತರು, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಮಾತನಾಡಿದಂತಹ ಎಲ್ಲರೂ ಸಹ ಅತ್ಯಂತ ಒಳ್ಳೆಯ ಮಾತುಗಳನ್ನಾಡಿ ನಿಮಗೆ ಬದುಕಿನ ಮೌಲ್ಯವನ್ನು ನೆನಪಿಸಿಕೊಟ್ಟಿದ್ದಾರೆ. ಅನಿಲ್ ಕುಮಾರ್ ಅವರು ಮಾತನಾಡ್ತಾ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಯಾವ ರೀತಿಯಾಗಿ ವಿಶ್ವವ್ಯಾಪಿಯಾಗಿ ತನ್ನೆಲ್ಲ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದೆ, ಎಷ್ಟು ಕೋಟಿ ಮಂದಿ ಅದರ ಫಲಾನುಭವಿಗಳಾಗಿ ತಮ್ಮ ಬದುಕನ್ನು ಸಾರ್ಥಕ್ಯಗೊಳಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೆನಪು ಮಾಡಿಕೊಟ್ಟಿದ್ದಾರೆ. ವಿವೇಕ್ ಪಾಯಸ್ರವರು ಈ ಒಂದು ನವಜೀವನ ಕಾರ್ಯಕ್ರಮದ ಎಲ್ಲ ವರದಿಯನ್ನು ವಾಚಿಸಿ ಎಲ್ಲರ ಬದುಕಿಗೆ ಹೇಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಧರ್ಮಾಧಿಕಾರಿಗಳು ಮತ್ತು ತಾಯಿ ಹೇಮಾವತಿ ಹೆಗಡೆ ಅವರು ಹೇಗೆ ನಿಮ್ಮನ್ನೆಲ್ಲರನ್ನೂ ಆಶೀರ್ವದಿಸಿದ್ದಾರೆ ಎನ್ನುವಂಥದ್ದನ್ನು ನೆನಪು ಮಾಡಿಕೊಟ್ಟಿದ್ದಾರೆ. ತಾವೆಲ್ಲ ಇವತ್ತು ದೃಢ ಸಂಕಲ್ಪವನ್ನು ಮಾಡಲಿಕ್ಕೂ ಸಂಕಲ್ಪದಿಂದ ದೃಢ ಸಂಕಲ್ಪ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀರಿ ಎನ್ನುವಂಥದ್ದನ್ನು ಮತ್ತು ಪ್ರಾರಂಭದಲ್ಲಿ ಮಾತನಾಡಿದಂತಹ 2 ಜನ ಶಿಬಿರಾರ್ಥಿಗಳು ಈ ಕುಡಿತದಿಂದ ಆಗ್ತಾ ಇದ್ದಂತಹ ಪರಿಣಾಮವನ್ನು ನಮ್ಮ ಮಧ್ಯೆ ನೆನಪು ಮಾಡಿಕೊಟ್ಟಿದ್ದಾರೆ. ಅದನ್ನು ನಿಲ್ಲಿಸಿದ ತರುವಾಯ ಮಗಳು ವೈದ್ಯಕೀಯ ಓದ್ತಾ ಇರ್ತಕ್ಕಂಥದ್ದು ಮತ್ತು ಇಡೀ ಕುಟುಂಬದಲ್ಲಿ ನೆಲೆಸಿರ್ತಕ್ಕಂತಹ ಶಾಂತಿಯನ್ನು ಅತ್ಯಂತ ಶ್ರೀ ಕ್ಷೇತ್ರಕ್ಕೆ ಬಂದು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ನೆನಪು ಮಾಡಿಕೊಂಡಿದ್ದಾರೆ. ತಾಯಿಯವರು ಮಾತನಾಡ್ತಾ ಹೇಳಿದ್ರು, ಎಲ್ಲರೂ ಹೇಳಿದ್ರು ಮನುಷ್ಯ ಜನ್ಮ ಅನ್ನೋದು ಬಹಳ ಶ್ರೇಷ್ಠ, ಇದನ್ನು ನಾವು ಸಾರ್ಥಕ್ಯ ಪಡಿಸ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಸಹ ಇದನ್ನು ನಾವು ಅನ್ಯಥಾ ವ್ಯರ್ಥ ಮಾಡಬಾರ್ದು ಅನ್ನುವಂಥದ್ದನ್ನು ನಮಗೆಲ್ಲರಿಗೂ ಸಹ ನೆನಪು ಮಾಡಿದ್ದಾರೆ. ಭಗವಂತನ ಸೃಷ್ಟಿಯಲ್ಲಿ ಮನುಷ್ಯ ಅತ್ಯಂತ ಬುದ್ಧಿವಂತ ಜೀವಿ. ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗೆ ಇಲ್ಲದೆ ಇರತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನ ಮನುಷ್ಯನಿಗೆ ಕೊಟ್ಟಿದ್ದಾರೆ. ಈ ದೇಹ ರಚನೆ ಅದೆಷ್ಟು ಅದ್ಭುತವಾಗಿದೆ ಅಂದರೆ, ತಾಯಿಯವರು ಹೇಳಿದಾಗೆ
ಯಾರಾದ್ರೂ ಕಣ್ಣು ಕೊಡು ಅಂದ್ರೆ ಕೊಡಲ್ಲ, ಕಿವಿ ಕೊಡು ಅಂದ್ರೆ ಕೊಡಲ್ಲ, ಯಾರು ಸಹ ಅದರಿಂದ ಎಲ್ಲರೂ ಹಿಂದೆ ಸರಿದು ಹೋಗ್ತಾರೆ. ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಮನುಷ್ಯ ಈ ರೀತಿಯಾಗಿರ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾನೆ ಅಂದ್ರೆ, ಸಣ್ಣ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಶರೀರ ರಚನೆಯ ಸಣ್ಣ ಉದಾಹರಣೆ ನೀವು ತಗೊಂಡ್ರೆ, ನಾವು ಪ್ರಕೃತಿಯಲ್ಲಿ ದಿನನಿತ್ಯ ಸೇವಿಸ್ತಕ್ಕಂತಹ ಈ ಆಮ್ಲಜನಕ ಏನಿದೆ, ಆಮ್ಲಜನಕದಲ್ಲಿರ್ತಕ್ಕಂತಹ ಏನು ಅದರಲ್ಲಿರ್ತಕ್ಕಂಥ ಕ್ರಿಮಿ, ಅದರಲ್ಲಿರ್ತಕ್ಕಂಥ ದೋಷಗಳು ಶರೀರಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮೂಗಿನ ಒಳಗಡೆ, ಹೊರಳೆಗಳ ಒಳಗಡೆ ಒಂದು ಸಣ್ಣ ರೋಮಗಳನ್ನು ಇಟ್ಟಿರ್ತಾರೆ, ಅದರೊಳಗಡೆ ಮತ್ತೆ ಮುಸುರೆ ಇಟ್ಟಿರ್ತಾರೆ. ಅಂದ್ರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಈ ಆಕ್ಸಿಜನ್ನೇ ನಮ್ಮ ಶರೀರಕ್ಕೆ ಹೋಗ್ಬೇಕಾದ್ರೆ ಅದು ಫಿಲ್ಟರ್ ಆಗಿ ಹೋಗ್ಬೇಕು. ಅವಾಗ ಮಾತ್ರ ಮನುಷ್ಯ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಹಾಗಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಪ್ರಕೃತಿ ಸಹಜವಾಗಿರ್ತಕ್ಕಂಥ ಇದನ್ನು ಸೇವಿಸಬೇಕಾದ್ರೆ ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಭಗವಂತ ಸೃಷ್ಟಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಪ್ರಕೃತಿಗೆ ವ್ಯತಿರಿಕ್ತವಾಗಿ ನಮ್ಮ ಬದುಕನ್ನು ರೂಢಿಸಿಕೊಳ್ತೇವೆ. ಈ ಗಾಳಿಯನ್ನು ಸೇವನೆ ಮಾಡ್ಬೇಕಾದ್ರೆ, ಮೂಗಿನಿಂದ ಸೇವನೆ ಮಾಡ್ಬೇಕಾದ್ರೆ ಆರೋಗ್ಯಪೂರ್ಣವಾಗಿ ಹೋಗ್ಲಿ ಅಂದ್ರೆ ನಾವು ಬಾಯಿಯ ಮೂಲಕ ಧೂಮಪಾನವನ್ನು ಸೇವಿಸಿ ಮೂಗಿನ ಮೂಲಕ ಅದನ್ನು ಹೊರಗಡೆ ಬಿಡ್ತೇವೆ. ಅಂದ್ರೆ ಯಾವುದು ಪ್ರಕೃತಿಗೆ ನಾವು ವಿರುದ್ಧವಾಗಿ ಹೋಗ್ತಾ ಇರ್ತೇವೆ, ಅದೆಲ್ಲವೂ ಸಹ ನಮಗೆ ಸಂತೋಷವನ್ನು ಕೊಡ್ತಾ ಹೋಗುತ್ತೆ, ಸಂಭ್ರಮವನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಆ ರೀತಿಯಾಗಿರ್ತಕ್ಕಂತಹ ದೌರ್ಬಲ್ಯಗಳನ್ನ, ಆ ರೀತಿಯಾಗಿರ್ತಕ್ಕಂತಹ ದುಶ್ಚಟಗಳನ್ನ ದೂರ ಮಾಡಲಿಕ್ಕೋಸ್ಕರ ಈ ಜನಜಾಗೃತಿ ವೇದಿಕೆ ಏನಿದೆ, ಕಳೆದ ದಶಕಗಳಿಂದಲೂ ಸಹ ಗ್ರಾಮೀಣ ಪ್ರದೇಶ, ಅದನ್ನ ಪಾಯಸರವರು ಹೇಳ್ತಾ ಇದ್ರು ಬೆಳಿಗ್ಗೆ, ಸರ್ಕಾರಿ ವಲಯದಲ್ಲಿ ಯಾವ್ಯಾವ ಹಂತದಲ್ಲಿ ಪ್ರಯತ್ನ ಪಟ್ಟು, ಇಲ್ಲ ಇವೆಲ್ಲದಕ್ಕೂ ಮಿಗಿಲಾಗಿ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಆತನ ಮನಸ್ಸು ದೃಢ ಸಂಕಲ್ಪ ಮಾಡಿದ್ರೆ, ಕುಡಿಬಾರದು ಅನ್ನುವಂಥದ್ದನ್ನ ಆತ ನಿಶ್ಚಯ ಮಾಡಿದ್ರೆ ಬಹುಶಃ ಈ ಎಲ್ಲ ವ್ಯಸನಗಳಿಂದ ಆತನಿಗೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ವಿ, ಈ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಇಲ್ಲಿಯವರೆಗೆ 1,30,000ಕ್ಕೂ ಅಧಿಕ ಜನಗಳನ್ನ ಈ ಒಂದು ಜನಜಾಗೃತಿ ಇದರ ಮೂಲಕ ಅವ್ರನ್ನ ಜಾಗೃತಗೊಳಿಸಿ ಒಂದು ಸಂತೃಪ್ತವಾಗಿರತಕ್ಕಂತಹ ಸಾಮಾಜಿಕ ವ್ಯವಸ್ಥೆಯನ್ನ ಅವರಿಗೆ ರೂಢಿಸಿಕೊಟ್ಟಂತಹ ವ್ಯವಸ್ಥೆ ಇದೆಯಲ್ಲ, ಬಹುಶಃ ಇದು ಯಾರೂ ಸಹ ಕಂಡು ಕೇಳಿರಲಿಕ್ಕೆ ಸಾಧ್ಯ ಇದೆ ಇರತಕ್ಕಂಥ ಸಂಗತಿ. ನಾವೆಲ್ಲರೂ ಸಹ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಸಂಗತಿ. ನನಗೆ ಸದಾಕಾಲವೂ ಸಹ ಪೂಜ್ಯರನ್ನ ನೆನಪಿಸಿಕೊಳ್ಬೇಕಾದ್ರೆ 12ನೇ ಶತಮಾನದ ಬಸವಾದಿ ಶರಣರು ಸದಾಕಾಲವೂ ನನಗೆ ನೆನಪಿಗೆ ಬರ್ತಾನೆ ಇರ್ತಾರೆ. ಇವ್ರು ಮಾಡಿರ್ತಕ್ಕಂಥ ಯಾತಕ್ಕೆ ಅಂತ ಹೇಳಿದ್ರೆ, ಗ್ರಾಮೀಣಾಭಿವೃದ್ಧಿಯ ಪ್ರತಿ ಒಂದು ಯೋಜನೆಗಳನ್ನು ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾರೆ. ಸಾಕಷ್ಟು ಬಾರಿ ಈ ಕಾರ್ಯಕ್ರಮಕ್ಕೆ ಹೋಗಿ, ಯಾತಕ್ಕೆ ಅಂತ ಹೇಳಿದ್ರೆ ನನ್ನ ಬದುಕಿನಲ್ಲಿ ಅತ್ಯಂತ ಸಂತೋಷ ಕೊಡ್ತಕ್ಕಂಥ ಮತ್ತು ತೃಪ್ತಿ ಕೊಡ್ತಕ್ಕಂಥ ಯಾವುದಾದ್ರೂ ಕೆಲವು ಸಮಾರಂಭಗಳಿದ್ದರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯ ಕೆಳಗಡೆ ಬರ್ತಕ್ಕಂತಹ ಸಮಾರಂಭಗಳಿಗೆ ಬಹಳ ಸಂತೋಷವನ್ನ, ಸಮಾಧಾನವನ್ನು ತಂದುಕೊಡುತ್ತೆ. ಅದನ್ನು ಅನಿಲ್ ಕುಮಾರ್ ಅವರು ಹೇಳಿದ್ದಾರೆ, ಯಾವ ಯಾವ ವಲಯದಲ್ಲಿ ವಿಸ್ತೃತವಾದಂತಹ ಸೇವೆಯನ್ನ ಸಲ್ಲಿಸಿದೆ ಅಂತ ಹೇಳಿ. ಆಡು ಮುಟ್ಟದ ಗಿಡ ಇಲ್ಲ, ಸೊಪ್ಪಿಲ್ಲ ಅಂತ ಏನ್ ಹೇಳ್ತೇವೆ, ಅದೇ ಪ್ರಕಾರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆ ತಲುಪದೇ ಇರತಕ್ಕಂತಹ ವಲಯಗಳೇ ಇಲ್ಲ. ಎಲ್ಲಾ ಕಡೆಗಳಲ್ಲೂ ಸಹ ತನ್ನದೇ ಆಗಿರ್ತಕ್ಕಂತಹ ಚಾಪನ್ನು ಮೂಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನನಗೆ ಸದಾಕಾಲವೂ ಸಹ ಪೂಜ್ಯರ ದಂಪತಿಗಳನ್ನು ನೋಡ್ಬೇಕಾದ್ರೆ ನನಗೆ ಒಂದು ವಚನ ನೆನಪಿಗೆ ಬರ್ತದೆ. ಬಸವಣ್ಣನ ವಚನ, ಅದು ಬಹಳ ಸುಂದರವಾದಂತಹ ವಚನ, ಸಾರ್ವಕಾಲಿಕವಾದಂತಹ ವಚನ. ಮರಕ್ಕೆ ಬೇರು ಬಾಯಿ ಎಂದು ತಳಕ್ಕೆ ನೀರೆರೆದಡೆ ಮೇಲೆ ಪಲ್ಲವಿಸಿತ್ತು ನೋಡ. ಮರಕ್ಕೆ ಬೇರು ಬಾಯಿ ಎಂದು ತಳಕ್ಕೆ ನೀರೆರೆದೊಡೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಸಕಲ ಪಡಿಪದಾರ್ಥವ ನೀಡಿದರೆ ಸಕಲಾರ್ಥವ ನೀಡುವನು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಸಕಲಾರ್ಥವ ನೀಡುವನು ಕೂಡಲ ಸಂಗಮ ದೇವ ಅಂತ ಅಂದ್ರೆ ಎಷ್ಟು ಸೂಕ್ಷ್ಮ ಅಂದ್ರೆ, ನಾವು ಯಾವುದೇ ಮರಕ್ಕೆ ನಿಜವಾದಂತಹ ಬಾಯಿ, ಈಗ ಒಂದು ತೆಂಗಿನ ಮರ ಇರುತ್ತೆ, ಅದ್ರ ಬಾಯಿ ಯಾವುದು ಅಂದ್ರೆ ಬೇರು. ಆ ಬೇರಿಗೆ ನೀರು ಕೊಟ್ರೆ ಅದೆಲ್ಲಿ ಫಲ ಕೊಡುತ್ತೆ, ಮೇಲ್ಗಡೆ ಫಲ ಕೊಡುತ್ತೆ. ಅದೇ ಪ್ರಕಾರ ಸಮಾಜದಲ್ಲಿ ತುಳಿತಕ್ಕೊಳಗಾದವರಿಗೆ, ಸಮಾಜದಲ್ಲಿ ಶೋಷಿತರಿಗೆ,
ಸಮಾಜದಲ್ಲಿ ಯಾರು ಅವ್ರನ್ನ ನಿಕೃಷ್ಟವಾಗಿ ಕಂಡಿರ್ತಾರೆ, ಅವರಿಗೆ ಯಾರು ಸಮಾಜದಲ್ಲಿ ಈ ರೀತಿ ಆಗಿರತಕ್ಕಂತ ತಮ್ಮ ಬದುಕಿನ ಜೀವನದ ಮೌಲ್ಯವನ್ನ ಅರಿಯದೆ ತಮ್ಮ ಬದುಕನ್ನು ನಾಶ ಮಾಡಿಕೊಡ್ತಾರೆ, ಅಂತಹವರನ್ನ ಗುರುತಿಸಿ ಅವರಿಗೆ ನಾವು ಕೊಡುವಂತಹ ಪೋಷಣೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೇಲೆ ಪಲ್ಲವಿಸಿತ್ತು ನೋಡ, ಇವರೆಲ್ಲರೂ ಸಹ ತಾವೆಲ್ಲ ನವಜೀವನಕ್ಕೆ ಬಂದು ನಿಮ್ಮ ಬದುಕು ಇವತ್ತೇನಾಗಿದೆ ಅಂತಂದ್ರೆ ಸಮಾಜಕ್ಕೆ ತಾವೆಲ್ಲ ಒಂದು ಆಸ್ತಿ ಆಗಲಿ, ಸಮಾಜಕ್ಕೆ ನಾವೇನು ಒಂದು ಹೊರೆ ಆಗಿದ್ರೆ ಆ ಹೊರೆಯಿಂದ ಹೊರಗೆ ಬಂದು ನೀವೆಲ್ಲ ಸಮಾಜಕ್ಕೆ ಸಂಪತ್ತಾದ್ರೆ. ಮೇಲೆ ಪಲ್ಲವಿಸಿತ್ತು ನೋಡ, ಹೇಗೆ ಈ ಸಮಾಜಕ್ಕೆ ಇದರ ಫಲ ಏನಾಗುತ್ತೆ ಅಂದ್ರೆ ಇಡೀ ಸಮುದಾಯಕ್ಕೆ ದೊರಕುತ್ತೆ. ಅದೇ ಪ್ರಕಾರ ಮುಂದುವರೆದು ಪೂಜ್ಯರು ಸೇವೆ, ಮಂಜುನಾಥ ಸ್ವಾಮಿಗೆ ಸೇವೆ ಮಾಡ್ತಾರೆ ಪ್ರತಿನಿತ್ಯ. ಅದಕ್ಕೆ ಹೇಳ್ತೇನೆ, ಲಿಂಗದ ಬಾಯಿ ಜಂಗಮ. ಅವ್ರು ಮಾಡುವಂತ ಸೇವೆಯ ಪ್ರತಿಫಲವನ್ನು ಎಲ್ಲಿ ನೋಡ್ತಾರೆ ಅಂದ್ರೆ ನಿಮ್ಮೆಲ್ಲರ ಮುಖದಲ್ಲಿ ನೋಡ್ತಾರೆ, ಸಮಾಜದಲ್ಲಿ ನೋಡ್ತಾರೆ. ತಾವೇ ಸ್ವಾರ್ಥವಾಗಿ ಮಾಡ್ಬೇಕು ಅಂದ್ರೆ ಏನ್ ಬೇಕಿದ್ರು ಮಾಡ್ಕೊಳ್ಬಹುದು, ಆದ್ರೆ ನಿಮ್ಮೆಲ್ಲರ ಮುಖದಲ್ಲಿ ಕಾಣುವಂತಹ ನಗು ಏನಿದೆ, ಸಂತೋಷ ಏನಿದೆ, ಅದು ಮಂಜುನಾಥ ಸ್ವಾಮಿಗೆ ಸಮರ್ಪಣೆ ಮಾಡ್ತಾರೆ. ಅವರು ಅಲ್ಲಿಗೆ ತಲುಪಿಸ್ತಾರೆ ಅದನ್ನ. ಹಾಗಾಗಿ ನಿಜವಾಗಿಯೂ ಸಹ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆ ಏನಿದೆ, ಈ ಸೇವೆ ನಿಜವಾಗಿಯೂ ಸಹ ಅವರು ಇದನ್ನ ನಿಮ್ಮ ಸೇವೆ ಅಂತ ಮಾಡ್ತಾ ಇಲ್ಲ, ಬದಲಿಗೆ ನಿಮ್ಮ ಸೇವೆಯನ್ನು ಮಾಡ್ಬೇಕಾದ್ರೆ ನೀವೆಲ್ಲ ಅದನ್ನ ಬಹಳ ಇವತ್ತೇನು ಎಲ್ಲ ಪ್ರಶಸ್ತಿಯನ್ನ ಸ್ವೀಕಾರ, ನೀವೆಲ್ಲರೂ ಅದನ್ನ ಎಷ್ಟು ಎಚ್ಚರದಿಂದ ಸ್ವೀಕಾರ ಮಾಡ್ಬೇಕು ಅಂದ್ರೆ ನಿಮಗೆ ಮಾಡಿರ್ತಕ್ಕಂತಹ ಸೇವೆಯನ್ನು ಅವರು ಸ್ವಾಮಿಯ ಸೇವೆ ಅಂತ ಭಾವಿಸಿದ್ದಾರೆ. ಅದನ್ನು ನೀವು ಅದನ್ನ ಬಹಳ ಎಚ್ಚರದಿಂದ ಕಾಯ್ದಿಟ್ಟುಕೊಡ್ಬೇಕು. ಅದಕ್ಕೇನಾದ್ರೂ ಲೋಪ ಬಂದ್ರೆ, ಅದಕ್ಕೇನಾದ್ರೂ ನಾವು ಅನ್ಯಾಯ ಮಾಡಿದ್ರೆ ನಾವು ಸ್ವಾಮಿಗೆ ಅನ್ಯಾಯ ಮಾಡಿದ ಹಾಗೆ. ಹಾಗಾಗಿ ನಾವೆಲ್ಲ ಕೇವಲ ಇದು ಬದುಕುವಂಥದ್ದು, ನಾನು ಬದುಕುವುದರ ಜೊತೆಗೆ ಎಷ್ಟು ಜನ, ಒಂದು 10-20 ಜನರು ನಮ್ಮ ಜೊತೆಗೆ 50 ಜನರನ್ನು, 25 ಜನರು, 50 ಜನರನ್ನ ಕುಡಿತವನ್ನು ಬಿಡಿಸಿ ಅವರೆಲ್ಲರ ಬದುಕಿನಲ್ಲಿ ನವಜೀವನವನ್ನು ಕಟ್ಟಿಕೊಟ್ಟಿದ್ದಾರಲ್ಲ, ಆ ರೀತಿಯಾಗಿರ್ತಕ್ಕಂತಹ ಒಂದು ನಿಜ ಸಾಮಾಜಿಕವಾಗಿರ್ತಕ್ಕಂತಹ ಕಾಳಜಿ ಏನಿದೆ ಅದನ್ನ ನಾವು ನಿಜವಾಗಿಯೂ ಸಹ ಇವತ್ತು ಶ್ರೀ ಕ್ಷೇತ್ರದ ಅಡಿಯಲ್ಲಿ ನಾವು ಅದನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅಂಗನಿಚ್ಛೆಗೆ ಮದ್ದು ಮಾಂಸವ ತಿಂಬರು, ಕಂಗಳಿಚ್ಛೆಗೆ ಪರಮದು, ಇವೆಲ್ಲವೂ ಕೇವಲ ಆಕರ್ಷಣೆ ಗೊತ್ತು. ಇವಾಗ ನಾವು ಕಾಣ್ತೇವೆ ಯುವಕರ ಮಧ್ಯದಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ಈ ರೀತಿಯಾಗಿರ್ತಕ್ಕಂತಹ ಆಕರ್ಷಣೆ ಒಳಗಾಗಿ ನಾವೆಲ್ಲರೂ ಸಹ ಯುವ ಸಮೂಹ ಸಮೇತ ತಮ್ಮ ಬದುಕನ್ನು ನಾಶ ಮಾಡಿಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದು ಹೇಗೆ ನಮ್ಮನ್ನು ಆಪೋಷಣೆ ಮಾಡಿಬಿಡುತ್ತೆ ಅಂತ ಹೇಳಿದ್ರೆ ಒಂದು ಸಣ್ಣ ದೃಷ್ಟಾಂತ ಹೇಳ್ತೇನೆ. ಹೇಗೆ ನಮ್ಮ ಶಾಸಕರು ಹೇಳಿದ್ರು, ನಾವು ಎಲ್ಲಿಯವರೆಗೆ ಬದುಕಿನ ಪೆಟ್ಟಿಗೆಯನ್ನು ತೆರೆದು ನೋಡೋದಿಲ್ವೋ, ನಾವು ನಮ್ಮ ಬದುಕನ್ನು ಚಿನ್ನದ ಗಟ್ಟಿ ಅಂತ ನಾವು ಭಾವಿಸೋದಿಲ್ವೋ, ಅಜ್ಞಾನ ಅನ್ನುವಂತ ಬೀಗವನ್ನು ನಾವು ಎಷ್ಟು ವರ್ಷ ಜಡಿದಿರ್ತೇವೋ ಅಲ್ಲಿಯವರೆಗೆ ನಮ್ಮ ಬದುಕು ಸಾರ್ಥಕ ಆಗೋದಿಲ್ಲ. ನಮ್ಮ ಬದುಕು ಸಾರ್ಥಕ ಆಗ್ಬೇಕು ಅಂದ್ರೆ ಅಜ್ಞಾನದ ಬೀಗವನ್ನು ತೆಗಿಬೇಕು, ನನ್ನ ಒಳಗಡೆ ಇರ್ತಕ್ಕಂತಹ ಚಿನ್ನದ ಗಟ್ಟಿಯನ್ನು ನಾನು ತೆರೆದು ನೋಡ್ಬೇಕು. ಯಾವಾಗ ನೋಡ್ಬೇಕು? ಪ್ರಾಪ್ತ ವಯಸ್ಸಿನಲ್ಲೇ ನೋಡ್ಬೇಕು, ಶಕ್ತಿ ಇರ್ಬೇಕಾದ್ರೆ ನೋಡ್ಬೇಕು. ನನಗೆ ವಯಸ್ಸಾದ್ಮೇಲೆ ನೋಡುವಂಥದ್ದಲ್ಲ. ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದಪ್ಪು ಒಡೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸುವಂತ ಹೇಳ್ತಾರೆ. ನಾವು ಯಾವುದೇ ಕೆಲಸವನ್ನ ಕರ್ತವ್ಯವನ್ನು ಮಾಡಬೇಕಾದ್ರೆ ನಮಗೆ ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆ ಆತ್ಮ ಅಂತ ಹೇಳಿ. ನಮಗೆ ಹಣವಿದ್ದಾಗಲೇ ಭಕ್ತಿ ಮಾಡಬೇಕು, ನೆಣ ಇರಬೇಕಾದ್ರೆ ಸೇವೆ ಮಾಡಬೇಕು. ಹಾಗಾಗಿ ನಮಗೆ ಬಿಡಪ್ಪ ಇವೆಲ್ಲ ಧರ್ಮ ಯಾವುದಾದ್ರೂ ಒಂದು ವಯಸ್ಸಿಗೆ ಮಾಡೋಣ ಅಂತ ಅಲ್ಲ. ಬಹುಶಃ ಆ ದುಶ್ಚಟಗಳು ನಮ್ಮನ್ನು ಹೇಗೆ ಆಪೋಷಣೆ ಮಾಡಿಬಿಡುತ್ತೆ ಅಂತ ಹೇಳಿದ್ರೆ, ಎಷ್ಟು ನಮ್ಮ ಆಕರ್ಷಣೆ ಒಳಗೆ ಮಾಡುತ್ತೆ ಅಂತ ಹೇಳಿದ್ರೆ, ಮೆಲ್ಲೆ 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 ನಮ್ಮೊಳಗಡೆ ಪ್ರವೇಶ ಮಾಡತಕ್ಕಂತಹ ದುಶ್ಚಟಗಳು ಕೊನೆಗೆ ನಮ್ಮನ್ನೇ ಆಪೋಷಣೆ ಮಾಡಿ ನಮ್ಮನ್ನೇ ಅದ್ರ ಒಳಗಡೆಯಿಂದ ಹೊರಗಡೆ ತಳ್ಳಿಬಿಡುತ್ತೆ. ನಾನು ಸಾಧಾರಣ ಈ ಒಂದು ಕಾರ್ಯಕ್ರಮಕ್ಕೆ ಹೋದಂತ, ನವಜೀವನ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ಕಡೆ ಒಂದು ಘಟನೆಯನ್ನು ನೆನಪು ಮಾಡ್ಕೊಳ್ತಾನೆ ಇರ್ತೇನೆ. ಅದನ್ನ ಮತ್ತೆ ನಿಮ್ಗೆ ನೆನಪಿಗೆ ತರ್ತೇನೆ. ಒಬ್ಬ ರಾಜಸ್ಥಾನದಂತ ಒಂದು ಮರಳುಗಾಡು ಪ್ರದೇಶ, ಒಬ್ಬ ನಾವಿಕ ಅಲ್ಲೆಲ್ಲ ಒಂಟೆ ಮೇಲೆ ಪ್ರಯಾಣ, ನಿಮಗೆಲ್ಲ ಗೊತ್ತಿದೆ. ಒಂಟೆ ಮೇಲೆ ಕುಳಿತುಕೊಂಡು ಹೋಗ್ತಾ ಇರ್ತಾನೆ. ಮರಳುಗಾಡು ಅಂದ್ರೆ ಮೈಲಿಗಟ್ಟಲೆ ಇರುತ್ತೆ. ಒಂದೇ ದಿವಸಕ್ಕೆ ಪ್ರಯಾಣ ಮಾಡಿ ಆಗೋದಿಲ್ಲ. ಆತ ಪ್ರಯಾಣ ಮಾಡಿದ್ಮೇಲೆ ರಾತ್ರಿ ಆತ ಡೇರೆ ಹೊಡಿಬೇಕಾಗುತ್ತೆ, ಅಲ್ಲಿ ವಾಸ್ತವ್ಯ ಮಾಡಬೇಕಾಗುತ್ತೆ. ಮರಳುಗಾಡಿನಲ್ಲಿ ಒಂದು ಚಳಿಗಾಲ, ಭಾರಿ ಚಳಿ. ಆ ನಾವಿಕ ಏನ್ ಮಾಡ್ತಾನೆ, ರಾತ್ರಿ ಆಗುತ್ತೆ,
ತಾನು ಇಳಿದು ಇವತ್ತು ಇಲ್ಲೇ ವಾಸ್ತವ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಡೇರೆಯನ್ನು ಹೊಡ್ಕೊಳ್ತಾನೆ. ಆ ಡೇರೆಯ ಒಳಗಡೆ ತಾನು ಮಲ್ಕೊಳ್ತಾನೆ. ಹೊರಗಡೆ ಅಸಾಧ್ಯವಾದಂತಹ ಚಳಿ. ಎಷ್ಟು ಚಳಿ ಇರುತ್ತೆ ಅಂತ ಹೇಳಿದ್ರೆ, ನಡುರಾತ್ರಿಯಲ್ಲಿ ಒಂಟೆ ತನ್ನ ಯಜಮಾನನ ಜೊತೆ ಮಾತನಾಡುತ್ತೆ. ಕೇಳುತ್ತೆ, ಯಜಮಾನನೇ ಹೊರಗಡೆ ಬಹಳ ಚಳಿ ಇದೆ, ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನ್ ಮಾಡ್ಲಿ ಅಂತ ಕೇಳುತ್ತೆ. ಅವಾಗ ಯಜಮಾನ ಹೇಳ್ತಾನೆ, ಇದ್ರ ಒಳಗಡೆ, ಈ ಡೇರೆಯ ಒಳಗಡೆ ಒಬ್ಬನಿಗೆ ಇರ್ಲಿಕ್ಕೆ ಜಾಗ ಇರ್ತಕ್ಕಂಥದ್ದು. ಆದ್ರೂ ನೀನು ನನ್ನನ್ನು ಹೊತ್ಕೊಂಡು ಓಡಾಡ್ತಾ ಇದೆಯಾ, ನೀನು ನನಗೆ ದಾರಿಯನ್ನ ಸವಿಸ್ಕೊಡ್ತಾ ಇದೆಯಾ, ನಿನಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನಿನ್ನ ತಲೆಯನ್ನು ಮಾತ್ರ ಈ ಡೇರೆ ಒಳಗಡೆ ಹಾಕು ಅಂತ ಹೇಳುತ್ತೆ. ಸರಿ, ಡೇರೆ ಒಳಗಡೆ ಮೆಲ್ಲ ಒಂಟೆ ತಲೆ ಹಾಕುತ್ತೆ. ಮತ್ತು ಒಂದೊಂದು ಇಂಚೆ ಮುಂದೆ ಹೋಗಿ ಡೇರೆ ಇಡೀ ತನ್ನ ಮೇಲೆ ಬಂದಿರುತ್ತೆ. ಯಜಮಾನ ಹೊರಗಡೆ ಮಲಗಿರ್ತಾನೆ. ಮತ್ತೆ ಯಜಮಾನಿಗೆ ತಟ್ಟಂತ ಎಚ್ಚರ ಆಗುತ್ತೆ. ಎಚ್ಚರ ಆದ ತಕ್ಷಣ ಒಂಟೆ ಅಂತ ಕೇಳ್ತಾನೆ, ಏನು ನೀವು ಕೇವಲ ತಲೆಯನ್ನು ಹಾಕ್ಲಿಕ್ಕೆ ಮಾತ್ರ ಹೇಳಿದ್ರೆ, ಈಗ ನೋಡಿದ್ರೆ ಡೇರೆಯನ್ನೇ ನಿನ್ನ ಮೇಲ್ಗಡೆ ಹೇಳ್ಕೊಂಡಿದ್ಯಲ್ಲ ಅಂತ ಹೇಳಿದಾಗ ಹೇಳುತ್ತೆ ಒಂಟೆ ಏನ್ ಹೇಳುತ್ತೆ ಅಂತಂದ್ರೆ, ಹೌದು, ನೀನ್ ಮೊದಲು ತಲೆಯನ್ನು ಹಾಕ್ಲಿಕ್ಕೆ ಹೇಳಿದ್ದೆ, ನಾನೀಗ ಮುಂದೆ ಬಂದು ನಿನ್ನನ್ನು ಹೊರಗಡೆ ಹಾಕಿದ್ದೇನೆ, ನೀನು ಹೊರಗಡೆ ಇರು, ಈಗ ಡೇರೆ ನನ್ನ ಮೇಲಿದೆ, ನಾನು ಇದ್ರೊಳಗಡೆ ನನ್ನ ಬೆಚ್ಚಗಿರಬೇಕಾಗಿತ್ತು. ಅದೇ ಪ್ರಕಾರ ದುಶ್ಚಟಗಳು ಸಹ ಮೆಲ್ಲ ತಲೆಯನ್ನು ಹಾಕ್ತವೆ ಅಷ್ಟೇ. ನಮ್ಮೊಳಗಡೆ ಸಣ್ಣ ತಲೆಯನ್ನು ಹಾಕ್ತವೆ, ಹಾಕಿ ಪ್ರವೇಶ ಮಾಡಿ ಒಂದು ಖುಷಿ ಕೊಡುತ್ತೆ, ಒಂದು ಜೋಶ್ ಕೊಡುತ್ತೆ, ಒಂದು ಸಂತೋಷ ಕೊಟ್ಟು ಕೊನೆಗೆ ಏನ್ ಮಾಡುತ್ತೆ ಅಂದ್ರೆ, ಅದರೊಳಗಡೆ ಇರತಕ್ಕಂತಹ ನನ್ನನ್ನೇ ಹೊರಗಡೆ ಹಾಕ್ಬಿಡುತ್ತೆ, ನನ್ನ ವ್ಯಕ್ತಿತ್ವವನ್ನೇ ಹೊರಗಡೆ ಹಾಕ್ಬಿಡುತ್ತೆ. ಎಲ್ಲಿ ಬೀದಿ ಬದಿಯಲ್ಲಿ ಅಲ್ಲಿ ಬಿದ್ದಿರ್ತೇನೆ, ಎಲ್ಲಿ ಗೌರವ ಸಿಗಬೇಕು ಅಲ್ಲೆಲ್ಲ ಕಡೆಗಳಲ್ಲೂ ಸಹ ನಾವು ಗೌರವವನ್ನು ಕಳೆದುಕೊಂಡು ಇವತ್ತೇನು ತಾಯಿಯಂದರ ಮುಖದಲ್ಲೆಲ್ಲ ಎಷ್ಟು ಅತ್ಯಂತ ಸಂತೋಷ ಇದೆ, ಅವ್ರ ಕಣ್ಣುಗಳಲ್ಲಿ ಹೊಳಪಿದೆ. ಅದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ, ಈ ನವಜೀವನ ಮತ್ತು ಮಂಜುನಾಥ ಸ್ವಾಮಿ ಮತ್ತು ಹೆಗಡೆ ದಂಪತಿಗಳವರ ಆಶೀರ್ವಾದ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹ ಸದಾಕಾಲ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮೊನ್ನೆ ತಾನೇ ಸರ್ಕಾರದಿಂದ ಒಂದು ಆದೇಶ ಬಂದಿದೆ, ನೋ ID ನೋ ಎಂಟ್ರಿ ಅಂತ. ಅಂದ್ರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಯಾರಿಗೂ ಸಹ ಕುಡಿಲಿಕ್ಕೆ ಅವಕಾಶಗಳಿಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳಿದೆ. ಕುಡಿಯೋದೇ ಬೇಡ ಅಂತ ಯಾರು ಹೇಳಿಲ್ಲ, ಪ್ರಾಪ್ತರಾದವರು ಕುಡಿಲಿ ಅಂತ ಹೇಳಿದ್ದಾರೆ. ಇವತ್ತು ಆಗ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನನ್ನ ಮನಸ್ಸನ್ನ ಸದೃಢಗೊಳಿಸ್ಕೊಳ್ತಕ್ಕಂಥದ್ದು, ಆತ್ಮವಿಶ್ವಾಸವನ್ನು ಗಟ್ಟಿಗೊಳಿಸ್ಕೊಳ್ತಕ್ಕಂಥದ್ದು. ಇವತ್ತಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಬೆಳಗಾಗುತ್ತಿದ್ದಂತೆ ಒಂದು ಕವನ ಇದೆ. ಬೆಳಗಾಗುತ್ತಿದ್ದಂತೆ ಹಳ್ಳಿಗಳ ಕಡೆಯಿಂದ ಪಟ್ಟಣಗಳ ಕಡೆ ಹರಿಯುವುದು ಹಾಲು. ಬೆಳಗಾಗುತ್ತಿದ್ದಂತೆ ಹಳ್ಳಿಗಳ ಕಡೆಯಿಂದ ಪಟ್ಟಣಗಳ ಕಡೆಗೆ ಹರಿಯುವುದು ಹಾಲು. ಹೌದಲ್ಲ? ಎಲ್ಲ ಡೈರಿಗಳಿಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆಗಳಿಂದ ಹೋಗುತ್ತೆ. ಸಂಜೆಯಾಗುತ್ತಿದ್ದಂತೆ ನಗರಗಳ ಕಡೆಯಿಂದ ಹಳ್ಳಿಗಳ ಕಡೆ ಹರಿಯುವುದು ಆಲ್ಕೋಹಾಲು ಅಂತ ಹೇಳಿದ್ದಾರೆ. ಇದು ಯಾವ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿಯನ್ನ ಬಿಂಬಿಸ್ತದೆ ಅಂತ ಹೇಳಿದ್ರೆ, ನಮ್ಮ ಹಳ್ಳಿಗಳ ಆಲೋಚನೆಗಳು, ನಮ್ಮ ಹಳ್ಳಿಗಳ ಯಾಕೆಂತ ಹೇಳಿದ್ರೆ, ಹಳ್ಳಿಗಳು ಉದ್ಧಾರ ಆದಲ್ಲಿ ಇಡೀ ದೇಶ ಉದ್ಧಾರ ಆಗುತ್ತೆ ಅನ್ನುವಂಥದ್ದು ಮಹಾತ್ಮ ಗಾಂಧೀಜಿಯವರ ಸಂದೇಶ ಇತ್ತು. ಇವತ್ತು ಹಳ್ಳಿಗಳನ್ನು ಉದ್ಧರಿಸುವುದರ ಬದಲಾಗಿ ನಾವು ಹಳ್ಳಿಗಳ ಕಡೆಗೆ ಏನನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ರೀತಿಯಾಗಿರ್ತಕ್ಕಂತಹ ಅವ್ಯವಸ್ಥೆಗಳನ್ನ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅತ್ಯಂತ ದೃಢ ಸಂಕಲ್ಪವನ್ನು ನಾವು ಮಾಡಬೇಕು. ಯಾವಾಗಲೂ ಪೂಜ್ಯರನ್ನು ನೋಡಿದಾಗ ಜನಪದರು ಹೇಳಿದಂಥ ಮಾತು ಸಹ ನನಗೆ ನೆನಪಿಗೆ ಬರ್ತದೆ. ಪೂಜ್ಯರ ದಂಪತಿಗಳನ್ನಿಬ್ಬರನ್ನು ನೋಡಿದಾಗ ಅವ್ರು ಹೇಳ್ತಾರೆ, ನೀವು ಹಳ್ಳಿಗಳ ಕಡೆಯಲ್ಲಿ ಹೋಗಿ ನೋಡಿದ್ರೆ, ನಡೆ ಕಲಿಸಿದ ಬಸವ, ನುಡಿ ಕಲಿಸಿದ ಬಸವ, ಗುಣ ಕಲಿಸಿದ ಬಸವ, ಗುಣ ಕಲಿಸಿದ ಬಸವ. ಹೌದಲ್ಲ? ಇವೆಲ್ಲವನ್ನೂ ಇವತ್ತು ಯಾರು ಕಲಿಸ್ತಾ ಇದ್ದಾರೆ? ನಡೆ, ನುಡಿ, ಉಣ್ಲಿಕ್ಕೆ ನಿಮಗೆ ಶಿಕ್ಷಣಕ್ಕಿರ್ಬಹುದು, ಸಾಮಾನ್ಯ ಶೌಚಾಲಯಗಳಿರ್ಬೋದು, ಅಂಗವಿಕಲರಿಗೆ ಇರತಕ್ಕಂತಹ ಕೆಲವು ಸಲಕರಣೆಗಳಿರ್ಬೋದು, ಎಲ್ಲರಿಗೂ ಸಹ, ಎಲ್ಲ ಸ್ತರಗಳ ವ್ಯಕ್ತಿಗಳಿಗೂ ಸಹ ಅವರ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಕೊಡುವುದರ ಮೂಲಕ ಅವರೆಲ್ಲರ ಬದುಕನ್ನು ಕಟ್ಟಿಕೊಡುವಂತ ಕೆಲಸವನ್ನ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮತ್ತು ಜನಜಾಗೃತಿ ವೇದಿಕೆ ಮತ್ತು ಅದರ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಂಗ ಸಂಸ್ಥೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಎಲ್ಲವೂ ಸಹ ಕಲಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನಿಮ್ಮ ಮನಸ್ಸಿಗೆ ಮುದ ಬೇಕು, ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಬೇಕು, ಶಾಂತಿ ಬೇಕು ಅಂತ ಹೇಳಿದ್ರೆ ಈ ಕ್ಷೇತ್ರದ ಕಡೆಗೆ ನಾವು ಹೆಚ್ಚು ಬರುವಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನಮ್ಮ ಹೃದಯದಲ್ಲಿ ನಾವು ಒಳ್ಳೆಯ ಭಾವನೆಗಳನ್ನು ತುಂಬಿಕೊಳ್ಳಬೇಕು.
ಒಳ್ಳೆಯ ವಿಚಾರಗಳನ್ನು ತುಂಬಿಕೊಳ್ಬೇಕು. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ನಮಗೆ ನೋಡುವಂಥದ್ದೆಲ್ಲವನ್ನು ಒಳ್ಳೆಯದನ್ನು ನಮ್ಮ ಒಳಗಡೆ ತುಂಬಿಕೊಳ್ಬೇಕು. ಪೂಜ್ಯರು ಕೊಡುವಂತಹ ಸಂದೇಶಗಳನ್ನು ನಮ್ಮ ಹೃದಯದೊಳಗಡೆ ತುಂಬಿಕೊಳ್ಬೇಕು. ತುಂಬಿಕೊಂಡು ನಾವಿಲ್ಲಿಂದ ಹೋಗ್ಬೇಕಾದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಂಡು ಹೋಗ್ಬೇಕು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಿಶ್ಯತಿ. ನಾವು ಅನ್ಯಕ್ಷೇತ್ರದಲ್ಲಿ ಏನಾದರೂ ಪಾಪಗಳನ್ನು ಮಾಡಿದ್ರೆ ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಬಂದಾಗ ಅದನ್ನು ಕಳೆದುಕೊಳ್ಳಲಿಕ್ಕೆ ಅವಕಾಶಗಳಿದೆ. ಇಲ್ಲಿ ಬಂದು ನಮ್ಮ ಮನಸ್ಸನ್ನು ಚಂಚಲಗೊಳಿಸ್ಕೊಳ್ಬಾರ್ದು, ಚಾಂಚಲ್ಯಗೊಳಿಸ್ಕೊಳ್ಬಾರ್ದು. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪಂ ಭವಿಷ್ಯತಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ನಮ್ಮ ಮನಸ್ಸನ್ನು ನಾವೇನಾದ್ರೂ ದೃಢ ಸಂಕಲ್ಪ ಮಾಡದೆ ಕೆಡಿಸ್ಕೊಂಡು ಹೊರಟ್ರೆ ನಮ್ಮ ಬದುಕಿನಲ್ಲಿ ಅದು ವಜ್ರಲೇಪದ ಹಾಗೆ ನಿಂತು ನಮ್ಮ ಬದುಕಿನ ನಮ್ಮ ಎಲ್ಲಿಯೂ ಸಹ ಯಶಸ್ಸನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ಒಳಗಡೆ ನಾವು ಗಟ್ಟಿಯಾಗಲಿಕ್ಕೆ, ನಮ್ಮ ಒಳಗಡೆ ನಾವು ಒಂದು ಅತ್ಯಂತ ಹೆಚ್ಚಿನ ಜಾಗೃತಿಯನ್ನು ಮೂಡಿಸ್ಕೊಳ್ಳೋದ್ರ ಜೊತೆಗೆ ಇಡೀ ಸಮುದಾಯವನ್ನು, ಇಡೀ ಸಮಾಜವನ್ನ ಇವತ್ತೇನಾಗಬೇಕಾಗಿದೆ ಅಂತಂದ್ರೆ ಸಾಮಾಜಿಕ ವ್ಯವಸ್ಥೆಯನ್ನು ಕಟ್ಟುವಂತ ಕೆಲಸ ಏನಿದೆ ಅತ್ಯಂತ ಜವಾಬ್ದಾರಿಯುತವಾಗಿರ್ತಕ್ಕಂತಹ ಕೆಲಸ. ಅದನ್ನ ಸತತ ಶತಶತಮಾನಗಳಿಂದ ಆ ರೀತಿಯಾಗಿರ್ತಕ್ಕಂತಹ ಎಲ್ಲ ಚತುರ್ವಿಧ ದಾನಗಳನ್ನ ಮಾಡುವುದರ ಜೊತೆಗೆ ಮಾನವ ಕಲ್ಯಾಣವನ್ನೂ ಸಹ ತನ್ನ ಜೊತೆಯಲ್ಲೇ ಇಟ್ಟುಕೊಂಡು ನಡೆಸಿಕೊಂಡು ಬಂದಂತ ಯಾವುದಾದ್ರೂ ಒಂದು ಪುಣ್ಯ ಕ್ಷೇತ್ರ ಇದ್ರೆ ಅದು ಧರ್ಮಸ್ಥಳ ಕ್ಷೇತ್ರ ಅನ್ನುವಂಥದ್ದನ್ನ ನಾವೆಲ್ಲ ಸಹ ಭಕ್ತಿಯಿಂದ ಶ್ರದ್ಧೆಯನ್ನು ನೆನಪಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಪೂಜ್ಯರು ಯಾವಾಗಲೂ ಹೇಳ್ತಾ ಇರ್ತಾರೆ, ಏನು ಅವ್ರ ಮಾತಿನ ಪ್ರಾರಂಭದಲ್ಲಿ ಏನು ಮಾಡಿದ್ರು ಸಹ, ತಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರು ಸಹ ಅದು ಮಂಜುನಾಥ ಸ್ವಾಮಿಗೆ ಅದನ್ನ ಅರ್ಪಣೆ ಮಾಡ್ತಾರೆ. ಆರಂಭ ಮಾಡುವೆ ಗುರು ಪೂಜೆಗಿಂದು, ವ್ಯವಹಾರ ಮಾಡುವ ಲಿಂಗಾರ್ಚನೆಗೆ, ತಾನು ಏನು ಮಾಡಿದ್ರು ಸಹ ಅವೆಲ್ಲವೂ ಸಹ ಮಂಜುನಾಥ ಮಹಾಸ್ವಾಮಿಯ ಪದತಲಕ್ಕೆ ಸಮರ್ಪಣೆ. ಆ ರೀತಿಯಾಗಿರ್ತಕ್ಕಂತಹ ಆ ಒಂದು ಭಾವನೆ ಇದೆಯಲ್ಲ, ಆ ರೀತಿಯಾಗಿರ್ತಕ್ಕಂಥ ಯಾವುದು ನನ್ನದಲ್ಲ, ಮಾಡಿದನೆಂಬುದು ಅವರಿಗೆ ಯಾವತ್ತೂ ಸಹ ಮನದಲ್ಲಿ ಹೊಳದೇ ಇಲ್ಲ. ಇದೆಲ್ಲವೂ ಸಹ ನನ್ನ ಕೆಲಸ ಅಂತ ಹೇಳೋದಿಲ್ಲ. ಇದು ವಿವೇಕರು ಮಾಡಿದ್ದಾರೆ ಅಂತ ಹೇಳ್ತಾರೆ, ಅನಿಲ್ರು ಮಾಡಿದ್ದಾರೆ ಅಂತ ತಾಯಿಂದ್ರ ಅವ್ರನ್ನೆಲ್ಲ ಅಷ್ಟು ಪ್ರೀತಿಯಿಂದ ನೆನಪಿಸ್ಕೊಳ್ತಾರೆ. ಹಾಗಾಗಿ ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನದಂಗುರ. ಮಾಡಿದ ನೆನ್ನೆದಿರ ಲಿಂಗಕ್ಕೆ, ಮಾಡಿದ ನೆನ್ನದಿರ ಜಂಗಮಕ್ಕೆ, ಮಾಡಿದನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವು ನಮ್ಮ ಕೊಡಲು. ಹಾಗಾಗಿ ಆ ಭಾವನೆ ಅವರಲ್ಲಿ ಇಲ್ಲದೆ ಇರೋದ್ರಿಂದ ಇವತ್ತು ಇಡೀ ಈ ಒಂದು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯ, ದೇಶ ಎಲ್ಲ ಕಡೆಗಳಲ್ಲಿ ವ್ಯಾಪಿಸಿ ತನ್ನದೇ ಆಗಿರ್ತಕ್ಕಂತಹ ಕಬಂಧ ಭಾವಗಳಿಂದ ಇಡೀ ಸಮಾಜವನ್ನು ಮೇಲ್ಗಡೆ ಎತ್ತಾ ಇರತಕ್ಕಂತಹ ಕೆಲಸವನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡೋದ್ರ ಜೊತೆಗೆ ನಿಮ್ಮ ಬದುಕಿನಲ್ಲಿ ನೀವು ಸತ್ಸಂಕಲ್ಪ ಏನು ಮಾಡಿದ್ರಿ ಆ ಸಂಕಲ್ಪವನ್ನು ಗಟ್ಟಿಗೊಳಿಸಬೇಕು. ನಿಮ್ಮ ಗಟ್ಟಿಗೊಳಿಸ್ತಂತ ಯಾಕೆ ಅಂತ ಹೇಳಿದ್ರೆ ಅವರು ಅವತ್ತು ಬಿತ್ತಿದಂಥ ಬೀಜ ಇವತ್ತು ಫಲ ಕೊಡ್ತಾ ಇದೆ. ಅದನ್ನೇ ಶರಣರು ಹೇಳ್ತಾರೆ, ಬಿತ್ತಿದ್ದ ಬೀಜ ಹುಸಿಯೇ ಬೇಡ, ಮುಂದಿನ ಫಲದೊಳಗೆ ಅರಸಿಕೋ. ಅವತ್ತು ಬಿತ್ತಿದಂಥ ಬೀಜ ಇವತ್ತು ಫಲ ಕೊಡ್ತಾ ಇದೆ. ಇವತ್ತು ನಿಮ್ಮೆಲ್ಲರ ಮುಖದಲ್ಲಿ ಪೂಜ್ಯರು ಫಲವನ್ನು ನೋಡ್ತಾ ಇದ್ದಾರೆ, ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ. ನಿಮ್ಮ ಮುಖದಲ್ಲಿನ ನಗು ಅವರಿಗೆ ಸಂತೋಷವನ್ನು ಕೊಡುತ್ತೆ. ಅವರಿಗೆ ಮಾನಸಿಕವಾಗಿ ಎಷ್ಟೇ ಒತ್ತಡಗಳಿದ್ರು ಸಹ ನಿಮ್ಮ ಮುಖದಲ್ಲಿನ ನಗು ಏನಿದೆ ಆ ನಗು ಅವರ ಮುಖದಲ್ಲಿ, ಅವರ ಭಾವದಲ್ಲಿ ಅಷ್ಟು ಸಂತೋಷವನ್ನು ಕೊಡುವಂಥದ್ದನ್ನ ನಾವು ಕಾಣ್ತೇವೆ. ಅಂತಹ ಒಂದು ಪುಣ್ಯ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸನ್ಮಾನ್ಯ ಶ್ರೀ ವಿವೇಕ್ ಪಾಯಸರವರಿಗೆ ಮತ್ತೆಲ್ಲ ಅನಿಲ್ ಕುಮಾರ್ ಮತ್ತು ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮನ್ನೆಲ್ಲ ಕುರಿತು ಒಂದು 4 ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯ ವೀರೇಂದ್ರ ಹೆಗಡೆಜಿಯವರು ಮತ್ತು ಅವರ ತಾಯಿ ಹೇಮಾವತಿ ಅವರಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ಗೌರವ ನಮನಗಳನ್ನು ಸಲ್ಲಿಸಿ ತಾವೆಲ್ಲರೂ ಸಹ ಇವತ್ತು ದೃಢ ಸಂಕಲ್ಪ ಮಾಡಿದ್ರಿ ಅದನ್ನು ಗಟ್ಟಿಗೊಳಿಸ್ಕೊಂಡು ನಿಮ್ಮ ಇಡೀ ಪರಿಸರದಲ್ಲಿ ಇದನ್ನು ನೀವು ಹರಡುವುದರ ಜೊತೆಗೆ ಇಡೀ ಜೀವನವನ್ನು ಸಾರ್ಥಕ್ಯಪಡಿಸಿಕೊಳ್ಳಿ. ನಿಮ್ಮ ಜೊತೆಗೆ ಇನ್ನು ಹಲವಾರು ಈ ರೀತಿಯಾಗಿರ್ತಕ್ಕಂಥ ದುಶ್ಚಟಗಳಿಗೆ ಒಳಗಾಗಿ ಅವರ ಬದುಕನ್ನು ಯಾರು ನಾಶ ಮಾಡಿಕೊಳ್ತಾ ಇದ್ದಾರೆ ಅವರೆಲ್ಲರನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಬಂದು ಅವರೆಲ್ಲರ ಬದುಕನ್ನು ಸಾರ್ಥಕ್ಯಗೊಳಿಸ್ಕೊಳ್ಳೋಕೆ ಇರತಕ್ಕಂಥ ಒಂದು ಅವಕಾಶ ಅನ್ನುವಂಥದ್ದನ್ನು, ಮನುಷ್ಯ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡ್ಕೊಳ್ಬಾರದು, ಹುಚ್ಚಪ್ಪಗಳಿರ ಅನ್ನುವಂಥದ್ದನ್ನ ಏನು ಹಿಂದೆ ದಾಸರು ಹೇಳಿದ್ದಾರೆ ಅದೇ ರೀತಿಯಾಗಿ ಈ ಬದುಕು ದೊಡ್ಡದು, ಈ ಜೀವನ ದೊಡ್ಡದು, ಇದನ್ನು ಯಾವುದೇ ಕಾರಣಕ್ಕೂ ಸಹ ನಾವು ಕಳೆದುಕೊಳ್ಬಾರ್ದು ಅನ್ನುವಂತಹ ಆ ಜಾಗೃತಿಯನ್ನ ಸದಾಕಾಲವೂ ಸಹ ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಂಡಂಥ ಸಂದರ್ಭದಲ್ಲಿ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಸಮಾಜ ಕಟ್ಟುವಂಥ ಕೆಲಸದಲ್ಲಿ ಪೂಜ್ಯರ ಕೊಡುಗೆ ಅತ್ಯಂತ ಗಣನೀಯವಾಗಿರ್ತಕ್ಕಂಥದ್ದು. ಪೂಜ್ಯರು ನಮ್ಮ ಶ್ರೀ ಕ್ಷೇತ್ರ ಶ್ರೀಮಠಕ್ಕೂ ಸಹ 2 ಬಾರಿ ಬಂದಿದ್ದಾರೆ. 2015ರಲ್ಲಿ ನಮ್ಮ ವಸತಿ ನಿಲಯವನ್ನು ಪೂಜ್ಯರೇ ಅವರ ಕೈಯಲ್ಲೇ ಅದು ಉದ್ಘಾಟನೆ ಆಗಬೇಕು ಅಂತ ಹೇಳ್ಬಿಟ್ಟು ದುಂಬಾಲು ಬಿದ್ದು ಅವರನ್ನು ಕರ್ಕೊಂಡು ಹೋಗಿ ಅದನ್ನು ಉದ್ಘಾಟನೆ ಮಾಡಿಸಿದ್ದಿದೆ. ಅದಕ್ಕೆ ಪೂರ್ವದಲ್ಲಿಯೂ ಸಹ
ಶ್ರೀಮಠಕ್ಕೊಮ್ಮೆ ಬಂದಿದ್ದಾರೆ. ಹಾಗಾಗಿ ಅವರು ಪಾದವನ್ನು ಇಟ್ಟ ಮೇಲೆ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿ ಆಗಿದೆ. ಅದಕ್ಕೆ ಶರಣ ಹೇಳ್ತಾರೆ, ಈ ನೊಂದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತ. ಆ ರೀತಿಯಾಗಿ ಅವ್ರು ಒಮ್ಮೆ ಬಂದ್ರೆ ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಅನುಭವಿಸ್ತದೆ, ಎಲ್ಲವೂ ಲಭ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿಯ ಜೊತೆಗೆ ಮಾತನಾಡುವ ಮಂಜುನಾಥ ಸ್ವಾಮಿಯು ನಿಮ್ಮ ಜೊತೆಗಿದೆಯಲ್ಲ, ಅವರು ಕೊಡತಕ್ಕಂತಹ ಸಂದೇಶಗಳಿದೆಯಲ್ಲ, ಅದನ್ನು ನೀವು ನಮ್ಮ ಹೃದಯದಲ್ಲಿ ಕಾಯ್ದಿಟ್ಟುಕೊಂಡ್ರೆ ಬದುಕಿನಲ್ಲಿ ಅತ್ಯಂತ ಯಶಸ್ಸಿನ ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಯಶಸ್ಸಿನ ಮೆಟ್ಟಿಲುಗಳಿಗೆ ಏರಲಿಕ್ಕೆ ಇವತ್ತಿನ ಕಾರ್ಯಕ್ರಮ ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ನಿಮ್ಮ ಬದುಕು ಎಲ್ಲರ ಬದುಕು ಅತ್ಯಂತ ಯಶಸ್ಸಾಗಿದೆ ಅನ್ನುವಂಥದ್ದನ್ನು ಮಂಜುನಾಥ ಸ್ವಾಮಿಯನ್ನು ನಾನು ಸಹ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಸಹ ಶುಭವನ್ನು ಕೋರ್ತಾ ನಾನು ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶಿವಮಯ್ಯ.